हरे कृष्णा हरे कृष्णा कृष्ण कृष्णा हरे 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 राम राम हरे 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 कृष्णा कृष्ण कृष्णा हरे हरे राम 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 हरे 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 कृष्णा कृष्ण कृष्ण हरे हरे ಹರೇ ಕೃಷ್ಣ ಮಾತಾಜಿಗೆ ಪ್ರಭುಗಳೇ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈಗ ನಾನು ಒಂದು ಭಜನನ್ನ ಮಾಡ್ತೀನಿ. ಇದನ್ನ ಎಲ್ಲಾ ಇಸ್ಕಾನ್ ದೇವಸ್ಥಾನದಲ್ಲಿ ಸಂಜೆ 6:30 ಅಷ್ಟೊತ್ತಿಗೆ ಗೌರ ಆರತಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅದನ್ನ ಹೇಳ್ತಾ ಇದ್ದೀನಿ. ಹಿಪ ಜಯೋ ಜಯೋ ಗೌರ ಚಾಂದೇರ್ ಆರತಿ ಕೋ ಶೋಭಾ ಜ್ಞಾನಾವಿ ತಾಟವನಿ जगमान लोभा गौरांगेरा आरती को शोभा जग जान माना लोभा गौरांगेरा आरती को शोभा जग जान माना लोभा कि बधा की ने नीताय चांद बमे धारा निकटे अद्वैत श्रीनि वासचत्रधारा हिबबोसियाचे गौराचान रत्ना सिंहासानि आरती कोरेना ब्रह्मा आदिदेव गाने हिबनारा हरिहादि कोरी चमारा डुलाया संजया मुकुंदा बासु गोष्वादिगाया शिव शंख भाजे घंटा बाजे बाजे कराताला माधुरा मृदंगा बाजे परमारसाला शंका भाजे घंटा बाजे मधुर मधुर माधुर बाजे शिव शंका बाजे घंटा बाजे मधुर मधुर माधुर बाजे शिव बाहु कोटि चंद्राजीनी वदना उज्ज्वला घाला देशे बनामाला कोरे झलमाला शिव शिवा शुकाना राधा प्रेमे गधा गाधा भाकती विनोदा देशे गोरारा संपादा गौरांगेरारति को शोभा जग जाना माना लोभा गौरांगेरारति को शोभा जग जाना माना लोभा शिव जयो जयो गौर चांदेर आरती को शोभा जानावी ताटवानी जगमान लोभा हरे कृष्णा कृष्ण कृष्ण हरे 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 रामा राम राम हरे 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 कृष्णा कृष्ण कृष्ण हरे 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 रामा राम राम हरे हरे जय गौरनिताय गौरनिताय जय गौरनिताय हरि बोल हरि बोल हरि बोल निताय गौर हरि बोल निताय गौर हरि बोल हरि बोल हरि बोल निताय गौर हरि बोल गौर प्रेमानंदे हरि हरि बोल शिल प्रभुपाद की जय गौर निताय की जय
नामाचार्य श्री हरिदास ठाकुर की जय। हरिनाम संकीर्तन की जय। हरे कृष्ण। ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳು, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮಾತಾಜಿ. ಹಾ. ಹರೇ ಕೃಷ್ಣ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇವತ್ತಿನ ತರಗತಿನ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಆನ್ಲೈನ್ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಶಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದ ಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಜಿಗಳು, ಎಲ್ಲರೂ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಭಗವದ್ಗೀತೆಯ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗುವಂತ ರೀತಿಯಲ್ಲಿ ತಲುಪಿಸುವಂತ ಶಕ್ತಿಯ ನನಗೆ ಗುರು ಪರಂಪರೆಯ ಮೂಲಕ ಕರುಣಿಸಿ ಅಂತ ಹೇಳ್ಬಿಟ್ಟು, ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವು ನಿನ್ನೆ ಯಾವ ಒಂದು ಅಧ್ಯಾಯವನ್ನ ಕಲ್ತ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಭೌತಿಕ ಪ್ರಕೃತಿ ತ್ರಿಗುಣಗಳು. ಭೌತಿಕ ಪ್ರಕೃತಿಯ ತ್ರಿಗುಣಗಳು ಯಾವುದು ಮಾತಾಜಿ? ಅದು ತ್ರಿಗುಣಗಳು ಯಾವ್ದ್ಯಾವ್ದು? ಸತ್ವ, ತಮ,
ರಜೋಗುಣ. ಸತ್ವ ರಜೋ ತಮೋ ಗುಣಗಳು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಈ ಮೂರು ಗುಣದಲ್ಲಿ ಯಾವ್ದು ಶ್ರೇಷ್ಠ ಅಂತ ನಾವು ತಿಳ್ಕೊಂಡ್ವಿ? ಸತ್ವಗುಣ ಅಲ್ಲ ಸತ್ವಗುಣ. ಭಕ್ತಿ. ಸತ್ವಗುಣ ಶ್ರೇಷ್ಠ ಆದ್ರೂ ಸಹ ಅದು ನಮ್ಮನ್ನ ಬಂಧನಕ್ಕೆ ಒಳಗಾಗುತ್ತೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸತ್ವಗುಣ ನಮ್ಗೆ ಹೇಗೆ ಬಂಧಿಸುತ್ತೆ? ಸುಖ ಮತ್ತು ಜ್ಞಾನ. ಹರಿ ಬೋಲ್. ಸುಖ ಮತ್ತು ಜ್ಞಾನದಿಂದ ನಮ್ಮನ್ನ ಅದು ಬಂಧಿಸುತ್ತೆ. ನಮ್ಗೆ ಈ ಭೌತಿಕ ಪ್ರಪಂಚದಲ್ಲೇ ಇರೋ ತರ ಮಾಡ್ಬಿಡುತ್ತೆ. ನಾವು ಭಗವಂತನಿಗೆ ಭಕ್ತಿಯನ್ನ ಮಾಡಿ ಅದು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಲಿಕ್ಕೆ ಅದ್ ಬಿಡೋದಿಲ್ಲ ಅಲ್ವಾ. ರಜೋಗುಣ ನಮ್ಗೆ ಯಾವ್ದ್ರಿಂದ ಬಂಧಿಸುತ್ತೆ? ಕಾಮ್ಯ ಕರ್ಮದ ಫಲದಿಂದ ಅಲ್ವಾ. ನಾವು ಏನೇ ಕರ್ಮ ಮಾಡಿದ್ರು ನಮ್ಮ ಸಂತೋಷಕ್ಕೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಕಾಮ್ಯ ಕರ್ಮದ ಫಲದಿಂದ ಅದು ನಮಗೆ ಬಂಧಿಸುತ್ತೆ. ನನಗೇನ್ ಸಿಗುತ್ತೆ, ನನಗೇನ್ ಫಲ ಫಲ ಫಲ, ನನ್ನ ಕರ್ಮಕ್ಕೆ ಏನ್ ಫಲ ಸಿಗುತ್ತೆ ಅಂತಾನೆ ನಾವು ಯೋಚನೆ ಮಾಡೋದ್ರಿಂದ ಆ ಒಂದು ಕಾಮ್ಯ ಕರ್ಮದ ಫಲದಿಂದ ಅದು ರಜೋಗುಣ ನಮ್ಮನ್ನ ಬಂಧಿಸುತ್ತೆ. ಮತ್ತೆ ತಮೋಗುಣ ನಮ್ಗೆ ಹೇಗೆ ಬಂಧಿಸುತ್ತೆ? ಆಲಸ್ಯ, ಆಲಸ್ಯ, ಹುಚ್ಚು, ಭ್ರಾಂತಿ, ನಿದ್ರೆ, ಸೋಮಾರಿತನ, ಇದರಿಂದ ನಮ್ಮನ್ನ ಅದು ಬಂಧಿಸುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಹರಿ ಬೋಲ್ ಮಾತಾಡಿ, ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರಾ ಅಲ್ವಾ. ಸೊ ಇವಾಗ ನಮ್ಗೆ ಇನ್ನ ಏನ್ ಗೊತ್ತಾಯ್ತು ನಮ್ಗೆ? ಇವಾಗ ನಾವು ರಜೋಗುಣದಲ್ಲೇ ನಾವು ಜೀವನವನ್ನ ಮಾಡಿ ನಾವು ನಮ್ಮ ಮನಸ್ಸು ಇವಾಗ ಮೂರು ಗುಣಗಳಿಂದ ಅಗ್ಗ ಜಗ್ಗಾಟಕ್ಕೆ ಒಳಪಟ್ಟಿದೆ ಅಲ್ವಾ. ಯಾವುದು ಮೇಲ್ಗೈ ಆಗುತ್ತೋ ಆ ತರ ನಾವು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ. ನಾವು ಮುಂದೆ ಎಲ್ಲ ಅದೇ ತಿಳ್ಕೊಳೋದು. ಇನ್ನ ನಾವ್ ಏನೇ ಒಂದ್ ಮಾಡ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಈ ಮೂರು ಗುಣದಲ್ಲಿ ಒಂದ್ರಲ್ಲಿ ನಾವು ಮಾಡ್ತಾ ಇರ್ತೀವಿ. ಅಂದ್ರೆ ಮಿಕ್ಸ್ ಇರುತ್ತೆ. ಒಂದು ಹೆಚ್ಚಾಗಿ ಯಾವ್ದಾದ್ರು ಒಂದು ಗುಣ ಹೆಚ್ಚಾಗಿ ಇರಬಹುದು. ಆತರ ಪರ್ಮುಟೇಶನ್ ಕಾಂಬಿನೇಷನ್ ತರ ನೋಡ್ಕೊಂಡ್ರೆ ಅದು 3x3 ಅಂದ್ರೆ 9 ಆಗುತ್ತೆ. 9x9 81 ಈ ತರ ಅದು ಜಾಸ್ತಿ ಆಗ್ತಾನೆ ಇರುತ್ತೆ. ಆ ಒಂದು ಪ್ರಪೋರ್ಷನೇಟ್ಸ್ ಯಾರಿಗೆ ಎಂತಹ ಒಂದು ಸಂದರ್ಭ, ಎಂತಹ ಒಂದು ಸಂಘ ಸಿಗುತ್ತೋ ಅದಕ್ಕೆ ಅನುಗುಣವಾಗಿ ಅವರ ಗುಣಗಳು ಪ್ರಕಟ ಆಗ್ತಾ ಹೋಗುತ್ತೆ ಅಲ್ವಾ. ನಾವು ಅದನ್ನ ತಿಳ್ಕೊಂಡ್ವಿ. ಸೊ ಇವಾಗ ನಾವು ಈಗ ಸತ್ವಗುಣದಲ್ಲೇ ಹೆಚ್ಚು ನಾವು ಜೀವನ ಅಂದ್ರೆ ಸತ್ವದ ಗುಣದಲ್ಲೇ ಇದ್ದು ನಾವು ಜೀವನವನ್ನ ಮಾಡಿ ದೇಹವನ್ನ ಬಿಟ್ರೆ ಏನ್ ಗತಿ ಸಿಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ದೇಹವನ್ನ ಬಿಟ್ಮೇಲೆ ಸತ್ವಗುಣದಲ್ಲಿ ಇದ್ದು ನಾವು ದೇಹವನ್ನ ಬಿಟ್ರೆ ಮತ್ತೆ ಮೇಲಿನ ಲೋಕಕ್ಕೆ ಹೋಗ್ತೀವಿ. ಅಲ್ವಾ, ಉನ್ನತ ಲೋಕಕ್ಕೆ ನಾವು ಹೋಗ್ತೀವಿ. ಅಂದ್ರೆ ಭೌತಿಕ ಪ್ರಪಂಚದಲ್ಲೇ 14 ಲೋಕ ಇದೆ. ಈ ಭೂಮಿ ಮೇಲೆ ಇರುವಂತಹ ಮೇಲ್ಗಡೆ ಇರುವಂತಹ ಉನ್ನತ ಲೋಕಕ್ಕೆ ನಮ್ಮ ಪುಣ್ಯಾನುಸಾರ ನಾವು ಹೋಗ್ತೀವಿ. ಅದೇ ನಾವು ರಜೋಗುಣದಲ್ಲಿ ಹೆಚ್ಚು ನಾವು ಇದ್ದು ಜೀವನವನ್ನ ಮಾಡಿ ದೇಹವನ್ನ ಬಿಟ್ರೆ ಎಲ್ಲಿಗೆ ಹೋಗ್ತೀವಿ? ನಾವು ಮತ್ತೆ ಇಲ್ಲೇ ಭೂಮಿಗೆ ಬರ್ತೀವಿ ಅಲ್ವಾ. ಮನುಷ್ಯರ ಮಧ್ಯೆ ಅತಿ ಆಸೆ ಇರುವಂತಹ ಮನುಷ್ಯರ ಮಧ್ಯೆ ನಾವು ಹುಡ್ತೀವಿ. ತಮೋ ಗುಣದಲ್ಲೇ ನಾವು ಅತಿ ಹೆಚ್ಚು ಇದ್ದು ನಾವು ಜೀವನವನ್ನ ಮಾಡಿ ದೇಹವನ್ನ ಬಿಟ್ರೆ ಏನಾಗತ್ತೆ? ಪ್ರಾಣಿ ಜೀವಿ. ಅಲ್ವಾ, ಪ್ರಾಣಿಗಳ ತರ ಜೀವನ ಮಾಡ್ಬೇಕಾಗತ್ತೆ. ಅಂಧಕಾರದಲ್ಲಿ ನಾವು ಬದುಕ್ಬೇಕಾಗತ್ತೆ. ಸೊ ಅದಕ್ಕೆ ಇವಾಗ ಹಾಗಾದ್ರೆ ಹೇಗಪ್ಪ ಈ ಮೂರು ಗುಣಗಳನ್ನ ಮೀರೋದು ಅಂತ ನಮ್ಗೆ ಪ್ರಶ್ನೆ ಬರುತ್ತೆ. ಹೇಗೆ ಮೀರೋದು ಅಂತ ಹೇಳ್ತಾರೆ ಕೃಷ್ಣ ಹೇಳ್ತಾರೆ. ಅರ್ಜುನ ಪ್ರಶ್ನೆ ಕೇಳಿದಕ್ಕೆ ಹೇಗ್ ಮೀರ್ಬೋದು ನಾವು? ಭಕ್ತಿ ಸೇವೆ ಅಲ್ವಾ. ಸೊ ನಾವು ಈ ಒಂದು ಕೃಷ್ಣ ಪ್ರಜ್ಞೆಗೆ ಬರೋದ್ರಿಂದ ಮಾತ್ರ ನಾವು ಈ ಮೂರು ಗುಣಗಳನ್ನ ಅಂದ್ರೆ ಸತ್ವಗುಣವನ್ನು ಮೀರಿ ನಾವು ಶುದ್ಧ ಸತ್ವಗುಣಕ್ಕೆ ಬರ್ತೀವಿ ಅಲ್ವಾ. ಶುದ್ಧ ಸತ್ವಗುಣ ಅಂದ್ರೆ ಏನಂತ ತಿಳ್ಕೊಂಡ್ವಿ ನಾವು? ಸತ್ವಗುಣದಲ್ಲಿ ಅದ್ ಏನ್ ಒಳ್ಳೆ ಕೆಲಸ ಮಾಡ್ತೀವೋ ಅದನ್ನ ನಾವು ಪರಿಪೂರ್ಣವಾಗಿ ಕೃಷ್ಣನ ಸಂತೋಷಕ್ಕೆ ಮಾಡ್ಲಿಕ್ಕೆ ನಾವು ಶುರು ಮಾಡಿದ ತಕ್ಷಣನೇ ನಾವು ಶುದ್ಧ ಸತ್ವಗುಣಕ್ಕೆ ನಾವು ಬಂದ್ಬಿಡ್ತೀವಿ ಅಲ್ವಾ. ಅವಾಗ ನಮ್ಮ ಅಕೌಂಟ್ ಅಲ್ಲಿ ಪಾಪ ಪುಣ್ಯ ಏನೂ ಇರೋದಿಲ್ಲ. ಆಗ ನಾವು ಅಕರ್ಮದಲ್ಲಿ ಕೆಲಸ ಮಾಡ್ದಂಗ ಆಗತ್ತೆ. ನಾವು ಭಗವಂತನ ಬಳಿಗೆ ಹೋಗ್ಲಿಕ್ಕೆ ನಾವು ಅರ್ಹತೆನ ನಾವು ಪಡಿತೀವಿ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಹಾಗಾದ್ರೆ ಹೇಗಿರ್ತಾರೆ ಇವಾಗ ಯಾರಾದ್ರೂ ಒಬ್ಬ ಭಕ್ತರು ಈ ಶುದ್ಧ ಸತ್ವಗುಣದಿದ್ರೆ ಅವರ ಗುಣಲಕ್ಷಣಗಳೇನು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಲ್ವಾ ಅರ್ಜುನ. ಸೊ ಅದಕ್ಕೆ ನಾವು ನಾರದರನ್ನ ಎಕ್ಸಾಂಪಲ್ ಆಗಿ ತಗೊಂಡ್ವಿ. ಮತ್ತೆ ನಮ್ಗೆ ಕೃಷ್ಣ 12ನೇ ಅಧ್ಯಾಯದಲ್ಲಿ ಆ ಪ್ರಿಯ ಅಷ್ಟಕದಲ್ಲಿ ತನಗೆ ಪ್ರಿಯನಾದಂತಹ ಭಕ್ತನ ಗುಣಲಕ್ಷಣಗಳು ಏನೋ ಅದನ್ನೇ ಇಲ್ಲಿ ನಮ್ಗೆ ಮತ್ತೆ ಹೇಳ್ತಾರೆ ಅಲ್ವಾ. ಅವರು ಸಮಚಿತ್ತದಲ್ಲಿ ಇರ್ತಾರೆ. ಮಾನ ಅಪಮಾನ ಶೀತ ಉಷ್ಣ ಅಲ್ವಾ, ಸುಖ ದುಃಖ ಎಲ್ಲವನ್ನು ಸಮಚಿತ್ತದಲ್ಲಿ ಅವರು ನೋಡ್ತಾರೆ. ಮತ್ತೆ ಅವ್ರಿಗೆ ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು, ಮತ್ತೆ ಬಂಗಾರದ ತುಂಡು ಇದೆಲ್ಲ ಕೊಟ್ರು ಸಹ ಅವ್ರಿಗೆ ಒಂದೇ ಸಮನಾಗಿ ಅವರು ಕಾಣ್ತಾರೆ ಅಲ್ವಾ. ಸೊ ಅವರು ಅಂದ್ರೆ ಇವಾಗ ಏನೋ ಒಂದು ಬದಲಾವಣೆ ಆಯ್ತು ಅಂದ್ರೆ ಯಾಕೆ ಹಿಂಗ್ ಬದಲಾವಣೆ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಅದಕ್ಕೆ ಅವರು ಉದ್ವೇಗನೂ ಪಡೋದಿಲ್ಲ. ಮತ್ತೆ ಅವರು ಒಳ್ಳೇದೇನಾದ್ರೂ ಬದಲಾವಣೆ ಆದ್ರೂ ಸಹ ಅವರು ಸಂತೋಷನೂ ಅವರು ಪಡೋದಿಲ್ಲ ಅಲ್ವಾ. ಅವರು ಸಮಚಿತ್ತದಲ್ಲಿ ಅವರು ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಸೊ ಮತ್ತೆ ನಮ್ಗೆ ಕೃಷ್ಣ ಇವತ್ತಿನ ದಿವಸ ಆ ಗುಣಗಳನ್ನ ಮೀರೋದು ಹೇಗೆ ಅನ್ನೋದನ್ನ ಅಥವಾ ಈ ಭೌತಿಕ ಪ್ರಪಂಚದಿಂದಲೇ ನಾವು ಹೇಗೆ ಪಾರಾಗೋದು ಅನ್ನೋದನ್ನ ನಮ್ಗೆ ಈಗ ಈ 15ನೇ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹೇಗೇನ್ ಇದು 20 ಶ್ಲೋಕಗಳಿರುವಂತಹ ಅಧ್ಯಾಯ, ಆದ್ರೆ ತುಂಬಾ ಡೀಪ್ ಮೀನಿಂಗ್ ಇದೆ ಇದರಲ್ಲಿ ನಮ್ಗೆ. ಸೊ ನಾವ್ ಈ ಅಧ್ಯಾಯವನ್ನ ನಾವು ತಿಳ್ಕೊಳ್ಳೋಣಂತೆ. ಸೊ ಈ ಅಧ್ಯಾಯದ ಹೆಸರು
ಪುರುಷೋತ್ತಮ ಯೋಗ ಅಲ್ವಾ. ನಾವು ಪುರುಷ ಅನ್ನೋ ಹೆಸರನ್ನ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ. ಎಲ್ಲಿ ತಿಳ್ಕೊಂಡ್ವಿ ನಾವು ಪುರುಷ ಅನ್ನೋ ಹೆಸರನ್ನ? ಯಾವ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ? ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ ಅಲ್ವಾ, ಜ್ಞಾನ, ಜ್ಞೇಯ. ಯಾವ ಅಧ್ಯಾಯದಲ್ಲಿ ತಿಳ್ಕೊಂಡ್ವಿ? 13ನೇ ಅಧ್ಯಾಯ. 13ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ. ಪುರುಷ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡ್ವಿ ನಾವಲ್ಲಿ 13ನೇ ಅಧ್ಯಾಯದಲ್ಲಿ? ಪರಮಾತ್ಮ, ಭಗವಂತ. ಭೋಕ್ತಾ ಅಂದ್ರೆ ಈ ಪ್ರಕೃತಿನ ಯಾರು ಭೋಗಿಸ್ತಾರೋ ಅವ್ರನ್ನ ನಾವು ಪುರುಷ ಅಂತ ತಿಳ್ಕೊಂಡ್ವಿ ಅಲ್ವಾ. ಪರಮ ಭೋಕ್ತಾ ಯಾರು? ನಾವೆಲ್ಲನೂ ಪುರುಷರೇ, ಎಲ್ಲ ಜೀವಿರಾಶಿಗಳು ಪುರುಷರೇ. ಆದ್ರೆ ನಿಜವಾದ ಪುರುಷ ಪರಮ ಭೋಕ್ತ ಯಾರು ಅಂತ ನಾವು ತಿಳ್ಕೊಂಡ್ವಿ? ಭಗವಂತ. ಭಗವಂತ ಅಂತ ನಾವು ಭಗವಂತ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಇಲ್ಲಿ ಏನನ್ನ ಈ ಯೋಗದ ಹೆಸರು ಏನು ಅಂತಂದ್ರೆ ಪುರುಷೋತ್ತಮ, ಅಂದ್ರೆ ಪುರುಷರಲ್ಲೇ ಉತ್ತಮವಾದವರು ಅಲ್ವಾ. ಸೊ ಈ ಪ್ರಕೃತಿಯನ್ನ ಭೋಗಿಸುವವರಲ್ಲೇ ಉತ್ತಮವರಾದವರು ಯಾರು ಅಂತಂದ್ರೆ ದೇವೋತ್ತಮ ಪರಮ ಪುರುಷ ಕೃಷ್ಣ. ಇವಾಗ ಅವರ ಬಗ್ಗೆ ನಾವ್ ಇವಾಗ ಇಲ್ಲಿ ತಿಳ್ಕೊತಾ ಇದೀವಿ. ಭಗವಂತ ಅವರೇ ಹೇಳ್ತಾ ಇದ್ದಾರೆ ಅವ್ರು ಹೇಗೆ ನಮ್ಮನ್ನೆಲ್ಲ ಪಾಲಿಸ್ತಾರೆ, ಮತ್ತೆ ಅವರ ಲೋಕ ಹೇಗಿದೆ ಅಂತ ಹೇಳ್ಬಿಟ್ಟು ಅವರೇ ಮಾಹಿತಿಯನ್ನ ಕೊಡ್ತಾರೆ. ಮತ್ತೆ ಈ ಭೌತಿಕ ಪ್ರಪಂಚ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಾರೆ. ಸೊ ಈ ಒಂದು ಜ್ಞಾನದಿಂದ ನಾವು ಹೇಗೆ ಭಗವಂತನ ಜೊತೆ ಸಂಪರ್ಕಕ್ಕೆ ಬರೋದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣಂತೆ. ಇವಾಗ ಅಕಸ್ಮಾತ್ ಇವಾಗ ನಮ್ಮನ್ನ ಯಾರಾದ್ರೂ ತಳ್ಕೊಂಬಳಕ ನಿಲ್ಲಿಸ್ಬಿಡ್ತಾರೆ ಅನ್ಕೊಳ್ಳಿ. ಕಾಲನ್ನ ಮೇಲಕ್ಕೆ ಇಟ್ಕೊಂಡ್ಬಿಟ್ಟು ನಮ್ ಕಾಲನ್ನ ಇಟ್ಕೊಂಡ್ಬಿಟ್ಟು ನಮ್ ತಲೆ ಕೆಳಗಡೆ ಆಗೋ ತರ ನಿಂತ್ಕೊಂಡ್ಬಿಡ್ತಾರೆ ಅವ್ರು. ಅವಾಗ ನಮ್ಗೆ ಹೆಂಗಿರತ್ತೆ? ತಲೆ ಸುತ್ತ ಬರುತ್ತೆ ಉಲ್ಟಾ. ತುಂಬಾ ಸಂತೋಷ ಪಡ್ತಾ ಇರ್ತೀವ. ಉಲ್ಟಾ ನಿಂತಿರ್ತೀವಿ. ಉಲ್ಟಾ ನಿಂತ್ಕೊಂಡ್ರೆ ಹೆಂಗಿರುತ್ತೆ? ತಲೆ ಸುತ್ತ ಬರುತ್ತೆ. ಸಂತೋಷವಾಗಿರುತ್ತ ಆ ಸ್ಥಿತಿ? ಇಲ್ಲ, ಭಯ ಆಗತ್ತೆ. ಯಾವಾಗಪ್ಪ ನಮ್ಮನ್ನ ಸರಿಯಾಗಿ ನಿಲ್ಲಿಸ್ತಾರೆ ಇವರು ಅಂತ ವಿಲ ಒದ್ದಾಡ್ತಾ ಇರ್ತೀವಿ ಅಲ್ವಾ. ಆ ಒಂದು ಸ್ಥಿತಿಯಲ್ಲಿ ಇದ್ರೆ ಭಗವಂತ ಇವಾಗ ಅದನ್ನೇ ಹೇಳಕ್ಕೆ ಹೊರಟಿದ್ದಾರೆ. ನಮ್ಮ ಸ್ಥಿತಿ ಹೇಗಿದೆ ಈ ಭೌತಿಕ ಪ್ರಪಂಚದಲ್ಲಿ ಅಂತಂದ್ರೆ ಅದೇ ತರ ಇದೆ. ನಾವು ತಳ್ಕೊಂಬಳಕ ನಮ್ಮನ್ನ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಅಲ್ವಾ. ಅದಕ್ಕೆ ನಮ್ಗೆ ಇಲ್ಲಿ ಒಂದು ನೆಮ್ಮದಿ ಮತ್ತೆ ಸಂತೋಷ. ಇವಾಗ ಮಾತಾಜಿ ಹೇಳಿದ್ರಲ್ಲ, ಭಯದಲ್ಲಿ ಇರ್ತೀವಿ ಯಾವಾಗ್ಲೂ. ಏನಾಗುತ್ತೆ ಮುಂದೆ, ನನಗೇನಾಗುತ್ತೆ, ನನ್ನವ್ರಿಗೇನಾಗತ್ತೆ ಅಲ್ವಾ. ಸಾವಂದ್ರೆ ಅಂದ್ರೂ ನಮ್ಗೆ ತುಂಬಾ ಭಯ ಅಲ್ವಾ, ಹೆದರಿಕೆ. ನಮ್ಗೆ ಭವಿಷ್ಯತ್ ಅಂದ್ರೆ ತುಂಬಾ ಭಯ, ಯಾಕಂದ್ರೆ ನಮ್ಗೆ ಗೊತ್ತೇ ಇಲ್ಲ ನಮ್ಗೆ ಮುಂದೆ ಏನಾಗುತ್ತೆ ಅಂತ. ಅದಕ್ಕೆ ನಾವು ಆತಂಕದಲ್ಲಿ ನಾವು ಇರ್ತೀವಿ ಅಲ್ವಾ. ಸೊ ಇವಾಗ ನಮ್ಮ ಸ್ಥಿತಿ ಯಾಕೆ ಇಲ್ಲಿ ಆತಂಕವಾಗಿದೆ ಅಂದ್ರೆ ನಮ್ಮನ್ನ ಇಲ್ಲಿ ಉಲ್ಟಾ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ ಅಲ್ವಾ. ಸೊ ಈ ಭೌತಿಕ ಪ್ರಪಂಚವೇ ಆ ತರ ಇದೆ. ಅದು ಪ್ರತಿಬಿಂಬ, ಆಧ್ಯಾತ್ಮಿಕ ಲೋಕದ ಪ್ರತಿಬಿಂಬ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ನೋಡೋಣಂತೆ. ಈ ಒಂದು ಅಧ್ಯಾಯದಲ್ಲಿ 20 ಶ್ಲೋಕಗಳಿದೆ. ಮೊದಲು ನಮ್ಗೆ ಕೃಷ್ಣ ಹೇಳ್ತಾರೆ ಈ ಭೌತಿಕ ಪ್ರಪಂಚ ಹೇಗಿದೆ, ಇದು ತಳಕೆಳಕಾಗಿದೆ, ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬ ಇದು. ಅದಕ್ಕೆ ನೀವು ಈ ಭೌತಿಕ ಪ್ರಪಂಚದಿಂದ ನೀವು ಬೇರ್ಪಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಪ್ರಸರಣ ಕ್ರಿಯೆಯನ್ನ ಹೇಳ್ತಾರೆ. ಇವಾಗ ಎಷ್ಟೊಂದ್ ಜನ ಇವಾಗ ಮುಂದೆ ಒಂದು ನಮ್ಗೆ ಜನ್ಮ ಇದೆ ಅಂತಲೇ ನಂಬೋದಿಲ್ಲ. ಏನ್ ಯೋಚನೆ ಮಾಡ್ತಾರೆ, ಇದೊಂದೇ ಜನ್ಮ, ಯಾಕಂದ್ರೆ ಗೊತ್ತಿಲ್ಲ, ಯಾರು ಬಂದು ಹೇಳಿಲ್ಲ ಅಲ್ವಾ. ಅದಕ್ಕೋಸ್ಕರ ಅವರು ಈಗ ಏನಿದೆ ವಾಸ್ತವವಾಗಿ ಏನಿದೆ, ಪ್ರಸ್ತುತವಾಗಿ ಏನಿದೆ, ವರ್ತಮಾನದಲ್ಲಿ ಏನಿದೆ ಅದನ್ನ ಮಾತ್ರ ಅವ್ರು ನಂಬ್ತಾರೆ ಅಲ್ವಾ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಇರೋದೇ ಇದೊಂದ್ ಜೀವನ, ಇದನ್ನ ನಾವು ಮೋಜು ಮಸ್ತಿ ಮಾಡ್ಲಿಕ್ಕೆ ಬಳಸ್ಬೇಕು, ಸಾಲ ಸೋಲನಾದ್ರೂ ಮಾಡಿ ತುಪ್ಪ ತಿನ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಅವರು ಬೋಧಿಸ್ತಾರೆ ಅಲ್ವಾ. ಅವ್ರಿಗೆ ಮುಂದೆ ಒಂದು ಜನ್ಮ ಇದೆ ಅಂತಾನೂ ಸಹ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಈ ಒಂದು ಜನ್ಮದಲ್ಲಿ ನಾವು ಮುಂದಿನ ಜನ್ಮಕ್ಕೆ ತಯಾರಿಯನ್ನ ನಡೆಸ್ತಿದೀವಿ ಅಂತಾನೂ ಅವ್ರಿಗೆ ಗೊತ್ತಾಗ್ತಿಲ್ಲ ಅಲ್ವಾ. ಸೊ ಅದಕ್ಕೆ ಭಗವಂತನೇ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಹೇಗೆ ಈ ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ತೀವಿ, ಪ್ರಸರಣ ಕ್ರಿಯೆ ಅಂತ ಕರೀತಾರೆ ಅದಕ್ಕೆ, ಅಥವಾ ಟ್ರಾನ್ಸ್ ಮೈಗ್ರೇಷನ್ ಆಫ್ ಸೋಲ್ ಅಂತ ಹೇಳ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ನಮ್ಮ ಆತ್ಮ ಅದು ಹಿಂದಿನ ದೇಹವನ್ನ ಬಿಟ್ಟು ಮುಂದಿನ ಹೊಸ ದೇಹವನ್ನ ಅದು ಪಡೆಯುತ್ತೆ ಅಲ್ವಾ. ಆ ಒಂದು ಕ್ರಿಯೆಯನ್ನ ಇಲ್ಲಿ ನಮ್ಗೆ ವಿವರಿಸ್ತಾರೆ. ಮತ್ತೆ ನಮ್ಗೆ ತುಂಬಾ ಮುಖ್ಯವಾಗಿರೋದನ್ನ ಹೇಳ್ತಾರೆ. ಇದಕ್ಕಿಂತ ಮುಂಚೆ ನಮ್ಗೆ ಏನ್ ಹೇಳಿದ್ರು, ನಾನೇ ಎಲ್ಲದರ ಒಡೆಯ, ಎಲ್ಲವೂ ಸಹ ನನ್ನ ಮೇಲೆನೆ ಅವಲಂಬಿತವಾಗಿದೆ, ನಾನೇ ಸೃಷ್ಟಿಯನ್ನ ಮಾಡಿರೋದು, ಎಲ್ಲ ದೇವತೆಗಳು ಮಹರ್ಷಿಗಳು ಎಲ್ಲರೂ ಸಹ ನನ್ನಿಂದನೇ ಬಂದಿರೋದು, ನಾನೇ ಎಲ್ಲದರ ಮೂಲ ಅಂತ ಹೇಳಿದ್ರು ಅಲ್ವಾ. ಈಗ ಎಲ್ಲವನ್ನ ನಾನೇ ನಿರ್ವಹಿಸ್ತಾ ಇದ್ದೀನಿ, ಪರಿಪಾಲನೆ ಮಾಡ್ತಾ ಇದ್ದೀನಿ ನಾನು ಎಲ್ಲವನ್ನ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ತುಂಬಾ ಮುಖ್ಯವಾಗಿ ಅಂದ್ರೆ ನಮ್ಮ ಈ ಏನು ಭೌತಿಕ ಪ್ರಪಂಚವನ್ನ, ನಮ್ಮ ದೇಹವನ್ನ, ಮತ್ತೆ ನಮ್ಮ ಸೂಕ್ಷ್ಮ ಶರೀರವನ್ನ, ನಮ್ಮ ಆತ್ಮವನ್ನ, ಎಲ್ಲವನ್ನ ಪ್ರತಿಯೊಂದನ್ನು ಅವರೇ ಪೋಷಿಸ್ತಾ ಇದ್ದಾರೆ, ಪಾಲನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಮತ್ತೆ ಮುಖ್ಯವಾಗಿ ಇಲ್ಲಿ ನಮ್ಗೆ ಕೊನೆಯ ಒಂದು 3 ಶ್ಲೋಕದಲ್ಲಿ ನಮ್ಗೆ ಗೀತೆಯ ಸಾರವನ್ನ ಹೇಳ್ತಾರೆ. ನಮ್ಗೆ ಇದಕ್ಕಿಂತ ಮುಂಚೆ ನಾವು ಚತುಶ್ಲೋಕಿ ಭಗವದ್ಗೀತೆನ ನಾವು ತಿಳ್ಕೊಂಡ್ವಿ ಅಲ್ವಾ. ಯಾವ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಚತುಶ್ಲೋಕಿ ಭಗವದ್ಗೀತೆಯನ್ನ? 10ನೇ ಅಧ್ಯಾಯದಲ್ಲಿ ಮಾತಾಜಿ.
ಹರಿ ಬೋಲ್ 10ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ. 10.8, 10.9, 10.10, 10.11 ಅದು ಚತುಶ್ಲೋಕಿ ಭಗವದ್ಗೀತಾ. 4 ಶ್ಲೋಕದಲ್ಲಿ ಇಡೀ ಭಗವದ್ಗೀತೆಯ ಸಾರವನ್ನ ನಮ್ಗೆ ತಿಳಿಸಿಕೊಟ್ರು. ಈಗ ಇಲ್ಲಿ 3 ಶ್ಲೋಕದಲ್ಲಿ ನಮ್ಗೆ ಇಡೀ ಭಗವದ್ಗೀತೆಯ ಸಾರವನ್ನ ನಮ್ಗೆ ತಿಳಿಸ್ತಾ ಇದ್ದಾರೆ. ಇದನ್ನ ತ್ರಿಶ್ಲೋಕಿ ಗೀತಾ ಅಂತ ಕರೀತಾರೆ. ಇದರಲ್ಲಿ ವೇದದ ಸಾರವನ್ನೇ ನಮ್ಗೆ ಇಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಸೊ ನಾವ್ ಇದನ್ನ ಅರ್ಥ ಮಾಡ್ಕೊಂಡಂತೆ ಇವತ್ತು ನೋಡಿ. ಇಲ್ಲಿ ಏನನ್ನ ನೋಡ್ತಾ ಇದ್ದೀರಾ ನೀವು? ಇಲ್ಲಿ ಒಂದು ಏನ್ ಕಾಣಿಸ್ತಿದೆ ನಿಮ್ಗೆ? ಇಲ್ಲಿ ಏನ್ ಕಾಣಿಸ್ತಾ ಮರ. ಇದೆ ನಿಮ್ಗೆ? ಮರ ಕಾಣಿಸ್ತಾ ಇದೆ. ಮರ ಹೇಗಿದೆ ಇದು? ಉಲ್ಟಾ. ಉಲ್ಟಾ ಇದೆ ಮಾತಾಜಿ. ಉಲ್ಟಾ ಇದೆ. ಇಲ್ಲೇನಿದೆ? ಮಾವಿನ ಹಣ್ಣು. ನಮ್ಗೆ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಎಲ್ಲಾರ್ಗುನು ತುಂಬಾ ಇಷ್ಟ ಮಾವಿನ ಹಣ್ಣು ಅಲ್ವಾ? ಮತ್ತೆ ಈ ಹೌದು. ಮಾವಿನ ಹಣ್ಣನ್ನ ಹೇಗೆ ಪಡ್ಕೊಳೋದು? ಇಲ್ಲಿ ಕಾಣಿಸ್ತಾ ಇರೋ ಮಾವಿನ ಹಣ್ಣನ್ನ ನಾನು ಹೇಗೆ ಪಡ್ಕೋಬಹುದು? ಅದ್ ನೋಡಿದ ತಕ್ಷಣ ಆಸೆ ಆಗ್ಬಿಡುತ್ತೆ ನಮ್ಗೆ. ಮಾವಿನ ಹಣ್ಣು ನೋಡಿದ ತಕ್ಷಣ ಅಲ್ವಾ? ನಾವ್ ಅದನ್ನ ತಗೊಂಡು ತಿನ್ಬಿಡ್ಬೇಕು ಅಲ್ವಾ? ಇದನ್ನ ಹೇಗೆ ಪಡ್ಕೊಳೋದು ನಾನೀಗ? ಹರೇ ಕೃಷ್ಣ. ಹರೇ ಕೃಷ್ಣ. ದುಡ್ಡು ಕೊಟ್ಟು ಕೊಂಡ್ಕೊಂತೀವಿ. ಹೌದಾ ಮಾತಾಜಿ? ಅಲ್ಲಿ ಯಾರು ಇಲ್ಲ ಮಾರೋದಿಕ್ಕೆ, ನಾವೇ ತಗೋಬೇಕಲ್ಲಿ. ಎಲ್ರು ಕಲ್ ತಗೊಂಡ್ ಬರ್ದೆ ಇದು ಮಾಡ್ತಾರೆ. ಬುಟ್ಟಿಯಲ್ಲಿ ಇಲ್ಲ, ಅದು ಬುಟ್ಟಿಯಲ್ಲಿ ಇಟ್ಟಿದ್ರೆ ಓಕೆ, ಮಾರಿ ದುಡ್ಡು ಕೊಟ್ಬಿಟ್ಟು ಇಸ್ಕೋಬೋದಾಗಿತ್ತು. ಕಲ್ ತಗೊಂಡು ಹೊಡಿತಾರೆ ಮಾತಾಜಿ. ಕಲ್ ತಗೊಂಡ್ ಹೊಡಿತಾರ ಮಾತಾಜಿ? ಓಕೆ. ನೀರಲ್ಲಿದೆ. ನೀರಲ್ಲಿ ಇದೆ ಅಲ್ವಾ? ಮೇಲೆ ಇರೋ ಮರದಲ್ಲಿ ನಾವು ಕಿತ್ಕೋಬೇಕು ಮಾತಾಜಿ ನೋಡಿ. ಇದು ನೀರಲ್ಲಿನ ಬಿಂಬ ಅನ್ಸುತ್ತೆ ನೆರಳು. ನೀರಲ್ಲಿರೋ ಬಿಂಬ ಅಲ್ವಾ? ನೀವ್ ಎಷ್ಟೇ ಪ್ರಯತ್ನ ಪಟ್ರು ಈ ಮಾವಿನ ಹಣ್ಣನ್ನ ತಗೊಂಡು ಅದರ ಸವಿಯನ್ನ ನೀವು ಸವಿಬೋದಾ? ಅದ್ರ ರುಚಿಯನ್ನ ಸವಿಬೋದಾ? ಇಲ್ಲ ಮಾತಾಜಿ. ಎಷ್ಟು ಪ್ರಯತ್ನ ಪಟ್ರು ಆಗೋದಿಲ್ಲ ಅಲ್ವಾ? ಯಾಕಂದ್ರೆ ಇದು ಪ್ರತಿಬಿಂಬದಲ್ಲಿರುವಂತಹ ಮಾವಿನ ಹಣ್ಣನ್ನ ನಾವು ಕಿತ್ಕೊಂಡು ತಿನ್ಲಿಕ್ಕೆ ಸಾಧ್ಯನಾ? ಸೊ ನೀವ್ ಅದನ್ನ ಕಿತ್ಕೊಂಡ್ಲಿಕ್ಕೆ ಹೋದ್ರೆ ನಿಮ್ಗೆ ಅದ್ ಕೈಗೆ ಸಿಗೋದಿಲ್ಲ ಅಲ್ವಾ? ಸಿಕ್ಕದಂಗ ಅನ್ಸುತ್ತೆ, ಸರಿ ಸಿಗೋದಿಲ್ಲ ಅಲ್ವಾ? ಈ ಭೌತಿಕ ಪ್ರಪಂಚನು ಹಾಗೆ, ಅದನ್ನೇ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ? ಸೊ ನೆನ್ನೆನು ಮಾತಾಜಿಗೆ ಒಂದು ಪ್ರಶ್ನೆ ಬಂದ್ಬಿಡ್ತಲ್ವಾ, ನಾವ್ ಯಾಕೆ ಇಲ್ಲಿ ಹುಟ್ಟಿದ್ವಿ, ಇಲ್ಲಿ ಯಾಕೆ ಇದನ್ನ ಸೃಷ್ಟಿ ಮಾಡ್ಬೇಕಾಗಿತ್ತು ಅಂತ ಅಲ್ವಾ? ಇವಾಗ ಜೈಲಲ್ಲಿ ಎಲ್ಲಾ ಒಂದು ಫೆಸಿಲಿಟಿ ಕೊಟ್ಬಿಟ್ರೆ ನೀವ್ ಇರ್ಲಿಕ್ಕೆ ಇಷ್ಟ ಪಡ್ತೀರಾ? ನಿಮ್ಗೆ ಏನಲ್ಲಿ ತೊಂದ್ರೆನೇ ಇಲ್ಲ. ಈ ಒಂದು ಸಿಟಿ ಹೆಂಗಿದೆಯೋ ಹಂಗೆ ಜೈಲ್ ಇರುತ್ತೆ ಅನ್ಕೊಳ್ಳಿ. ಅಲ್ಲಿ ಇರಕ್ ಇಷ್ಟನಾ ನಿಮ್ಗೆ? ಇಲ್ಲ ಮಾತಾಜಿ. ಇಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ಜೈಲಲ್ಲಿ ನಮ್ಗೆ ಸ್ವಲ್ಪ ಶಿಕ್ಷೆ ಕೊಡ್ತಾರೆ, ಯಾಕಂದ್ರೆ ನಮ್ಮನ್ನ ಸರಿ ದಾರಿಗೆ ತರ್ಲಿಕ್ಕೆ ಅಲ್ವಾ? ಸೊ ಅದಕ್ಕೋಸ್ಕರ ಈ ಭೌತಿಕ ಪ್ರಪಂಚವನ್ನ ಆತರ ಸೃಷ್ಟಿ ಮಾಡಿದ್ರೆ, ಯಾಕಂದ್ರೆ ನಮ್ಗೆ ಅವ್ರ ಬಾಯಿ ಮಾತಲ್ಲಿ ಹೇಳ್ದಾಗ ಅರ್ಥ ಆಗ್ಲಿಲ್ಲ ನಮ್ಗೆ ಅಲ್ವಾ? ನೀವು ನನ್ನನ್ನು ಬಿಟ್ಟು ನೀವು ದೂರ ಇರ್ಬೇಡಿ ಅಂತ. ಇವಾಗ ನಮ್ಮ ಚಿಕ್ಕ ಮಗುಗೆ ನೀವು ನಿಮ್ಮ ಮನೆಯ ಬೀಗದ ಕೈನೋ ಅಥವಾ ಬೀಗದ ಕೈ ಕೊಟ್ಬಿಡ್ತೀರಾ? ಇಲ್ಲ ಮಾತಾಜಿ. ಕೊಡೋದಿಲ್ಲ ಅಲ್ವಾ? ಯಾಕಂದ್ರೆ ಆಗಲ್ಲ. ಮಗು ಕೊಟ್ರುನು ಅದನ್ನ ನಿಭಾಯಿಸಕ್ ಆಗತ್ತಾ? ಮಗುಗೆ ಮನೇನ ನಿಭಾಯಿಸಕ್ ಆಗತ್ತಾ? ಎಲ್ಲ ಕಳ್ಕೊಂಡ್ಬಿಡುತ್ತೆ ಅದು ಅಲ್ವಾ? ಅದೇ ತರನೇ ನಾವೂನು ಅಷ್ಟೇನೆ. ನಾವಿವಾಗ ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ನಮ್ಗೆ ಆಸೆ ಪಡ್ತಾ ಇದೀವಿ ನಾನು ದೇವರಾಗ್ಬೇಕು ಅಂತ. ಅದಕ್ಕೆ ಭಗವಂತ ಅರ್ಥ ಮಾಡಿಸ್ತಾ ಇದ್ದಾರೆ. ಇಲ್ಲ ಪುಟ್ಟ, ನಿನ್ಗೆ ಆಗಲಿ, ನನ್ ಜೊತೆನೆ ಸಂತೋಷವಾಗಿರುವಂತ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ? ಇವಾಗ ನೋಡಿ, ಪ್ರೈಮ್ ಮಿನಿಸ್ಟರ್ ಅವ್ರು ಎಲ್ಲವನ್ನ ಅನುಭವಿಸ್ತಾ ಇರ್ತಾರೆ ಅಲ್ವಾ? ನಮ್ಗೆ ಇವಾಗ ಏನಾಗತ್ತೆ, ನಾನು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ ಆಸೆ ಪಟ್ರೆ ನನಗೆ ಆತರ ಅರ್ಹತೆನೇ ಇಲ್ಲ ನನಗೆ ಅಲ್ವಾ? ನಾನು ಯಾವ್ದನ್ನ ನಾನು ನಿಯಂತ್ರಿಸ್ಲಿಕ್ಕೂ ನಂಗೆ ಬರೋದಿಲ್ಲ. ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, ಸರಿ ನೀನು ಅವರ ಸಹಾಯಕನಾಗು. ಅವರ ಸಹಾಯಕನಾದ್ರೆ ಏನಾಗತ್ತೆ, ಅವರ ಜೊತೆನೆ ನಾವ್ ಇರ್ತೀವಿ. ಅವ್ರು ಇವಾಗ 5 ಸ್ಟಾರ್ ಹೋಟ್ಲಿಗೆ ಹೋದ್ರೆ ನಾವು ಅವ್ರ ಜೊತೆ ಹೋಗ್ತೀವಿ. ಅವ್ರು ಏನನ್ನ ಅನುಭವಿಸ್ತಾರೋ ನಾವು ಅದನ್ನೇ ಅನುಭವಿಸ್ತೀವಿ. ನಮ್ಗಷ್ಟೇ ನಮ್ ಕೈಲಿ ಸಾಧ್ಯ ಆಗೋದು ಅಲ್ವಾ? ನಾವು ಭಗವಂತನ ಒಂದು ಚಿಕ್ಕ ಅಂಶ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಈ ತರ ನಮ್ಗೆ ಹಿಂಗೆ ಇಂಥದೊಂದ್ರಲ್ಲಿ ನಮ್ಗೆ ಇಡ್ಬೇಕಾಗಿತ್ತು, ನಾವೇನಾದ್ರೂ ಕೇಳಿದ್ವಾ ಅಂತ ನಮ್ಗೆ ಯೋಚನೆ ಬರುತ್ತೆ ಅಲ್ವಾ? ಸೊ ನಾವ್ ಹಠ ಮಾಡಿದ್ವಿ ನಾನು ದೇವ್ರಾಗ್ಬೇಕು ಅಂತ. ನಮ್ಗೆ ಎಷ್ಟು ಅರ್ಥ ಮಾಡ್ಸಿದ್ರು ನಾವ್ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ನಮ್ಮ ಅವ್ರ ಭಗವಂತ ಅವರು ತುಂಬಾ ಕರುಣಾಮಯಿ. ನಮ್ಗೆ ಅವ್ರ ಕರುಣೆ ಅರ್ಥ ಆಗ್ತಾ ಇಲ್ಲ ನೋಡಿ. ಅವ್ರು ನಮ್ಗೆ ಎಷ್ಟೆಲ್ಲ ಕೊಡ್ತಾರೆ. ಇವತ್ತಿನ ಅಧ್ಯಾಯದಲ್ಲಿ ನಮ್ಗೆ ಕೃಷ್ಣ ಅದನ್ನೇ ಹೇಳ್ತಾ ಇದ್ದಾರೆ. ಎಷ್ಟೆಲ್ಲ ಅವ್ರು ನಮ್ಗೆ ಕೊಡ್ತಾ ಇದ್ದಾರೆ. ನಾವ್ ಯಾವತ್ತಾದ್ರೂ ಕೃಷ್ಣನಿಗೆ ಥ್ಯಾಂಕ್ ಯು ಕೃಷ್ಣ ಫಾರ್ ಎವ್ರಿಥಿಂಗ್ ಅಂತ ಹೇಳಿದ್ವಾ? ಕೃಷ್ಣ ಎಲ್ಲದಕ್ಕೂ ಧನ್ಯವಾದ ಅಂತ ನಾವ್ ಹೇಳಿದ್ವಾ? ಹೇಳಲೇ ಇಲ್ಲ ಅಲ್ವಾ? ಇವಾಗ ನಮ್ಗೆ ಯಾರಿಗಾದ್ರೂ ಸಹಾಯ ಮಾಡಿದ್ರೆ ನನ್ಗೆ ಅವ್ರು ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ಹೆಂಗ್ ಅನ್ಸುತ್ತೆ? ನಾನು ಏನೋ ಒಂದು ಚಿಕ್ಕ ಸಹಾಯ ಮಾಡ್ತೀನಿ ಅಲ್ವಾ? ನನ್ನ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ಇವ್ರು ಈ ಒಂದು ಸಹಾಯಕ್ಕೆ ಜನ್ಮಾಂತರದಲ್ಲೂ ನನ್ನನ್ನ ಜ್ಞಾಪಕ ಇಟ್ಕೋಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಅಲ್ವಾ? ಆದ್ರೆ ಭಗವಂತ ನಮ್ಗೆ ಎಲ್ಲವನ್ನ ಕೊಡ್ತಾ ಇದಾರೆ, ಎಲ್ಲವನ್ನ ಪಾಲನೆ ಮಾಡ್ತಾ ಇದ್ದಾರೆ. ಆದ್ರೂ ಅವ್ರು ನಮ್ಮಿಂದ ಏನನ್ನೂ ನಿರೀಕ್ಷಿಸ್ತಿಲ್ಲ. ಸೊ ನಮ್ಮನ್ನ ಅವರು ಸರಿ ಮಾಡ್ಬಿಟ್ಟು ಅವರ ಲೋಕಕ್ಕೆ ಹೋಗ್ಲಿಕ್ಕೆ ಅವ್ರಿಗೆ ನಮ್ಗೆ ಅನುಕೂಲ ಮಾಡ್ತಾ ಇದ್ದಾರೆ. ನಮ್ಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಈ ಒಂದು ಜಗತ್ತಿಲ್ಲ. ಅಂದ್ರೆ ಅವ್ರಿಗೆ ಸೃಷ್ಟಿ ಮಾಡ್ಲಿಕ್ಕೆ ಇಷ್ಟನೇ ಇರ್ಲಿಲ್ಲ ಈ ಭೌತಿಕ ಪ್ರಪಂಚವನ್ನ, ಈ ಮಾಯೆಯನ್ನ ಸೃಷ್ಟಿ ಮಾಡ್ಲಿಕ್ಕೆ ಯಾಕೆ ಅವ್ರಿಗೆ ಇಷ್ಟ ಆಗತ್ತೆ ಅಲ್ವಾ?
ಇವಾಗ ನೀವೇ ನೋಡಿ, ನಾಟಕ ಮಾಡ್ತಾ ಇದ್ರೆ ನಿಮ್ಗೆ ಜೀವನ ಚೆನ್ನಾಗಿದೆ ಅಂತ ಅನ್ಸುತ್ತಾ? ಇವಾಗ ನಿಮ್ಗೆ ರಾಣಿ ಆಗ್ಬೇಕು ಅಂತ ಆಸೆ ಅಲ್ವಾ? ರಾಣಿ ಪೋಷಾಕ್ ಹಾಕೊಂಡ್ಬಿಟ್ಟು 3 ಹೊತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ರಾಣಿ ಪೋಷಾಕಲ್ಲೇ ಇದ್ರೆ ನಿಮ್ಗೆ ಅದು ಒಂದ್ ದಿವಸ ಓಕೆ, 2ನೇ ದಿವಸ ಖುಷಿ ಕೊಡುತ್ತಾ? ಇಲ್ಲ ನಾಟಕ ಮಾತಾಜಿ. ಮಾಡ್ತಾ ಇದ್ರೆ ಇಲ್ಲ, ಇಲ್ಲ ಅದು ನಿಜ ಮಾತಾಜಿ. ಅಲ್ಲ. ಅದು ನಿಜ ಅಲ್ಲ ಅಲ್ವಾ? ನಿಜ ಇದ್ರೆ ಅಷ್ಟೇ ನಮ್ಗೆ ಅದು ಸಂತೋಷ ಕೊಡೋದು. ಅದಕ್ಕೆ ನಮ್ಗಿಲ್ಲಿ ಸಂತೋಷ ಅನ್ನೋದು ಸಿಗ್ತಾ ಇಲ್ಲ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇಲ್ಲಿ ನಾವು ಭ್ರಮೆಯಲ್ಲಿ ಇದೀವಿ. ಯಾಕಂದ್ರೆ ಭಗವಂತ ನಮ್ಮ ಆಸೆಯನ್ನ ಪೂರೈಸ್ಲಿಕ್ಕೆ ನಾವ್ ಯಾವಾಗ್ಲೂ ಸೇವಕರು. ನಮ್ಮ ಮನಸ್ಥಿತಿ ಇರೋದೇ ಸೇವಾ ಮನಸ್ಥಿತಿ. ಆದ್ರೆ ನಾವ್ ಇವಾಗ ಒಡೆಯರಾಗ್ಬೇಕು ಅನ್ನೋದಕ್ಕೆ ಭಗವಂತ ಏನ್ ಮಾಡಿದಾರೆ, ಸರಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಭ್ರಮೆಗೆ ಒಳಗಾಗ್ಸಿದಾರೆ. ಆಯ್ತು, ನಿಮ್ಗೆ ರಾಜರಾಗ್ಬೇಕಾ ಅಥವಾ ಒಡೆಯನಾಗ್ಬೇಕಾ, ಸರಿ, ಅದನ್ನ ಅನುಭವಿಸ್ಬೇಕಂದ್ರೆ ನಿಮ್ಗೆ ಭ್ರಮೆಯಲ್ಲೇ ಸಾಧ್ಯ, ಕನಸಲ್ಲೇ ಸಾಧ್ಯ, ನಿಜವಾಗ್ಲೂ ಅದು ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾನೆ ಭಗವಂತ. ಸೊ ಇವಾಗ ಅದಕ್ಕೇನೆ ಈ ಭೌತಿಕ ಪ್ರಪಂಚ ಯಾವ ತರ ಇದೆ ಅಂತಂದ್ರೆ ಆ ನಿಜವಾಗಿರುವಂತಹ ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬ. ನಾವು ಪ್ರತಿಬಿಂಬವನ್ನ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ? ಎಲ್ಲಿ ನೋಡ್ಬೋದು ಪ್ರತಿಬಿಂಬ? ಅಂದ್ರೆ ಏನಿರ್ಬೇಕಲ್ಲಿ? ನೀರು. ನೀರಿರ್ಬೇಕು ಅಲ್ವಾ? ಅದೇ ತರನೇ ಈ ಭೌತಿಕ ಪ್ರಪಂಚ ಯಾವುದರ ಪ್ರತಿಬಿಂಬ ಅಂದ್ರೆ ನಮ್ಮ ಆಸೆಯ ಪ್ರತಿಬಿಂಬ. ನಾವು ಆಸೆ ಪಟ್ಟಿದ್ದಕ್ಕಷ್ಟೇನೆ ಭಗವಂತ ಇದನ್ನ ಸೃಷ್ಟಿ ಮಾಡಿದ್ರು. ಇಲ್ಲಾಂದ್ರೆ ಅವ್ರಿಗೆ ಇದನ್ನ ಸೃಷ್ಟಿ ಮಾಡೋ ಅಗತ್ಯನೇ ಇಲ್ಲ. ನಾವು ಮುಂದೆ ಭಾಗವತಮಲ್ಲಿ ನಾವು ತಿಳ್ಕೊತೀವಿ. ಸೊ ಇವಾಗ ನೀವೇ ಇಲ್ಲಿ ಯೋಚನೆ ಮಾಡಿದ್ರೆ, ಒಂದು ಸಿಟಿಯಲ್ಲಿ ಸಿಟಿ ಪೋರ್ಷನ್ ಜಾಸ್ತಿ ಇರುತ್ತಾ ಅಥವಾ ಜೈಲಿನ ಪೋರ್ಷನ್ ಜಾಸ್ತಿ ಇರುತ್ತಾ? City ಸಿಟಿ portion. ಅಲ್ವಾ? ಸಿಟಿ ಜಾಸ್ತಿ ಇರುತ್ತೆ ಅಲ್ವಾ? ಅದ್ರ ಜಾಗ ಜಾಸ್ತಿ. ಜೈಲೇನು ಒಂದ್ ಚಿಕ್ಕದೊಂದ್ ಜಾಗ ಅಲ್ವಾ? ಅದೇ ತರನೇ ಇವಾಗ ನಮ್ಗೆ ಈ ಭೌತಿಕ ಪ್ರಪಂಚ ಏನಿದೆ, ಇದು ಇಡೀ ಭಗವಂತನ ಇಡೀ ಸೃಷ್ಟಿಯ ಏನು 1/3 ಭಾಗ. 3 ಭಾಗ ಮಾಡಿದ್ರೆ ಇದು 1 ಭಾಗ ಅಷ್ಟೇ. ಇನ್ನ ಮಿಕ್ಕಿರೋ ಸಾರಿ 4 ಭಾಗ ಮಾಡಿದ್ರೆ 4ರಲ್ಲಿ 1 ಭಾಗ ಮಾತ್ರ ಈ ಒಂದು ಭೌತಿಕ ಪ್ರಪಂಚ. ಇನ್ನ ತ್ರಿಪಾದ್ ವಿಭೂತಿ ಅಂತೀವಿ. ಇನ್ನ 3 ಭಾಗ ಆಧ್ಯಾತ್ಮಿಕ ಪ್ರಪಂಚ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಜೈಲಲ್ಲಿ ಎಷ್ಟು ಜನ ಇರ್ತಾರೆ? ಒಂದ್ ಸ್ವಲ್ಪ ಜನ ಅಷ್ಟೇನೆ ತಪ್ಪು ಮಾಡಿರೋರು ಇರೋದು. ಇನ್ ಮಿಕ್ಕಿದವರೆಲ್ಲ ಊರಲ್ಲಿ ಇರ್ತಾರೆ, ಸಿಟಿಯಲ್ಲಿ ಇರ್ತಾರೆ ಅಲ್ವಾ? ಈ ಜೈಲ್ ಅನ್ನೋದು ತುಂಬಾ ಕಡಿಮೆ ಇರುವಂತಹ ಜಾಗ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ನಾವು ಇಚ್ಛೆ ಪಟ್ಟಿದ್ದಕ್ಕೇನೆ ಭಗವಂತ ಈ ಒಂದು ಭೌತಿಕ ಪ್ರಪಂಚವನ್ನ ಅವರು ಸೃಷ್ಟಿ ಮಾಡಿದರೆ. ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬ ಇದು. ಯಾವ್ದ್ರ ಮೇಲೆ ಪ್ರತಿಬಿಂಬ? ಈ ಒಂದು ಭೌತಿಕ ಪ್ರಪಂಚ ನಮ್ಮ ಆಸೆ, ಡಿಸೈರ್, ನಮ್ಮ ಆಸೆಯ ಪ್ರತಿಬಿಂಬ ಈ ಭೌತಿಕ ಪ್ರಪಂಚ. ಅದಕ್ಕೆ ಇವಾಗ ಹೇಗೆ ನೀರಲ್ಲಿರುವಂತಹ ಮಾವಿನ ಹಣ್ಣನ್ನ ನೀವು ಎಷ್ಟೇ ಪ್ರಯತ್ನ ಪಟ್ರು ಅದನ್ನ ಪಡ್ಕೊಳ್ಲಿಕ್ಕೆ ಆಗೋದಿಲ್ವೋ, ಅದೇ ತರನೇ ನಾವ್ ಈ ಭೌತಿಕ ಪ್ರಪಂಚದಲ್ಲಿ ಆನಂದವನ್ನ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮರೀಚಿಕೆ ತರ ನಮ್ಗೆ. ಸೊ ಇವಾಗ ನಮ್ಗೆ ಏನ್ ಹೇಳ್ತಾರೆ, ಅಮ್ಮ ಏನ್ ಹೇಳ್ತಾರೆ, ಪುಟ್ಟ ಚೆನ್ನಾಗ್ ಓದ್ಬಿಡು, ಸೊ ನಿನಗೆ ಮುಂದೆ ಒಳ್ಳೆ ಇದ್ರಲ್ಲಿ ಹೈಸ್ಕೂಲಲ್ಲಿ ಚೆನ್ನಾಗಿರೋ ಒಂದು ಸ್ಕೂಲಲ್ಲಿ ಚೆನ್ನಾಗಿರೋದು ಒಂದು ಸೀಟ್ ಸಿಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಹೈಸ್ಕೂಲಲ್ಲಿ ಓದ್ತಾ ಇರ್ಬೇಕಾದ್ರೆ 10th ಒಂದು ಪಾಸ್ ಮಾಡ್ಬಿಡು, ನಿನಗೆ ಸಾಕು, ಆಮೇಲೆ ನಿನಗೆ ಮುಂದೆ ನಿನ್ನ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ 10th ಆದ್ಮೇಲೆ ಒಂದ್ ಕಾಲೇಜಿಗೆ ಸೇರಿದ್ಮೇಲೆ ಅವ್ರ ಏನ್ ಹೇಳ್ತಾರೆ, ಸೆಕೆಂಡ್ PUC ಒಂದು ಓದ್ಬಿಡು, ನಿನ್ನ ಕ್ಯಾರಿಯರೇ ಬದಲಾವಣೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಾದ್ಮೇಲೆ ಏನ್ ಹೇಳ್ತಾರೆ, ಸೊ ಇದು ಯಾವ್ದಾದ್ರು ಪ್ರೊಫೆಷನಲ್ ಕೋರ್ಸ್ ಸೇರ್ಕೊಂಡ್ಬಿಟ್ರೆ, MBBS ಇಂಜಿನಿಯರ್ ಸೇರ್ಕೊಂಡ್ಬಿಟ್ರೆ ಇದೊಂದು ಆಗ್ಬಿಡ್ಲಿ, ನಿನ್ಗೊಂದು ಕೆಲ್ಸಕ್ಕೆ ಸಿಕ್ಬಿಡುತ್ತೆ, ಜುಮ್ ಅಂತ ಇರ್ಬೋದು ಅಂತ ಹೇಳ್ತಾರೆ. ಕೆಲ್ಸ ಸಿಕ್ಕಿದ್ಮೇಲೆ ಏನಾಗುತ್ತೆ, ಅಯ್ಯೋ ಮದ್ವೆ ಒಂದ್ ಆಗ್ಬಿಟ್ರೆ ಅಲ್ವಾ, ಅದಾದ್ಮೇಲೆ ಮಕ್ಳು ಬೇಕು, ಆಮೇಲೆ ಮಕ್ಳಿಗೆ ಎಜುಕೇಶನ್, ಮತ್ತೆ ಯಾವಾಗ ಅದು ನಮ್ಗೆ ಆನಂದ ಅನ್ನೋದು ಸಿಕ್ಲಿಕ್ಕೆ ಸಾಧ್ಯ ಆಗುತ್ತೆ? ನಾವ್ ನಿರೀಕ್ಷಣೆಯಲ್ಲೇ ಇದೀವಿ ಅಲ್ವಾ? ಇವತ್ತಲ್ಲ ನಾಳೆ, 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 ನಾಳೆ ಅಂತ ಹೇಳ್ಬಿಟ್ಟು ಅಲ್ವಾ? ನಾವು ವರ್ತಮಾನದಲ್ಲಿ ಆನಂದವನ್ನ ಅನುಭವಿಸೋದನ್ನ ನಾವು ಕಲ್ತ್ಕೋತಾನೆ ಇಲ್ಲ ಅಲ್ವಾ? ಯಾಕಂದ್ರೆ ಅದು ಸಾಧ್ಯನೇ ಇಲ್ಲ. ಈ ಭೌತಿಕ ಪ್ರಪಂಚದ ಸೃಷ್ಟಿನೇ ಇರೋದು ಹಾಗೆ. ಸೊ ಭಗವಂತನ ಸ್ಮರಣೆ ಮಾಡದ ಹೊರತು, ಭಗವಂತನ ಸಂಪರ್ಕಕ್ಕೆ ಬರದ ಹೊರತು ನಮ್ಗೆ ಆನಂದ ಸಿಗೋದಿಲ್ಲ. ಅದಕ್ಕೇನೆ ಬುದ್ಧಿವಂತರಾದವರು ಇವಾಗ ಆನಂದವನ್ನ ಅಥವಾ ಈ ಮಾವಿನ ಹಣ್ಣನ್ನ ಸವಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಈ ಪ್ರತಿಬಿಂಬದಲ್ಲಿ ಹುಡ್ಕೋ ಬದ್ಲು ಅವ್ರು ನಿಜವಾದ ಮರದಲ್ಲಿ ಅವ್ರು ಹುಡುಕ್ಬೇಕು ಆ ಒಂದು ಮಾವಿನ ಹಣ್ಣನ್ನ ಅಲ್ವಾ? ಅವಾಗ ಅದಕ್ಕೆ ಕಲ್ಲು ಹೊಡೆದ್ರೆ ಆಗ ನಮ್ಗೆ ಮಾವಿನ ಹಣ್ಣು ಸಿಗುತ್ತೆ ಅಲ್ವಾ? ಸೊ ಅದಕ್ಕೆ ನಾವು ನಮ್ಗೆ ನಿಜವಾದ ಆನಂದ ಬೇಕಂದ್ರೆ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕು, ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಬೇಕು. ಎಷ್ಟೊಂದ್ ಜನ ನಂಬೋದೇ ಇಲ್ಲ. ಯಾಕಂದ್ರೆ ಇಲ್ಲೇನೆ ಅವ್ರಿಗೆ ಏನು ಅರ್ಥ ಮಾಡ್ಕೊಳ್ಲಿಕ್ ಆಗ್ತಿಲ್ಲ. ಈ ಆಕಾಶವನ್ನ ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ. ಈ ಸ್ಟಾರ್ಸ್ ನಮ್ ಕಣ್ಣಿಗೆ ಏನ್ ಕಾಣ್ತಿದ್ಯೋ ಅದನ್ನೇ ಅರ್ಥ ಮಾಡ್ಕೊಳ್ಲಿಕ್ ಆಗ್ತಿಲ್ಲ. ಇನ್ನ ಮೇಲಿನ ಲೋಕಗಳನ್ನ ಅರ್ಥ ಮಾಡ್ಕೊಳ್ಲಿಕ್ ಆಗತ್ತಾ ನಮ್ಗೆ? ನಾವೆಲ್ಲವನ್ನ ಕಣ್ಣಿಂದ ನೋಡಿ ಅರ್ಥ ಮಾಡ್ಕೋತೀವಿ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ನಮ್ಮ ಧರ್ಮ ಗ್ರಂಥದಲ್ಲಿ ಹೇಳಿರೋದನ್ನ ನಾವು ಕೇಳಿ ತಿಳ್ಕೊಂಡು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲ ಅಂತಂದ್ರೆ ನಾವುನು ಸಹ ಈ ಮನುಷ್ಯ ಜನ್ಮವನ್ನ ಪ್ರಾಣಿಗಳ ತರನೇ ಆಹಾರ, ನಿದ್ರಾ, ಭಯ, ಮೈಥುನ ಇಷ್ಟರಲ್ಲೇ ಕಳೆದ್ಬಿಟ್ಟು ನಾವು ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಇದರಲ್ಲಿ ನಾವು ಸಿಕ್ಕಾಕೋತೀವಿ. ಸೊ ಅದಕ್ಕೋಸ್ಕರ ಎಲ್ಲರೂ ಏನ್ ಮಾಡ್ತಾ ಇದೀವಿ? ಪ್ರತಿಬಿಂಬದಲ್ಲಿ ಇರುವಂತಹ ಮಾವಿನ ಹಣ್ಣನ್ನ ತಿನ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅದು ಸಾಧ್ಯ ಇಲ್ದಲಿರುವಂತಹ ಒಂದು ಮಾತು ಅಲ್ವಾ? ಇದನ್ನ ನಮ್ಗೆ ಕೃಷ್ಣ ಅರ್ಥ ಮಾಡಿಸ್ತಾ ಇದ್ದಾರೆ. ನೋಡಿ, ನಿಜವಾದ ಆನಂದ ಬೇಕು ಅಂದ್ರೆ ಈ ಒಂದು ಮರದಲ್ಲಿ ಇರುವಂತಹ ಮಾವಿನ ಹಣ್ಣನ್ನ ನಾವು ತಿನ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಅಂದ್ರೆ ಪಡ್ಕೊಳ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು.
ಸೊ ಅದಕ್ಕೇನೆ ಈಗ ಕೃಷ್ಣನೇ ಹೇಳ್ತಾ ಇದ್ದಾರೆ, ಊರ್ಧ್ವ ಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ, ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು ಅಂತ ಹೇಳ್ಬಿಟ್ಟಿನಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಏನಕ್ಕೆ ಹೋಲಿಸ್ತಾ ಇದ್ದಾರೆ, ಈ ಒಂದು ಭೌತಿಕ ಪ್ರಪಂಚವನ್ನ ಬೇರುಗಳು ಮೇಲಿರುವಂತಹ ಒಂದು ಅಶ್ವತ್ಥ ವೃಕ್ಷಕ್ಕೆ ಹೋಲಿಸ್ತಾ ಇದ್ದಾರೆ. ಸೊ ಈ ಅಶ್ವತ್ಥ ವೃಕ್ಷದಲ್ಲಿ ಯಾವ ತರ ಇದೆ, ಬೇರುಗಳು ಮೇಲಿದೆ, ಅಂತಹ ಒಂದು ಮರಕ್ಕೆ ಈ ಭೌತಿಕ ಪ್ರಪಂಚವನ್ನ ಹೋಲಿಸ್ತಾ ಇದ್ದಾರೆ. ಈ ಮರದ ಎಲೆಗಳನ್ನ ಅವರು ವೇದ ಮಂತ್ರಗಳಿಗೆ ಅವರು ಹೋಲಿಸ್ತಾ ಇದ್ದಾರೆ. ಸೊ ಯಾರು ಈ ಮರವನ್ನ ಅರ್ಥ ಮಾಡ್ಕೊಂಡಿದಾರೋ ಅವರು ವೇದಗಳನ್ನ ತಿಳಿದವನು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡಿ, ಇದು ಆಧ್ಯಾತ್ಮಿಕ ಪ್ರಪಂಚ, ರಾಧಾಕೃಷ್ಣ ಇದ್ದಾರೆ, ಇದು ನಿಜವಾಗಿರುವಂತಹ ಒಂದು ಸೃಷ್ಟಿ, ಭಗವಂತನ ಆಧ್ಯಾತ್ಮಿಕ ಲೋಕ. ಸೊ ಇವಾಗ ಇಲ್ಲೇನಾಗಿದೆ, ಆಸೆ ಬಂದ್ಬಿಡ್ತು ನಮ್ಗೆ ಭಗವಂತನನ್ನ ನೋಡಿದ್ಮೇಲೆ ಅಲ್ವಾ, ಏನ್ ಇಷ್ಟು ಸಂತೋಷ ಪಡ್ತಾ ಇದ್ದಾರೆ ಇವರು, ನಾವುನು ಅವ್ರ ತರನೇ ಒಡೆಯನಾಗ್ಬೇಕು, ಎಲ್ಲವನ್ನ ಹತೋಟಿಲಿ ನಾವೇ ಇಟ್ಕೋಬೇಕು, ಎಲ್ಲವನ್ನ ನಾವು ಹೋಗಿಸ್ಬೇಕು ಅಂತ. ಸೊ ಇವಾಗ ಆಸೆ ಪಟ್ಟಿದ್ದಕ್ಕೆ ಭಗವಂತ ಎಷ್ಟೇ ನಮ್ಗೆ ಅರ್ಥ ಮಾಡಿಸಿದ್ರು ಸಹ ನಾವ್ ಅರ್ಥ ಪಡ್ಕೊಳ್ಳಿಲ್ಲ. ಅದಕ್ಕೋಸ್ಕರ ನಮ್ಗೆ ಏನ್ ಮಾಡಿದ್ರು, ಈ ಒಂದು ಭೌತಿಕ ಪ್ರಪಂಚವನ್ನ ಅವರು ಸೃಷ್ಟಿ ಮಾಡಿದ್ರು. ಯಾವ ತರ ಇದೆ ಇದು, ಏನು ಬೇರುಗಳು ಮೇಲ್ಗಡೆ ಇದೆ. ಸೊ ಮತ್ತೆ ಅದರ ಕೆಳಗಡೆ ಭಾಗ ಅಂದ್ರೆ ಬೇರುಗಳು ಮೇಲಿರುವಂತಹ ಒಂದು ಮರಕ್ಕೆ ಇಲ್ಲಿ ಹೋಲಿಸ್ತಾ ಇದ್ದಾರೆ ಈ ಒಂದು ಭೌತಿಕ ಪ್ರಪಂಚವನ್ನ. ಸೊ ಇಲ್ಲಿ ಈ ಎಲೆಗಳನ್ನ ಅವರು ವೇದಗಳಿಗೆ ಹೋಲಿಸ್ತಾ ಇದ್ದಾರೆ. ಮತ್ತೆ ನಾವ್ ಇನ್ನ ಮುಂದೆ ನೀವು ನೆಕ್ಸ್ಟ್ ಸೆಕೆಂಡ್ ಲೆವೆಲ್ಗೆಲ್ಲ ಹೋದಾಗ ಪ್ರತಿಯೊಂದು ಪಾರ್ಟ್ ಅನ್ನು ಅವರು ಹೋಲಿಸ್ತಾರೆ. ಸೊ ಅದರ ಚಿಕ್ಕ ಚಿಕ್ಕ ಬೇರುಗಳು ಅಂದ್ರೆ ಏನು, ಅದರ ಒಂದು ಕೊಂಬೆ ರೆಂಬೆಗಳು ಅಂದ್ರೆ ಏನು, ಅದರ ಕುಡಿಗಳು ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಅವ್ರು ಹೇಳ್ತಾ ಹೋಗ್ತಾರೆ. ಸೊ ಈಗ ಏನನ್ನ ಅರ್ಥ ಮಾಡ್ಕೋಬೇಕು, ಒಂದೇ ಒಂದು ಅಂದ್ರೆ ಈ ಮರವನ್ನ ಪೋಷಿಸ್ತಾ ಇರೋದು ಯಾವ್ದು ಅಂತ ಅರ್ಥ ಮಾಡ್ಕೋಬೇಕು ನೀವು. ಈ ಮರವನ್ನ ಪೋಷಿಸ್ತಿರೋದು ಯಾವ್ದು, ಈ ಭೌತಿಕ ಪ್ರಪಂಚ ಇರ್ಲಿಕ್ಕೆ ಒಂದು ಕಾರಣ ಏನು, ಏನಂತ ಅನ್ಸುತ್ತೆ ನಿಮ್ಗೆ? ಹರೇ ಕೃಷ್ಣ. ನಮ್ಮ ಆಸೆ ಮಾತಾಜಿ, ನಮ್ಮ ಆಸೆನೆ ನಮ್ಮ ಆಸೆ ಅಲ್ವಾ. ಸೊ ನಮ್ಮ ಆಸೆಗಳೇ ಈ ಭೌತಿಕ ಪ್ರಪಂಚ ಇರ್ಲಿಕ್ಕೆ ಕಾರಣ. ಮತ್ತೆ ಅದನ್ನ ಪೋಷಣೆ ಮಾಡ್ತಿರೋದು ಯಾವುದು, ಈ ಭೌತಿಕ ಪ್ರಪಂಚವನ್ನ, ಈ ಭೌತಿಕ ಪ್ರಪಂಚ ಅನ್ನೋ ಒಂದು ಮರವನ್ನ ಪೋಷಣೆ ಮಾಡ್ತಿರೋದು ಯಾವುದು? ಭಗವಂತ ಮಾತಾಜಿ. ನೆನ್ನೆ ಓದ್ಕೊಂಡ್ವಿ, ನೆನ್ನೆ ಓದಿದ್ದು, ನೆನ್ನೆ ಅಧ್ಯಾಯ. ಮೂರು ಗುಣಗಳು, ತ್ರಿಗುಣಗಳು, ಮೂರು ಗುಣಗಳು, ಸತ್ವಗುಣ, ಸತ್ವ ರಜೋ ತಮೋ ಗುಣ. ಯಾಕಂದ್ರೆ ನಾವ್ ಏನೇ ಮಾಡಿದ್ರು ಈ ಮೂರು ಗುಣದಲ್ಲಿ ಮಾಡ್ತೀವಿ. ಮೂರು ಗುಣದಲ್ಲಿ ಮಾಡಿದ ತಕ್ಷಣ ನಾವು ಬಂಧನಕ್ಕೆ ಒಳಗಾಗ್ತೀವಿ. ಬಂಧನಕ್ಕೆ ಒಳಗಾಗಿದ ತಕ್ಷಣ ನಾವು ಮತ್ತೆ ಹುಟ್ಟು ಸಾವಿನ ಚಕ್ರಕ್ಕೆ ನಾವು ಸಿಕ್ಕಾಕೋತೀವಿ. ಅದಕ್ಕೇನೆ ಈ ಒಂದು ಪ್ರಪಂಚ ಹಾಗೆ ಉಳ್ಕೊಂತಾ ಇದೆ. ನಾವ್ ಯಾವಾಗ ಎಲ್ಲ ಜೀವರಾಶಿಗಳನ್ನು ಶುದ್ಧ ಸತ್ವದಲ್ಲಿ ಕೆಲಸ ಮಾಡಿದ ತಕ್ಷಣನೇ ಈ ಪ್ರಪಂಚಕ್ಕೆ ಯಾರು ಬರದೇ ಇಲ್ಲ ಅಲ್ವಾ, ಎಲ್ಲರೂ ಸಹ ಭಗವಂತನ ಲೋಕಕ್ಕೆ ಹೋಗ್ಬಿಡ್ತೀವಿ. ಸೊ ಈ ಒಂದು ಪ್ರಪಂಚವನ್ನ ಪೋಷಣೆ ಮಾಡ್ತಿರೋದು ಯಾವ್ದಂದ್ರೆ ಈ ಮೂರು ಗುಣಗಳೇ. ನಾವೆಲ್ಲ ಜೀವರಾಶಿಗಳು ಈ ಮೂರು ಗುಣದಲ್ಲಿ ನಾವು ಜೀವನವನ್ನ ಮಾಡ್ತಾ ಇರೋದ್ರಿಂದನೇ ನಮ್ಗೆ ಈ ಒಂದು ಭೌತಿಕ ಪ್ರಪಂಚ ನಡೀತಾನೇ ಇದೆ. ಅದು ಇಲ್ಲ ಅಂದ್ರೆ ನಾವು ಇದನ್ನ ಕ್ಲೋಸ್ ಮಾಡಿ ನಾವು ಹೋಗ್ಬಿಡ್ಬೋದು, ಈ ಜೈಲನ್ನ ಕ್ಲೋಸ್ ಮಾಡಿ ನಾವು ಭಗವಂತನ ಲೋಕಕ್ಕೆ ನಾವು ಎಲ್ಲರೂ ನಾವು ಹೋಗ್ಬೋದು. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ್ರು. ಸೊ ಈ ಒಂದು ಮರವನ್ನ ಪೋಷಣೆ ಮಾಡ್ತಿರೋದು ಯಾವುದು, ಮೂರು ಗುಣಗಳು, ತ್ರಿಗುಣಗಳು. ಇದೊಂದನ್ನ ತಿಳ್ಕೊಳ್ಳಿ. ಮಿಕ್ಕಿದೆಲ್ಲ ಡೀಟೇಲ್, ಚಿಕ್ಕ ಡೀಟೇಲ್ ಎಲ್ಲ ನೀವು ಲೆವೆಲ್ 2 ಅಲ್ಲಿ ನೀವು ತಿಳ್ಕೊತೀರಾ. ಅಧಶ್ಚೋರ್ಧ್ವಂ ಪ್ರಸುತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾಹ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನ ಪೋಷಿಸುತ್ತವೆ. ನೋಡಿ, ಇದು ತುಂಬಾ ಮುಖ್ಯವಾಗಿರೋದು. ಯಾಕೆ ಇದು ಹಾಗೆ ಇದೆ, ಯಾಕೆ ಇದು ನಾಶ ಆಗ್ತಿಲ್ಲ ಈ ಮರ, ಯಾಕೆ ಅಂತಂದ್ರೆ ಈ ಮೂರು ಗುಣಗಳು ಇದನ್ನ ಪೋಷಣೆ ಮಾಡ್ತಾ ಇದೆ. ಯಾಕಂದ್ರೆ ನಾವು ಈ ಮೂರು ಗುಣದಲ್ಲಿ ನಾವು ಇದ್ದೇ ಇರ್ತೀವಿ ಜೀವರಾಶಿಗಳು, ಅದಕ್ಕೆ ಇದು ನಡೀತಾನೆ ಇದೆ. ಈ ಒಂದು ಭೌತಿಕ ಪ್ರಪಂಚದಲ್ಲಿ ಯಾರಾದ್ರೂ ಇರೋ ತರ ಆಗೇ ಆಗ್ತಾ ಇದೆ. ಇಂದ್ರಿಯ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿದೆ. ಸೊ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಈ ಒಂದು ಮರ ಏನ್ ಹೋಲಿಸ್ತಾ ಇದ್ದಾರೆ, ಸೊ ಇದು ಯಾಕಿದೆ ಅಂತಂದ್ರೆ ನಾವು ಎಂತಹ ಕರ್ಮಗಳನ್ನ ಮಾಡ್ಬೇಕು ಅಂತ ಇಚ್ಛೆ ಪಡ್ತಾ ಇದೀವಿ. ನಾನು ಏನೇ ಕರ್ಮ ಮಾಡಿದ್ರು ಅದಕ್ಕೊಂದು ಫಲ ಬೇಕು ಅಂತಹ ಇಚ್ಛೆ ಇರುವಂತಹ ಕರ್ಮವನ್ನೇ ನಾವು ಮಾಡ್ತಾ ಇದೀವಿ. ಸೊ ಅದರಿಂದನೇ ನಾವು ಇಲ್ಲಿ ಬಂಧನಕ್ಕೆ ಒಳಗಾಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಹಾಗಾದ್ರೆ ಏನ್ ಮಾಡ್ಬೇಕು ಅಲ್ವಾ, ಭಗವಂತ ಯಾವಾಗ್ಲೂ ಅರ್ಧ ಹೇಳಿ ನಿಲ್ಸೋದೇ ಇಲ್ಲ. ನೋಡಿ, ನೆನ್ನೆಯ ಅಧ್ಯಾಯದಲ್ಲೂ ಸಹ ಮೂರು ಗುಣಗಳ ಬಗ್ಗೆ ಡೀಟೈಲ್ ಆಗಿ ಹೇಳಿದ್ರು. ಅದ್ ಹೇಗೆ ಗುಣಲಕ್ಷಣಗಳಿರುತ್ತೆ, ಮತ್ತೆ ಆ ಒಂದು ಗುಣದಲ್ಲಿ ಇರುವಂತಹ ವ್ಯಕ್ತಿ ದೇಹವನ್ನ ಬಿಟ್ಮೇಲೆ ಅವ್ನಿಗೆ ಏನಾಗತ್ತೆ ಅಲ್ವಾ.
ಮತ್ತೆ ಯಾವ ಕಡೆಗೆ ವಾಲಿದ್ರೆ ಆ ವ್ಯಕ್ತಿಯ ಗುಣಲಕ್ಷಣಗಳು, ಆ 9 ನವದ್ವಾರಗಳು ಹೇಗಿರುತ್ತೆ ಅದೆಲ್ಲ ಹೇಳಿದ್ರು. ಅದಾದ್ಮೇಲೆ ಇದರಿಂದ ಹೇಗ್ ಹೊರಗಡೆ ಬರೋದು ಅಂತಾನು ಹೇಳಿದ್ರು ಅವರು ಅಲ್ವಾ. ನಾವ್ ಹೇಗೆ ಆ ಶುದ್ಧ ಸತ್ವಗುಣಕ್ಕೆ ಬರ್ಬೇಕು ಅಂತಾನು ಹೇಳಿದ್ರು. ಶುದ್ಧ ಸತ್ವಗುಣಗಳನ್ನ ಹೊಂದಿರುವಂತಹ ವ್ಯಕ್ತಿ ಹೇಗಿರ್ತಾನೆ ಅಂತಾನು ಸಹ ಅವರು ಹೇಳಿದ್ರು. ಈಗ್ಲೂ ಅಷ್ಟೇ ಈ ಒಂದು ಮರ ಅದ್ರ ಬಗ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡ್ಬಿಟ್ಟು, ಸರಿ ಏನಾದ್ರೂ ಮಾಡ್ಕೊಳ್ಳಿ ಇದ್ರಲ್ಲಿ ಸಿಕ್ಕಾಕೊಂಡು ನೀವೇ ಒದ್ದಾಡಿ ಅಂತ ಹೇಳ್ಬಿಟ್ಟು ಅವ್ರು ನಮ್ಮನ್ನ ಬಿಡ್ತಾ ಇಲ್ಲ. ಹೇಗ್ ಇದರಿಂದ ಹೊರಗಡೆ ಬರ್ಬೇಕು ಅಂತಾನು ಸಹ ನಮಗೆ ಅವರು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾ ಇದಾರೆ ಅವ್ರು ನಮ್ಗೆ. ಸೊ ಏನನ್ನ ಮಾಡ್ಬೇಕು ನಾವು? ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನಾ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತ ಪ್ರವೃತ್ತಿ ಪ್ರಸುತಾ ಪುರಾಣಿ. ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಈ ಮರದ ನಿಜ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ನಾವೆಷ್ಟೇ ಕಷ್ಟಪಟ್ಟರು ಸಹ ಈ ಮರದ್ದು ಎಲ್ಲಿ ಅದ್ರ ಮೂಲ ಅಂತನೂ ನಮ್ಗೆ ಗೊತ್ತಾಗಲ್ಲ, ಅದ್ರ ಆದಿ ಗೊತ್ತಾಗಲ್ಲ, ಅಂತ್ಯ ಗೊತ್ತಾಗಲ್ಲ, ನಮ್ಗೆ ಅರ್ಥನೇ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಈ ಒಂದು ಮರವನ್ನ ಅಂತ ಹೇಳ್ತಾ ಇದಾರೆ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿವಾರಗಳನ್ನ ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿ ಅನ್ನೋ ಒಂದು ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂತಿರುಗುವುದಿಲ್ಲವೋ ಆ ಸ್ಥಳವನ್ನ ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ ಅಂತ ಹೇಳ್ತಾರೆ. ನೋಡಿ, ನಾವ್ ಇದನ್ನ ಅರ್ಥ ಮಾಡ್ಕೊಳಕ್ ಹೋಗ್ಬಾರ್ದು ಈ ಒಂದು ಭೌತಿಕ ಪ್ರಪಂಚವನ್ನ. ಅದ್ರ ಬದಲು ನಾವೇನ್ ಮಾಡ್ಬೇಕು? ನಾವು ದೃಢ ಮನಸ್ಸಿನಿಂದ ನಾವು ಏನ್ ಮಾಡ್ಬೇಕು? ಅನಾಸಕ್ತಿ ಅನ್ನೋ ಒಂದು ಕೊಡಲಿಯನ್ನ ತಗೊಂಡು, ನಾವು ಆ ಒಂದು ಶಸ್ತ್ರವನ್ನ ತಗೊಂಡು ನಾವು ಅದನ್ನ ಒಮ್ಮೆಗೆ ನಾವು ಅದನ್ನ ಕಡ್ದು ಹಾಕ್ಬೇಕು. ಅವಾಗ ಏನಾಗುತ್ತೆ? ನಮ್ಗೆ ಇವಾಗ ಈ ಮರ ಇಲ್ಲ ನಮ್ಗೆ, ಅವಾಗ ಯಾವ ಒಂದು ಜಾಗ ಸಿಗುತ್ತೆ ನಮ್ಗೆ ಇನ್ನೊಂದು ಜಾಗ ಸಿಗುತ್ತೆ. ಆ ಜಾಗಕ್ಕೆ ಹೋದ್ರೆ ಮತ್ತೆ ವಾಪಸ್ಸು ನಾವು ಈ ಒಂದು ಮರಕ್ಕೆ ಬರೋದಿಲ್ಲ. ಅಂತಹ ಜಾಗಕ್ಕೆ ನಾವು ಹೋಗ್ತೀವಿ. ಅಲ್ಲಿ ಯಾರನ್ನ ಕಾಣ್ತೀವಿ? ನಾವು ಎದುರ್ಕೊಳೋದ್ ಬೇಕಾಗಿಲ್ಲ, ಅಲ್ಲಿ ದೇವೋತ್ತಮ ಪರಮ ಪುರುಷನನ್ನ ನಾವು ಕಾಣ್ತೀವಿ. ಅವ್ರು ಬೇರೆ ಯಾರು ಅಲ್ಲ, ಅವರು ಮೂಲ ಪುರುಷ, ಎಲ್ಲವೂ ಅವರಿಂದನೇ ಶುರುವಾಗಿರೋದು ಅಂತ ಹೇಳ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ. ನೋಡಿ, ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ಸೊ ನಾವ್ ಇವಾಗ ಭಗವಂತನಿಗೆ ಶರಣಾದ್ರೆ ಅಷ್ಟೇನೆ ನಾವು ಈ ಒಂದು ಮರ ಏನಿದೆ, ಅಶ್ವತ್ಥ ವೃಕ್ಷ, ಬೇರುಗಳು ಮೇಲಿರುವಂತಹ ಒಂದು ಮರ ಇದೆಯಲ್ಲ, ಇದರಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಗೆ ತುಂಬಾ ಭಯ ಅಲ್ವಾ? ನಮ್ಗೆ ಇದು ಗೊತ್ತಿರೋದೇ ಇದೊಂದು ಮರ. ಯಾಕಂದ್ರೆ ಈ ಭೌತಿಕ ಪ್ರಪಂಚ ಒಂದೇ ನಮ್ಗೆ ಗೊತ್ತಿರೋದು ಅಲ್ವಾ. ಇದನ್ನು ಕಡ್ದಾಕ್ಬಿಡು ಅಂದ್ರೆ ನಮ್ಗೆ ಭಯ ಆಗುತ್ತೆ. ಅಯ್ಯೋ, ನಾನು ಎಲ್ಲಪ್ಪ ಹೋಗ್ಬೇಕು? ನನ್ಗೆ ಗೊತ್ತಿರೋದೇ ಇದೊಂದೇ ಒಂದು ಲೋಕ, ನಾನ್ ಎಲ್ಲಿಗೆ ಹೋಗ್ಬೇಕು ಅಂತ. ಸೊ ಅದಕ್ಕೇನೆ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಸೊ ನೀನ್ ಎಲ್ಲಿಗೆ ಹೋಗ್ತೀಯಾ ಅಂತಂದ್ರೆ ಇದನ್ನ ನೀನು ದೃಢ ಮನಸ್ಸಿಂದ ನೀನ್ ಇದನ್ನ ಕತ್ತರಿಸಿ ಹಾಕಿದ್ರೆ, ಅನಾಸಕ್ತಿ ಅನ್ನೋ ಒಂದು ಖಡ್ಗದಿಂದ ನೀನ್ ಕತ್ತರಿಸಿ ಹಾಕಿದ್ರೆ ನೀನು ನನ್ನ ಲೋಕಕ್ಕೆ ಬರ್ತೀಯಾ ನೀನು ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಅವರು ಆಶ್ವಾಸನೆಯನ್ನ ಕೊಡ್ತಾ ಇದ್ದಾರೆ. ಮತ್ತೆ ಇವಾಗ ನಮ್ಗೆ ಅನ್ಸುತ್ತೆ ಅಲ್ವಾ, ಕೃಷ್ಣನ ಲೋಕನ ಅದ್ಯಾವ ಲೋಕ? ಅಲ್ಲಿ ಹೋದವ್ರು ಯಾರು ವಾಪಸ್ ಬಂದಿಲ್ಲ, ಅವ್ರ ಲೋಕ ಹೇಗಪ್ಪ ಇದೆ? ನಮ್ಗೇನು ಮಾಹಿತಿನೇ ಇಲ್ವಲ್ಲ. ನಮ್ಗೆ ಮಾಹಿತಿ ಇಲ್ದಿರೋ ಕಡೆ ಹೋಗ್ಬೇಕಂದ್ರೆ ನಮ್ಗೆ ಭಯ ಆಗತ್ತೆ ಅಲ್ವಾ. ನಮ್ಗೆ ಇವಾಗ ಗೊತ್ತಿಲ್ಲದಿರೋ ಊರಿಗೆ ನಾವ್ ಒಬ್ರೇ ಹೋಗ್ಬೇಕಂದ್ರೆ ನಾವು ಭಯ ಪಟ್ಕೋತೀವಿ. ಅಯ್ಯೋ, ಅಲ್ಲಿ ಯಾರು ಗೊತ್ತಿರೋರು ಯಾರು ಇಲ್ಲಪ್ಪ, ನನಗೆ ಗುರ್ತು ಪರಿಚಯ ಯಾರಿಲ್ಲ ಅಂತ ಅನ್ಕೋತೀವಿ ಅಲ್ವಾ. ಅದಕ್ಕೆ ಕೃಷ್ಣ ಅವ್ರು ನೋಡಿ ಯಾವಾಗ್ಲೂ ನಮ್ಗೆ ಅರ್ಧ ಬರ್ಧ ಜ್ಞಾನವನ್ನ ಕೊಡೋದಿಲ್ಲ, ಪರಿಪೂರ್ಣ ಜ್ಞಾನವನ್ನ ಕೊಡ್ತಾರೆ. ಅವ್ರು ಹೇಳ್ತಾ ಇದಾರೆ ನನ್ನ ಲೋಕ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದಾರೆ. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನನ್ನ ಆ ಪರಮಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ ಅಲ್ವಾ. ಇದನ್ನ ನಾವು ನೋಡಿ ಪ್ಲೈನ್ ಆಗಿ ಅರ್ಥ ಮಾಡ್ಕೊಂಡ್ರೆ ಏನನ್ಸುತ್ತೆ? ಇದೇನಪ್ಪ ಇದು ಭಗವಂತನ ಲೋಕದಲ್ಲಿ ಕತ್ಲಿದ್ಯಾ? ಅಲ್ಲೇನಿಲ್ಲಿ ಸೂರ್ಯ ಇಲ್ಲ ಅಂತಾರೆ, ಚಂದ್ರ ಇಲ್ಲ ಅಂತಾರೆ, ಅಗ್ನಿನೂ ಇಲ್ಲ, ವಿದ್ಯುತ್ ಶಕ್ತಿನೂ ಇಲ್ಲ. ಹಾಗಾದ್ರೆ ಕತ್ತಲಮಯವಾದಂತಹ ಪ್ರದೇಶದಲ್ಲಿ ಅವ್ರು ಇದಾರ ಭಗವಂತ ಅಂತ ಅನ್ಸತ್ತೆ ಅಲ್ವಾ. ನೋಡಿ, ಅದಕ್ಕೇನೆ ಗುರುಗಳೇ ನಮ್ಗೆ ಇದನ್ನ ಅರ್ಥ ಮಾಡಿಸ್ಬೇಕು ಅಲ್ವಾ. ಅಲ್ಲಿ ಕತ್ತಲಿಲ್ಲ, ಅಲ್ಲಿ ಪರಿಪೂರ್ಣವಾದಂತಹ ಬೆಳಕು ಇರೋದು. ಎಲ್ಲಿಂದ ಬರ್ತಿದೆ ಆ ಬೆಳಕು? ಅದು ಭಗವಂತನ ದೇಹದಿಂದ ಬರ್ತಾ ಇದೆ. ಅದು ಸ್ವಯಂ ಪ್ರಕಾಶಿತ, ಇಡೀ ಲೋಕವೇ ಸ್ವಯಂ ಪ್ರಕಾಶಿತ. ಅಲ್ಲಿಗೆ ಸೂರ್ಯನ ಅಗತ್ಯವೇ ಆಗ್ಲಿ, ಚಂದ್ರನ ಅಗತ್ಯವೇ ಆಗ್ಲಿ, ಒಂದು ಅಗ್ನಿಯ ಅಗತ್ಯವಾಗ್ಲಿ ಅಲ್ಲಿ ಇಲ್ಲ. ಆದ್ರೆ ಅವೆಲ್ಲವೂ ಅಲ್ಲಿದೆ. ಸೂರ್ಯ, ಚಂದ್ರ, ಅಗ್ನಿ ಎಲ್ಲವೂ ಸಹ ಅಲ್ಲಿದೆ. ಏನಕ್ಕಿದೆ ಅಂತಂದ್ರೆ ಅವರೆಲ್ಲರನ್ನೂ ಸಹ ಭಗವಂತನ ಲೀಲೆಯಲ್ಲಿ ತಮ್ಮನ್ನ ತೊಡಗಿಸ್ಕೊಳ್ಲಿಕ್ಕೆ ಅವರೆಲ್ಲ ಇದ್ದಾರೆ. ಆದ್ರೆ ಅವರ ಅಗತ್ಯ ಇಲ್ಲ. ನಮಗ್ ಮಾತ್ರನೇ, ಈ ಒಂದು ಭೌತಿಕ ಪ್ರಪಂಚಕ್ಕೆ ಮಾತ್ರನೇ ಈ ಸೂರ್ಯ, ಚಂದ್ರ, ಅಗ್ನಿ, ವಿದ್ಯುತ್ ಶಕ್ತಿ ಬೇಕಾಗಿರೋದು. ಯಾಕಂದ್ರೆ ನಾನು ಇದಕ್ಕಿಂತ ಮುಂಚೆ ಹೇಳಿರೋ ಹಾಗೇನೆ ಈ ಒಂದು ಭೌತಿಕ ಪ್ರಪಂಚ ಅದೊಂದು ಮೊಟ್ಟೆ ತರ ಜ್ಞಾಪಿಸ್ಕೊಳ್ಳಿ. ಸೊ ಮೊಟ್ಟೆ ತರ ಕಲ್ಪನೆ ಮಾಡ್ಕೊಳ್ಳಿ. ಮೊಟ್ಟೆ ಒಳಗಡೆ ನಾವೆಲ್ಲ ಇದೀವಿ. ಆ ಒಂದು 6-7 ಪದರಗಳಿರುವಂತಹ ಮೊಟ್ಟೆಯ ಒಳಗಡೆ ನಾವಿದೀವಿ. ಅಲ್ಲಿ ಒಳಗಡೆ ಕತ್ಲು, ಪೂರ್ತಿ ಕತ್ಲು.
ಆದ್ರೆ ಭಗವಂತ ಆ ಸೂರ್ಯ ಚಂದ್ರನನ್ನ ಕೊಟ್ರು ನಮ್ಗೆ, ನಮ್ಮ ಮೇಲೆ ಕರುಣೆಯನ್ನ ಅವರು ತೋರಿ. ಆದ್ರೆ ಭಗವಂತನ ಲೋಕದಲ್ಲಿ ಇರುವಂತಹ ಪ್ರತಿಯೊಂದು ವಸ್ತುವು ಸಹ ಅದು ಸ್ವಯಂ ಪ್ರಕಾಶಿತ. ಭಗವಂತನ ದೇಹದಿಂದ ಬೆಳಕು ಬರ್ತಾ ಇದೆ. ಯಾವುದೇ ಒಂದು ಸೂರ್ಯ ಚಂದ್ರರ ಅಗತ್ಯವೇ ಇಲ್ಲ. ನಾವು ವಿಶ್ವರೂಪದಲ್ಲಿ ನಾವು ನೋಡಿದ್ವಿ ಅಲ್ವಾ, ಎಷ್ಟು ಒಂದೇ ಒಂದು ಸೂರ್ಯನ ಬೆಳಕೆ ನಮ್ಗೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಒಂದೇ ಸಮಯದಲ್ಲಿ ಅಲ್ವಾ ಸಹಸ್ರಾರು ಲಕ್ಷಾಂತರ ಸೂರ್ಯರು ಒಂದೇ ಸತಿ ಉದಯಿಸಿದ್ರೆ ಎಷ್ಟು ಪ್ರಭೆ ಇರುತ್ತೆ. ಅಷ್ಟು ಪ್ರಭೆ ಆ ಆಧ್ಯಾತ್ಮಿಕ ಪ್ರಪಂಚದಲ್ಲಿದೆ. ಅಷ್ಟು ಕಣ್ಣು ಕೋರೈಸುವಂತಹ ಪ್ರಕಾಶಮಾನ ಅಲ್ಲಿ ಇದೆ. ಮತ್ತೆ ಅಲ್ಲಿ ಹೋದ್ರೆ ಏನು ಇನ್ನೊಂದು ಏನಾಗುತ್ತೆ, ನಾವು ಮತ್ತೆ ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಬರೋದಿಲ್ಲ. ಯಾಕಂದ್ರೆ ಆಧ್ಯಾತ್ಮಿಕ ಪ್ರಪಂಚ ಅದು ನಾಶ ಆಗ್ದಲೇ ಇರುವಂತಹ ಒಂದು ಜಾಗ. ಈ ಭೌತಿಕ ಪ್ರಪಂಚದಲ್ಲಿ ಏನಾಗುತ್ತೆ, ಹುಟ್ಟು ಸಾವು ಎಲ್ಲ ಇದೆ. ಮತ್ತೆ ಕೊನೆಗೆ ಮಹಾಪ್ರಳಯನೂ ಆಗೋಗುತ್ತೆ. ಬ್ರಹ್ಮನ 100 ವರ್ಷದ ಆಯಸ್ಸು ಮುಗಿದ ತಕ್ಷಣನೇ ಇಲ್ಲಿ ಮಹಾಪ್ರಳಯ ಆಗೋಗುತ್ತೆ. ಆದ್ರೆ ಭಗವಂತನ ಲೋಕ ಇಲ್ಲೆಲ್ಲ ಈ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಬ್ರಹ್ಮಾಂಡಗಳೆಲ್ಲ ನಾಶ ಆಗ್ತಿದ್ರು ಸಹ ಭಗವಂತನ ಧಾಮ ಏನೂ ಆಗೋದಿಲ್ಲ. ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾರೆ. ನಾವು ಇಲ್ಲಿ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಯಾವುದೇ ಒಂದು ಸ್ಪೇಸ್ ಶಟಲ್ ಇಲ್ಲ. ನಾವು ಹೋಗ್ಲೇಬೇಕು ಅಂತಂದ್ರೆ ಹರಿನಾಮದ ಮೂಲಕ ಮಾತ್ರನೇ ಹೋಗ್ಲಿಕ್ಕೆ ಸಾಧ್ಯ. ನೋಡಿ ಇಲ್ಲಿ ನೋಡ್ತಾ ಇದೀವಲ್ವಾ, ಇಲ್ಲಿ ವೈಷ್ಣವರು ಅವರು ಹೋಗ್ತಾ ಇದಾರೆ, ಭಕ್ತ ಅಲ್ವಾ, ಹೇಗ್ ಹೋಗ್ತಾ ಇದಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂತ ಹೇಳ್ಬಿಟ್ಟು ಅವರು ಈ ಒಂದು ಭೌತಿಕ ಪ್ರಪಂಚದ 7 ಪದರಗಳನ್ನ ಛೇದಿಸ್ಕೊಂಡು ಅವರು ಭಗವಂತನ ಲೋಕಕ್ಕೆ ಅವರು ಹೋಗ್ತಾ ಇದ್ದಾರೆ. ನೋಡಿ ಭಗವಂತನ ಲೋಕ ಯಾವ ತರ ಇದೆ ಅಂತಂದ್ರೆ ಅದು ಶಾಶ್ವತವಾಗಿರುವಂತದ್ದು. ಆದ್ರೆ ಈ ಭೌತಿಕ ಪ್ರಪಂಚ ಇದು ನಿಜವಾಗಿರೋದೆ, ಆದ್ರೆ ಇದು ಶಾಶ್ವತವಾಗಿರೋದಲ್ಲ. ಮತ್ತೆ ಇಲ್ಲಿ ನಾವೆಲ್ಲೇ ಹುಡುಕಿದ್ರು ಸಹ ಇಲ್ಲಿರೋದು ನಿಜವಾದ ಪ್ರೇಮ ಇಲ್ಲ, ಇಲ್ಲಿ ಕಾಮನೆ ಇರೋದು. ನಾವ್ ಯಾರನ್ನೇ ಪ್ರೀತಿಸಿದ್ರು ಆ ಮನಸ್ಸೊಳಗಡೆನಾದ್ರೂ ಇರುತ್ತೆ ಅಲ್ವಾ, ಈ ವ್ಯಕ್ತಿಯಿಂದ ನನ್ಗೆ ಏನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ವಾ. ಆ ಒಂದು ಶುದ್ಧ ಪ್ರೇಮವನ್ನ ನೀವೆಲ್ಲೂ ಸಹ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ. ಆದ್ರೆ ಅಲ್ಲಿ ಭಗವಂತನ ಲೋಕದಲ್ಲಿ ಇರೋದೇ ಶುದ್ಧ ಪ್ರೇಮ. ಮತ್ತೆ ನಿಜವಾದ ಸಂತೋಷ. ನಮ್ಗೆ ಆನಂದ ಅಂದ್ರೇನೆ ಗೊತ್ತಿಲ್ಲ, ಅದಕ್ಕೆ ಋಷಿ ಮುನಿಗಳು ಹೇಳೋದು, ಅಯ್ಯೋ ಹುಚ್ಚಪ್ಪಗಳಿರ, ನಿಮ್ಗೆ ಆನಂದ ಅಂದ್ರೇನೆ ಏನಂತ ಗೊತ್ತಿಲ್ವಲ್ಲ, ಮನುಷ್ಯ ಜನ್ಮದಲ್ಲಿ ಮಾತ್ರನೇ ಸಾಧ್ಯ ನೀವು ಆನಂದವನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ. ನೀವು ನಿಜವಾದ ಆನಂದವನ್ನ ಪಡೀರಿ. ಯಾಕೆ ನೀವು ಈ ಒಂದು ಏನು ಶಾಶ್ವತವಾದಂತಹ ಆನಂದವನ್ನ ನೀವು ಅನುಭವಿಸ್ತಾ ಇದ್ದೀರಾ ಅಂತಾನೆ ನಮ್ಗೆ ಇಲ್ಲಿ ಅವ್ರು ಹೇಳೋದು. ಸೊ ಇಲ್ಲಿ ಈ ಭೌತಿಕ ಪ್ರಪಂಚದಲ್ಲಿರುವಂತಹ ಸಂತೋಷ ಇದು ಅಶಾಶ್ವತವಾಗಿರೋದು. ಆದ್ರೆ ಭಗವಂತನ ಲೋಕದಲ್ಲಿ ಇರುವಂತಹ ಸಂತೋಷ ಅಂದ್ರೆ ಅದು ಶಾಶ್ವತವಾಗಿರುವಂತದ್ದು. ಮತ್ತೆ ಇಲ್ಲಿರುವಂತಹ ಸಂಬಂಧಗಳು ಅಷ್ಟೇನೆ, ಇದು ಈ ಜನ್ಮಕ್ಕೆ ಅಷ್ಟೇನೆ. ನಮ್ಗೆ ಏನ್ ತಂದೆ ತಾಯಿ ಬಂಧು ಬಾಂಧವರು ಅಂತ ನಾವು ಅನ್ಕೋತೀವೋ ಅದೆಲ್ಲನೂ ಸಹ ಅದು ಟೆಂಪರರಿ ಅಷ್ಟೇ, ಅದು ಅಶಾಶ್ವತವಾಗಿರುವಂತಹ ಸಂಬಂಧಗಳು. ಆದ್ರೆ ಭಗವಂತನ ಲೋಕದಲ್ಲಿ ಇರೋದೆಲ್ಲನೂ ಸಹ ಶಾಶ್ವತ ಸಂಬಂಧಗಳು. ಮತ್ತೆ ಇಲ್ಲಿ ಯಾವಾಗ್ಲೂ ದುಃಖ. ಇದನ್ನು ಭಗವಂತ ಸೃಷ್ಟಿ ಮಾಡಿರೋದೇ ದುಃಖಾಲಯಂ ಅಶಾಶ್ವತಂ. ಜೈಲಲ್ಲಿ ಏನು ಶಿಕ್ಷಣೆ ಕೊಡಬಾರ್ದು, ಅಲ್ಲಿ ಎಲ್ಲ ಸುಖ ಸಂಪತ್ತು ಕೊಡಿ ಅಂತಂದ್ರೆ ಏನಾಗುತ್ತೆ, ಎಲ್ಲರೂ ತಪ್ಪು ಮಾಡ್ತಾರೆ, ಜೈಲಿಗೆ ಹೋಗ್ತಾರೆ ಅಲ್ವಾ. ಅಲ್ಲಿ ಅಷ್ಟೊಂದು ಸುಖ ಇದೆ ಅಂತ ಹೇಳ್ಬಿಟ್ಟು ಆ ಜೈಲು ಇರೋದೇ ಹಾಗೆ ಶಿಕ್ಷೆ ಕೊಡ್ಲಿಕ್ಕೆ. ಅದೇ ತರನೇ ಈ ಭೌತಿಕ ಪ್ರಪಂಚನ ಸೃಷ್ಟಿ ಮಾಡಿರೋದು ದುಃಖಾಲಯಂ ಅಶಾಶ್ವತಂ. ಆ ತರ ಇರ್ಬೇಕಂತಾನೆ ಇದನ್ನ ಸೃಷ್ಟಿ ಮಾಡಿರೋದು ಭಗವಂತ. ಸೊ ಇಲ್ಲಿ ದುಃಖ ಇದೆ, ಆದ್ರೆ ಭಗವಂತನ ಲೋಕದಲ್ಲಿ ದುಃಖ ಅನ್ನೋ ಒಂದು ಮಾತೆ ಇಲ್ಲ. ಮತ್ತೆ ನಮ್ಗೆ ಇಲ್ಲಿ ಜನ್ಮ ಮೃತ್ಯು ಜರಾ ವ್ಯಾಧಿ ಇದೆ, ಆದ್ರೆ ಭಗವಂತನ ಲೋಕದಲ್ಲಿ ಆ ಜನ್ಮ ಮೃತ್ಯು ಜರಾ ವ್ಯಾಧಿ ಆಗ್ಲಿ, ಆ ಪವರ್ಗ ಅಂತ ನಾವೇನ್ ತಿಳ್ಕೊಂಡ್ವಿ ಅದನ್ನು ಸಹ ಅಲ್ಲಿ ಇಲ್ಲ, 3 ಕ್ಲೇಶಗಳು ಸಹ ಅಲ್ಲಿಲ್ಲ. ಸೊ ಅಲ್ಲಿರೋದೇ ಆನಂದವಾಗಿರುವಂತಹ ಒಂದು ವಾತಾವರಣ. ಸೊ ಅಲ್ಲಿ ನಮ್ಗೆ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಹೇಳ್ತಾರೆ, ಆ ಒಂದು ಭಗವಂತನ ಲೋಕದಲ್ಲಿ ಆ ಚಿಂತಾಮಣಿಯ ಆ ಒಂದು ಏನು ಚಿಂತಾಮಣಿ ಕಲ್ಲುಗಳಿದೆ, ಆ ಕಲ್ಲುಗಳು ಏನ್ ಕೇಳಿದ್ರು ಅದನ್ನ ಕೊಡುತ್ತೆ. ಅದನ್ನ ಸ್ಪರ್ಶಮಣಿ ಅಂತೀವಿ ಅಲ್ವಾ. ಏನನ್ನ ಬೇಕಾದ್ರೂ ನಾವು ಅದನ್ನ ಪಡಿಬಹುದು. ಕಲ್ಪವೃಕ್ಷಗಳಿದೆ, ನಾವ್ ಏನನ್ನ ಕೇಳಿದ್ರು ಸಹ ಅದು ನಮ್ಗೆ ಸಿಗುತ್ತೆ. ಈಗ ನಮ್ಗೆ ಮ್ಯಾಂಗೋ ಬೇಕು ಅಂತಂದ್ರೆ ನಾನು ಸಮ್ಮರ್ ತನಕ ಕಾಯ್ಬೇಕು, ಆದ್ರೆ ಅಲ್ಲಿ ಭಗವಂತನ ಲೋಕದಲ್ಲಿ ಆತರ ಅಲ್ಲ. ಯಾವಾಗ ಏನ್ ಬೇಕಂದ್ರೂ ಸಹ ನಮ್ಗೆ ಅಲ್ಲಿ ಸಿಗುತ್ತೆ. ನಮ್ಗೆ ಇವಾಗ ನೋಡಿ ಡ್ಯೂಟಿಗೆ ಹೋಗ್ಬೇಕಂದ್ರೆ ನಮ್ಗೆ ಇಷ್ಟನೇ ಇಲ್ಲ ಅಲ್ವಾ. ಆಫೀಸ್ಗೆ ಹೋಗ್ಬೇಕಂದ್ರೆ ಬೇಜಾರಾಗುತ್ತೆ. ಸಂಡೇ ಯಾವಾಗಪ್ಪ, ಇಲ್ಲಪ್ಪ ನನಗೇನ್ ಬೇಜಾರಿಲ್ಲ ಅಂದ್ರೆ ನಿಮ್ಮನ್ ಕೇಳಿದ್ರೆ ನಿಮ್ಗೆ ಯಾವ ವಾರ ಇಷ್ಟ ಅಂದ್ರೆ ಸಂಡೇ ಅಂತಾನೆ ಹೇಳೋದು. ಯಾಕಂದ್ರೆ ಸಂಡೇಗೋಸ್ಕರ ಕಾಯ್ತಾ ಇರ್ತೀವಿ ಅಲ್ವಾ. ಅಂದ್ರೆ ಏನ್ ಅರ್ಥ, ಆಫೀಸ್ ಅಷ್ಟೊಂದು ಇಷ್ಟ ಇಲ್ಲ, ಆ ಸಂಡೇ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಯಾವಾಗಪ್ಪ ಸಂಡೇ ಬರುತ್ತೆ ಅಂತ ಕಾಯ್ತಾ ಇದೀವಿ ಅಂತಂದ್ರೆ ನಮ್ಗೆ ಆಫೀಸ್ ಹೋಗ್ಲೇಬೇಕಲ್ಲ ಅಂತ ಒತ್ತಾಯವಾಗಿ ಹೋಗ್ತಾ ಇದೀವಿ ಅಲ್ವಾ. ಸೊ ಕೃಷ್ಣನ ಲೋಕದಲ್ಲಿ ನಾವು ಆಫೀಸ್ಗೆ ಹೋಗೋದು ಬೇಕಾಗಿಲ್ಲ. ನಮ್ಗೆ ಇಲ್ಲಿ ಏನೇನ್ ಬೇಡ ಅನ್ಸುತ್ತೆ, ಹಿಂಗಿದ್ರೆ ಚೆನ್ನಾಗಿತ್ತು ಅಂತ ನಮ್ಗೆ ಅನ್ಸುತ್ತಲ್ಲ, ಆ ತರ ವಾತಾವರಣನೇ ಗೋಲೋಕ ವೃಂದಾವನದಲ್ಲಿ ಇರೋದು. ನಾವೆಲ್ಲರೂ ಸಹ ಅಂತಹ ಒಂದು ವಾತಾವರಣವನ್ನ ಅನುಭವಿಸ್ಬಿಟ್ಟಿದೀವಿ. ಅದಕ್ಕೆ ನಮ್ಗೆ ಇಲ್ಲಿ ಇಷ್ಟ ಆಗ್ತಿಲ್ಲ, ಅಯ್ಯೋ ಅಂತ ಹೇಳ್ಬಿಟ್ಟು ನಾವು ಬೇಜಾರ್ ಮಾಡ್ಕೊಂಡೆ ಇಲ್ಲಿ ಎಲ್ಲ ಕೆಲಸಗಳನ್ನ ನಾವು ಇಲ್ಲಿ ಮಾಡ್ತಾ ಇದೀವಿ ಅಲ್ವಾ. ಅಲ್ಲಿ ಬೇರೆ ಏನು ಇಲ್ಲ. ಕೃಷ್ಣನ ಲೋಕದಲ್ಲಿ ಕೃಷ್ಣನ ಜೊತೆ ಸಂತೋಷವಾಗಿರೋದು, ಊಟ ಮಾಡೋದು, ಮತ್ತೆ ಕೃಷ್ಣನ ಲೀಲೆಯಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳೋದು. ಸೊ ಅದೇ ನಮ್ ಕೆಲ್ಸ ಇರೋದು. ಬ್ರಹ್ಮ ಸಮಿತಿಯಲ್ಲಿ ಅದಕ್ಕೆ ಬ್ರಹ್ಮ ಹೇಳ್ತಾರೆ, ಅಲ್ಲಿ ಯಾರಾದ್ರೂ ಮಾತಾಡಿದ್ರೆ ಹೇಗಿರುತ್ತೆ ಅಂತಂದ್ರೆ ಹಾಡ್ ಹೇಳ್ತಾ ಇದಾರೇನೋ ಅಂತ ಅನ್ಸುತ್ತಂತೆ. ಮತ್ತೆ ಯಾರಾದ್ರೂ ಒಂದು ಅಲ್ಲಿ ಹೆಜ್ಜೆ ಹಾಕೊಂಡು ಹೋಗ್ತಾ ಇದ್ರೆ ಓ ಇವ್ರು ನೃತ್ಯ ಮಾಡ್ತಾ ಇದಾರೇನೋ ಅಂತ ಅನ್ಸುತ್ತಂತೆ ಅಲ್ವಾ. ನಾವ್ ಯಾವಾಗ ನೃತ್ಯ ಮಾಡ್ತೀವಿ, ನಮ್ಗೆ ತುಂಬಾ ಸಂತೋಷ ಆದಾಗ ನಾವು ನೃತ್ಯ ಮಾಡ್ಕೊಂಡು ಓಡಾಡ್ತೀವಿ ಅಲ್ವಾ. ಇವಾಗ ನಮ್ಮ ಮಕ್ಳಿಗೆ ಏನು ಅವ್ರಿಗೆ ಏನು ಯೋಚನೆಗಳಿಲ್ಲ ಅಲ್ವಾ, ಅವ್ರು ಯಾವಾಗ್ಲೂ ಕುಣ್ಕೊಂಡು ನೆಕ್ಕೊಂಡು ಓಡಾಡ್ತಾ ಇರ್ತಾರಲ್ವಾ. ನಮ್ಗೆ ಆಶ್ಚರ್ಯ ಆಗುತ್ತೆ, ಹೆಂಗೆ ಇವ್ರು ಈ ತರ ಓಡಾಡ್ಕೊಂಡಿರ್ಲಿಕ್ಕೆ ಸಾಧ್ಯ ಅಂತ
ಯಾಕಂದ್ರೆ ಅವ್ರಿಗೆ ಏನು ಭಯನೂ ಇಲ್ಲ, ಆಂಗ್ಸೈಟಿ ಇಲ್ಲ ಅಲ್ವಾ, ಸಂತೋಷವಾಗಿರ್ತಾರೆ ಮಕ್ಕಳು. ಇವಾಗ ಅದೇ ತರನೇ ಅಲ್ಲಿ ಗೋಲೋಕ ವೃಂದಾವನದಲ್ಲೂ ಅಷ್ಟೇ, ಅಲ್ಲಿ ತುಂಬಾ ಸಂತೋಷ. ಅದಕ್ಕೆ ನಮ್ಗೆ ಅಲ್ಲಿ ಆತಂಕ ಏನು ಇಲ್ಲ. ಅದಕ್ಕೆ ನಾವು ನಡೆದಾಡ್ತಿದ್ರೆ ನೃತ್ಯ ಮಾಡ್ತಾ ಇದೀವೇನೋ ಅಂತ ಅನ್ಸುತ್ತೆ ನೋಡೋರ್ಗೆ. ಸೊ ಆ ತರ ಭಗವಂತನ ಲೋಕ ಇದೆ ಅಂತ ಹೇಳ್ಬಿಟ್ಟು ಆ ಬ್ರಹ್ಮ ಸಮಿತಿಯಲ್ಲಿ ಹೇಳ್ತಾರೆ. ಆಗ ನಮ್ಗೆ ಪರಿಪೂರ್ಣವಾಗಿ ಅರ್ಥ ಆಗುತ್ತೆ ಭಗವಂತನ ಬಗ್ಗೆ, ಅವ್ರ ಲೋಕದ ಬಗ್ಗೆ ಅರ್ಥ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಕೃಷ್ಣ ಏನನ್ನ ಹೇಳ್ತಾ ಇದ್ದಾರೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಅಲ್ವಾ. ನಮ್ಗೆ 7ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ರು ಕೃಷ್ಣ. ಸೊ ಇವಾಗ ನನ್ನ ಒಂದು ಏನು ನನಗೆ 2 ತರ ಪ್ರಕೃತಿಗಳಿದೆ. ಒಂದು ಶ್ರೇಷ್ಠವಾದಂತಹ ಪ್ರಕೃತಿ, ಇನ್ನೊಂದು ಕೆಳಗಿನ ಪ್ರಕೃತಿ ಅಲ್ವಾ. ಶ್ರೇಷ್ಠವಾದ ಪ್ರಕೃತಿಯಲ್ಲಿ ಯಾರೆಲ್ಲ ಬರ್ತಾರೆ, ಎಲ್ಲ ಜೀವರಾಶಿಗಳು ಸಹ ಭಗವಂತನ ಶ್ರೇಷ್ಠ ಪ್ರಕೃತಿಯಲ್ಲಿ ಬರ್ತಾರೆ ಅಲ್ವಾ. ಈವನ್ ದೇವತೆಗಳು, ಬ್ರಹ್ಮ ಎಲ್ಲರನ್ನೂ ಸಹ ಭಗವಂತನ ಶ್ರೇಷ್ಠ ಪ್ರಕೃತಿಯಲ್ಲಿ ಬರ್ತಾರೆ. ಮತ್ತೆ ಭಗವಂತನ ಆ ಒಂದು ಕೆಳಗಿನ ಪ್ರಕೃತಿಯಲ್ಲಿ ಏನೆಲ್ಲ ಬರುತ್ತೆ, ಈ ಒಂದು ಭೌತಿಕ ಪ್ರಪಂಚ ಬರುತ್ತೆ ಅಲ್ವಾ. ಈ ಭೌತಿಕ ಪ್ರಪಂಚವನ್ನ ಅನುಭವಿಸ್ತಾ ಇರೋದು ಭಗವಂತನ ಆ ಒಂದು ಶ್ರೇಷ್ಠ ಪ್ರಕೃತಿ ಅಲ್ವಾ. ನಮ್ಗೆ ಅನ್ಸುತ್ತಲ್ವಾ ಇದೇನಿದು, ನಾವು ಭಗವಂತನ ಉನ್ನತ ಮಟ್ಟದ ಒಂದು ಶಕ್ತಿ ಅಂದ್ರೆ ನಾವ್ ಯಾಕೆ ಇಲ್ಲಿ ಕಷ್ಟ ಪಡ್ತಾ ಇದೀವಿ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಅಯ್ಯೋ ಎಲ್ಲ ಜೀವರಾಶಿಗಳು ನನ್ನ ಒಂದು ಅಂಶವೇ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಸೊ ಅವರೆಲ್ಲರೂ ಸಹ ನನ್ನಿಂದ ಪ್ರತ್ಯೇಕಗೊಂಡ ಬಿಡಿ ಬಿಡಿ ಭಾಗಗಳು ಅವರೆಲ್ಲರೂ. ಆದ್ರೆ ಯಾಕೆ ಭಗವಂತನ ಮಕ್ಕಳಾಗಿ ಅಲ್ವಾ, ಅವ್ರು ಸಾಮಾನ್ಯರಾದವರಲ್ಲ. ಇವಾಗ ನಮ್ಗೆನೆ ಇವಾಗ ಇಲ್ಲಿರೋ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಮಕ್ಕಳು ಕಷ್ಟ ಪಡ್ತಿದ್ರೆ ಇದೇನಿದು ಚೀಫ್ ಮಿನಿಸ್ಟರ್ ಮಕ್ಕಳು ಪ್ರೈಮ್ ಮಿನಿಸ್ಟರ್ ಮಕ್ಕಳಾಗಿ ಇಷ್ಟು ಕಷ್ಟ ಪಡ್ತಿದಾರ, ರಾಜನ್ ಮಕ್ಕಳು ಇಷ್ಟು ಕಷ್ಟ ಪಡ್ತಿದಾರ ಅಂತ ನಮ್ಗೆ ಅನ್ಸುತ್ತೆ. ಅದೇ ತರ ನಾವೆಲ್ಲ ಯಾರು ಸಾಮಾನ್ಯರಾದವರಲ್ಲ, ನಾವೆಲ್ಲ ಭಗವಂತನ ಅಂಶಗಳು ಅಲ್ವಾ, ಪ್ರತ್ಯೇಕಗೊಂಡ ಅಂಶಗಳು. ನಾವಿಲ್ಲಿ ಭೌತಿಕ ಪ್ರಪಂಚದಲ್ಲಿ ಕಷ್ಟ ಪಡ್ತಾ ಇದೀವಿ ನಾವು ಅಲ್ವಾ. ಸೊ ಎಲ್ಲಿ ಅದನ್ನೇ ಇಲ್ಲಿ ಹೇಳ್ತಿದ್ರೆ, ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಯಾಕೆ ಅಂತಂದ್ರೆ ನಾವೇ ಬದ್ಧ ಜೀವನವನ್ನ ನಾವೇ ಆರಿಸ್ಕೊಂಡ್ವಿ. ಇಲ್ಲ ಕೃಷ್ಣ, ನನಗೆ ನೀನ್ ಬೇಡ, ನಾನು ನಿನ್ನನ್ನ ಹೊರತುಪಡಿಸಿ ನಾನು ಸಂತೋಷವಾಗಿರ್ಬೇಕು. ಇವಾಗ ನಮ್ಮ ಇಲ್ಲಿ ತಂದೆ ತಾಯಿಗಳಿಂದ ಮಕ್ಕಳು ಬೇರೆ ಆಗೋಗ್ತಾರೆ ಅಲ್ವಾ. ಅದೇ ತರನೇ ಅಂದ್ರೆ ತಂದೆ ತಾಯಿಗಳು ಬೇಡ, ಅವ್ರು ಇಲ್ದರೆ ನಾವು ಸಂತೋಷವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಬೇರೆ ಆಗ್ತಾರಲ್ಲ, ಅದೇ ತರದೇ ಇಲ್ಲಿ ನಮ್ಮ ಸ್ಥಿತಿ ಆಗಿರೋದು. ಸೊ ನಮ್ಮ ನಿಜವಾದ ತಂದೆಯನ್ನ ಬಿಟ್ಟು ನಾವಿಲ್ಲಿ ಬಂದಿದೀವಿ. ನಾವು ಇಂಡಿಪೆಂಡೆಂಟ್ ಆಗಿ ಸಂತೋಷವಾಗಿರ್ಬೇಕು, ಕೃಷ್ಣನನ್ನ ಬಿಟ್ಟು ನಾವು ಸಂತೋಷವಾಗಿರ್ಬೇಕು ಅಂತ ನಾವು ಬಂದಿದೀವಿ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಅವ್ರು ಇವಾಗ ಬದ್ಧ ಜೀವನವನ್ನ ಆರಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರು ಇವಾಗ ಏನ್ ಮಾಡ್ತಾ ಇದಾರೆ, ಮನಸ್ಸನ್ನು ಸೇರ್ಕೊಂಡು ಇವಾಗ 5 ಇಂದ್ರಿಯಗಳಿದೆ ನಮ್ಗೆ. ನಾವ್ ಇದಕ್ಕಿಂತ ಮುಂಚೆ ನಾವು ನೆನ್ನೆ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ. ಪಂಚೇಂದ್ರಿಯಗಳಿದೆ, ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತೆ ಚರ್ಮ ಅಂತ ಹೇಳ್ಬಿಟ್ಟು 5 ಪಂಚೇಂದ್ರಿಯಗಳಿದೆ. ಸೊ ಇಲ್ಲಿ ಷಷ್ಟೇಂದ್ರಿಯ ಅಂತ ಹೇಳ್ತಾ ಇದಾರೆ. ಇನ್ನೊಂದು ಇಂದ್ರಿಯ ಯಾವ್ದನ್ನ ಸೇರಿಸ್ತಿದ್ದಾರೆ, ಮನಸ್ಸನ್ನ ಸೇರಿಸ್ತಾ ಇದಾರೆ. ಷಷ್ಟೇಂದ್ರಿಯಗಳನ್ನ ಅವರು ಇಟ್ಕೊಂಡು ಬಹು ಕಷ್ಟ ಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಭಗವಂತ ಅಲ್ವಾ. ಸೊ ಇವಾಗ ನಾವು ಈ ಒಂದು ಇಂದ್ರಿಯಗಳನ್ನ ಇಟ್ಕೊಂಡ್ಬಿಟ್ಟು ಮನಸ್ಸನ್ನು ಸೇರಿಸ್ಕೊಂಡು ಈ 5 ಇಂದ್ರಿಯಗಳ ಜೊತೆ ನಾವು ತುಂಬಾ ಬಹುವಾಗಿ ಕಷ್ಟ ಪಡ್ತಿದೀವಿ ಅಂತ ಹೇಳ್ಬಿಟ್ಟು ಭಗವಂತ ನೊಂದ್ಕೊಂಡು ಮಾಡ್ತಿದ್ದಾರೆ. ಇವ್ರು ಸಾಮಾನ್ಯರಾದವರೆಲ್ಲ ನನ್ನ ಅಂಶ, ಮಮೈವ ಅಂಶೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇಲ್ಲಿ ಕೃಷ್ಣ. ನೆನ್ನೆಯ ಅಧ್ಯಾಯದಲ್ಲಿ ನಮ್ಗೆ ಕೃಷ್ಣ ಹೇಳಿದ್ರು ಅಲ್ವಾ. ನೆನ್ನೆ ಏನನ್ನ ಹೇಳಿದ್ರು ಕೃಷ್ಣ ನಮ್ಗೆ, ಅಹಂ ಬೀಜ ಪ್ರದಪಿತ ಅಂತ ಹೇಳಿದ್ರು ಅಲ್ವಾ. ನಾನೇ ಇವ್ರಿಗೆಲ್ಲಾನು ಬೀಜವನ್ನ ಕೊಡುವಂತಹ ತಂದೆ ಅಂತ ಹೇಳಿದ್ರು. ಇಲ್ಲೂ ಅದೇನೆ ಹೇಳ್ತಾ ಇದ್ರೆ, ಮಮೈವಾಂಶೋ ಜೀವಲೋಕೆ, ನನ್ನ ಅಂಶ ಇವರೆಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇಲ್ಲಿ ಯಾರು ಹುಟ್ಟಿಸ್ಕೊಂಡು ಹೇಳ್ತಿಲ್ಲ, ಇಲ್ಲಿ ಕೃಷ್ಣನೇ ಹೇಳ್ತಾ ಇರೋದು. ಸೊ ಇವಾಗ ಏನಾಗ್ತಾ ಇದೆ, ಮತ್ತೆ ನಾವ್ ಯಾಕೆ ಇಲ್ಲಿ ವಿವಿಧ ಶರೀರಗಳನ್ನ ನಾವು ಪಡಿತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಟ್ರಾನ್ಸ್ ಮೈಗ್ರೇಷನ್ ಆಫ್ ಸೋಲ್, ಹೇಗೆ ಆ ಪ್ರಸರಣ ಕ್ರಿಯೆ ನಡೆಯುತ್ತೆ. ಒಂದು ದೇಹ ಅಂದ್ರೆ ಒಂದು ಜೀವಿ ಸತ್ತು ಹೋದ್ಮೇಲೆ ಅದು ಆತ್ಮ ಅದು ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೇಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಶರೀರಂ ಯದ ವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರ ಗೃಹಿತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯತ್. ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ನೋಡಿ ಇಲ್ಲಿ ಕೃಷ್ಣ ಹೇಳ್ತಾ ಇಲ್ಲ ಒಂದೇ ಜನ್ಮ ಇರೋದು ನಿಮ್ಗೆ, ಇದೇ ಮುಗೀತು, ಹೆಂಗಾದ್ರೂ ನೀವು ಮೋಜು ಮಸ್ತಿ ಮಾಡಿ, ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಹೇಳ್ತಾನೆ ಇಲ್ಲ ಇಲ್ಲಿ ಅಲ್ವಾ. ಪ್ರತಿಯೊಂದಕ್ಕೂ ಅಕೌಂಟ್ ಇದೆ. ನಾನೊಂದ್ ಕೆಲ್ಸ ಮಾಡ್ಲಿ, ಒಂದ್ ಮಾತಾಡ್ಲಿ, ಎಲ್ಲದಕ್ಕೂ ಇಲ್ಲಿ ಒಂದು ಅಕೌಂಟ್ ಇದೆ ಅಲ್ವಾ. ಅದಕ್ಕೆ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, ಇವಾಗ ನಾವು ಮುಂದಿನ ಜನ್ಮಕ್ಕೆ ಹೋದಾಗ ಓ ಇದು ಫ್ರೆಶ್ ಜನ್ಮನಪ್ಪ ಅಂತ ಅಲ್ಲ. ನಾವೇನ್ ಮಾಡ್ತೀವಿ, ಇವಾಗ ಗಾಳಿ ಏನ್ ಮಾಡುತ್ತೆ, ಅದು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕಾದ್ರೆ ಅಲ್ಲಿರುವಂತಹ ವಾಸನೆನೆಲ್ಲ ಎತ್ಕೊಂಡು ಅದು ಇನ್ನೊಂದು ಪ್ರದೇಶಕ್ಕೆ ಹೋಗುತ್ತೆ ಅಲ್ವಾ. ಅದೇ ತರನೇ ನಾವು ಫ್ರೆಶ್ ಆಗಿ ಒಂದು ಜೀವನವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಹಿಂದಿನ ಜನ್ಮದ ಕಲ್ಪನೆಗಳನ್ನೆಲ್ಲ ಒತ್ಕೊಂಡು ಹೋಗ್ತೀವಿ ಮುಂದಿನ ಜನ್ಮಕ್ಕೆ. ಅದಕ್ಕೆ ನಾವಿಲ್ಲಿ ಎಷ್ಟು ಪರಿಶುದ್ಧವಾಗಿರ್ತೀವೋ ಅಂತಹ ಒಂದು ಮುಂದಿನ ಜನ್ಮ ಸಿಗುತ್ತೆ. ಅದಕ್ಕೆ ನಾವು ಭಗವಂತನನ್ನ ನಾವು ಹಳಿಯೋ ಹಾಗೆ ಇಲ್ಲ
ನೋಡಿ ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ ಇವತ್ತು ನನಗೆ ತುಂಬಾ ಅಂದ್ರೆ ಎಷ್ಟೊಂದು ಕೆಲಸಗಳಿದೆ, ಎಲ್ಲ ಬರ್ದಿಟ್ಕೊಂತೀನಿ, ಎಲ್ಲ ಒಂದೊಂದೇ ಮಾಡ್ತಾ ಮಾಡ್ತಾ ಟಿಕ್ 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 ಮಾಡ್ಕೊಂಡ್ ಹೋಗ್ತೀನಿ ಅಲ್ವಾ. ರಾತ್ರಿ ಆಗೋಯ್ತು, ಇನ್ನ ಎಷ್ಟೊಂದ್ ಕೆಲ್ಸಗಳು ಉಳ್ಕೊಂತು. ಅವಾಗ ನಾನೇನ್ ಮಾಡ್ತೀನಿ, ರಾತ್ರಿ ಆಯ್ತು ಅಂದ್ರೆ ನಾನು ಮಲ್ಕೊಂಡ್ಬಿಡ್ತೀನಿ ಅಲ್ವಾ. ಬೆಳಗ್ಗೆ ಎದ್ದು ಏನ್ ಮಾಡ್ತೀನಿ ನಾನು, ಬೆಳಗ್ಗೆ ಎದ್ದು ಹೊಸ ಕೆಲಸಗಳನ್ನ ನಾನು ಸ್ಟಾರ್ಟ್ ಮಾಡ್ತೀನಿ, ಅಥವಾ ಹಿಂದಿನ ರಾತ್ರಿ ಹಿಂದಿನ ದಿನ ಮಿಕ್ಕಿರೋ ಕೆಲಸಗಳನ್ನ ನಾನು ಇವಾಗ ಮುಗಿಸ್ತೀನ, ಏನ್ ಮಾಡ್ತೀನಿ? ಹರೇ ಕೃಷ್ಣ. ಹಿಂದಿನ ದಿವಸದ್ದು ಮಿಕ್ಕಿರೋ ಕೆಲಸಗಳನ್ನ ಫಸ್ಟ್ ಮುಗಿಸ್ತೀವಿ. ಅಲ್ವಾ. ಅದೇ ತರನೇ ಇವಾಗ ಈ ದೇಹದಲ್ಲಿ ಇದ್ದಾಗ ನಮ್ಗೆ ಎಷ್ಟೊಂದು ಆಸೆಗಳಿರುತ್ತೆ, ಆಕಾಂಕ್ಷೆಗಳಿರುತ್ತೆ ಅಲ್ವಾ. ಅದೆಲ್ಲವೂ ಸಹ ನಮ್ಮ ಮನಸ್ಸಲ್ಲಿ ಅದು ಮುದ್ರೆ ಹೊತ್ಬಿಟ್ಟಿರುತ್ತೆ. ಸೊ ಇವಾಗ ನಾನು ಇನ್ನೊಂದು ದೇಹಕ್ಕೆ ಹೋದಾಗ ಈ ದೇಹವನ್ನ ಬಿಟ್ಟು ಇನ್ನೊಂದು ಹೊಸ ದೇಹವನ್ನ ಪಡೆದಾಗ ಏನಾಗುತ್ತೆ ಅಂದ್ರೆ, ನಮ್ಮ ಆತ್ಮದ ಸುತ್ತ ಇರುವಂತಹ ಒಂದು ಸೂಕ್ಷ್ಮ ಶರೀರ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೂಕ್ಷ್ಮ ಶರೀರ ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಇಂದ್ರಿಯ. ಇಲ್ಲ, ಸೂಕ್ಷ್ಮ ಶರೀರ 3 ಅಂಶದಿಂದ ಮಾಡಲ್ಪಟ್ಟಿದೆ ಅಂತ ನಾವು ತಿಳ್ಕೊಂಡ್ವಿ. ಬುದ್ಧಿ, ಅಹಂಕಾರ, ಹಾ, ಮನಸ್ಸು, ಬುದ್ಧಿ, ಬುದ್ಧಿ, ಅಹಂಕಾರ ಅಹಂಕಾರ. ಅಲ್ವಾ. ಅದ್ ನಮ್ ಕಣ್ಣಿಗೆ ಕಾಣಿಸೋದಿಲ್ಲ, ಅದು ಸೂಕ್ಷ್ಮ ಶರೀರ. ನಮ್ಮ ಆತ್ಮದ ಸುತ್ತ ಇರುವಂತಹ ಸೂಕ್ಷ್ಮ ಶರೀರ ಯಾವ್ದು ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರ. ಇದು ಒಳಬಟ್ಟೆ ತರ. ಓಕೆ, ನಾವು ಸತ್ತೋದಾಗ ನಮ್ಮ ಈ ಭೌತಿಕ ಶರೀರ ನಮ್ಮ ಕಣ್ಣಿಗೆ ಏನ್ ಕಾಣಿಸ್ತಿದ್ಯೋ ಇದು ಮಾತ್ರನೇ ಇದು ಏನು ನಾಶ ಆಗೋದು. ನಮ್ಮ ಸೂಕ್ಷ್ಮ ಶರೀರ ಅದು ನಾಶ ಆಗೋದಿಲ್ಲ. ಅದು ಆತ್ಮದ ಜೊತೆ ಇನ್ನೊಂದು ಹೊಸ ದೇಹಕ್ಕೆ ಅದು ಹೋಗುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ಆ ಒಂದು ಸೂಕ್ಷ್ಮ ಶರೀರದಲ್ಲಿ ಏನೆಲ್ಲ ಇದೆ? ಮನಸ್ಸು, ಬುದ್ಧಿ, ಅಹಂಕಾರ. ಮನಸ್ಸಲ್ಲಿ ಎಲ್ಲ ಆಸೆಗಳು ಇರುತ್ತೆ. ನಮ್ದು ಏನ್ ಹಿಂದಿನ ಜನ್ಮದಲ್ಲಿ ಯಾವ್ದೆಲ್ಲ ಮುಗ್ದಿರಲ್ವೋ ಆ ಎಲ್ಲ ಆಸೆಗಳನ್ನ ಒತ್ಕೊಂಡೆ ನಾವು ಮುಂದಿನ ಜನ್ಮಕ್ಕೆ ಹೋಗ್ತೀವಿ. ಅದಕ್ಕೆ ನಾವ್ ಇಲ್ಲಿ ಎಷ್ಟು ಟ್ರೈನಿಂಗ್ ಕೊಡ್ತೀವೋ, ಒಳ್ಳೆ ಟ್ರೈನಿಂಗ್ ಕೊಡ್ತೀವೋ, ಅಂತಹ ಒಂದು ಮನಸ್ಸು, ಅಂತಹ ಒಂದು ಬುದ್ಧಿ, ಅಂತಹ ಒಂದು ಅಹಂಕಾರ ನಮ್ಮ ಮುಂದಿನ ಜನ್ಮಕ್ಕೆ ಬರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕು ಅಂತಂದ್ರೆ ಈ ಮನಸ್ಸಿಗೆ ಟ್ರೈನಿಂಗ್ ಕೊಡ್ಬೇಕು. ಅದಕ್ಕೆ ನಮ್ಗೆ ಇಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಡಿ ಅಂತ ಹೇಳ್ತಾ ಇದಾರೆ. ಯಾವುದೇ ಒಂದು ಸಾಬೂನಿಲ್ಲ ಆ ಮನಸ್ಸನ್ನ ಶುದ್ಧಿ ಮಾಡ್ಲಿಕ್ಕೆ. ಹರೇ ಕೃಷ್ಣ ಮಹಾಮಂತ್ರದಿಂದ ಅಷ್ಟೇನೆ ನಮ್ಮ ಮನಸ್ಸನ್ನೋದು ಅದು ಪರಿಶುದ್ಧ ಆಗ್ಲಿಕ್ಕೆ ಸಾಧ್ಯ ಅಲ್ವಾ. ನಮ್ಮ ಸ್ಥಾನ ಏನು? ನಮ್ಮ ಶಾಶ್ವತ ಸ್ಥಾನ ಜೀವ್ಯರ ಸ್ವರೂಪ ಹಾಯ್ ಕೃಷ್ಣೇರ ನಿತ್ಯ ದಾಸ. ನಾವು ಕೃಷ್ಣನ ನಿತ್ಯ ದಾಸರು. ನಮ್ಮ ಸ್ಥಾನ ಅದೇ. ನಾವು ಅವಾಗ್ಲಿಂದ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಆದ್ರೆ ನಮ್ಗೆ ಒಡೆತನ ಅಂದ್ರೆ ಆ ಒಡೆತನದ ಇಚ್ಛೆ ಬಂದ್ಬಿಟ್ಟಿದೆ. ನಾನು ಎಲ್ಲವನ್ನ ನಾನ್ ಅನುಭವಿಸ್ಬೇಕು ಅಂತ ಇಚ್ಛೆ ಬಂದ್ಬಿಟ್ಟಿದೆ ಅಲ್ವಾ. ಅದು ಪಾಪ ಪೂರಿತ ಇಚ್ಛೆ ಬಂದಿದೆ. ಅದು ವಾಸಿ ಆಗ್ಬೇಕು, ಅದು ಹೋಗ್ಲಾಡಿಸ್ಬೇಕು, ಪರಿಶುದ್ಧವಾಗ್ಬೇಕು ಅಂತಂದ್ರೆ ಹರಿನಾಮವನ್ನ ನಾವು ಹೇಳ್ಕೋಬೇಕು. ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ, ಹರಿನಾಮವನ್ನ ಹೇಳ್ಕೊಂಡ್ರೆ ನಮ್ಮ ಮನಸ್ಸು ಪರಿಶುದ್ಧ ಆಗುತ್ತೆ. ನಾವು ಧರ್ಮ ಗ್ರಂಥಗಳನ್ನ ಓದಿದ್ರೆ ನಮ್ಮ ಬುದ್ಧಿ ಬುದ್ಧಿ ಅಂತ ನಾವೇನ್ ಹೇಳ್ತೀವಿ, ಈ ಸೂಕ್ಷ್ಮ ಶರೀರದ ಒಂದು ಭಾಗ, ಆ ಬುದ್ಧಿ ಅದು ಶುದ್ಧವಾಗುತ್ತೆ. ನಾವು ಸೇವೆಯನ್ನ ಮಾಡ್ಬೇಕು, ಗುರುಗಳಿಗೆ ಸೇವೆಯನ್ನ ಮಾಡ್ಬೇಕು, ಗುರು ಹಿರಿಯರಿಗೆ ಸೇವೆಯನ್ನ ಮಾಡ್ಬೇಕು, ಬ್ರಾಹ್ಮಣರಿಗೆ ಸೇವೆಯನ್ನ ಮಾಡ್ಬೇಕು, ದೇವರಿಗೆ ಸೇವೆಯನ್ನ ಮಾಡ್ಬೇಕು. ಈಗ ಈ ತರ ಸೇವೆಯನ್ನ ಮಾಡಿದ್ರೆ ಏನಾಗುತ್ತೆ? ನಮ್ಮ ಅಹಂಕಾರ ಅದು ಪರಿಶುದ್ಧವಾಗುತ್ತೆ. ಅಹಂಕಾರ ಇಲ್ಲದೆ ನಾವು ಬದುಕ್ಲಿಕ್ಕೆ ಆಗೋದಿಲ್ಲ. ನಮ್ಗೆ ಎಂತಹ ಅಹಂಕಾರ ಇರ್ಬೇಕು ಅಂದ್ರೆ ನಿಜವಾದ ಅಹಂಕಾರ ಇರ್ಬೇಕು. ನಮ್ಗೆ ಇವಾಗ ಎಲ್ಲರಿಗೂ ಸಹ ಮಿಥ್ಯ ಅಹಂಕಾರ ಇದೆ. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ. ನಮ್ಗೆಲ್ಲರಿಗೂ ಸಹ ಇವಾಗ ಮಿಥ್ಯ ಅಹಂಕಾರ ಇದೆ. ಯಾಕಂದ್ರೆ ನನಗೆ ನಾನು ಒಡೆಯ ಅಂತ ನಮ್ಗೆ ಅಹಂಕಾರ ಇದೆ. ನಾವು ನಮ್ಮನ್ನ ಈ ದೇಹದಿಂದ ಗುರ್ತಿಸ್ಕೊತಾ ಇದೀವಿ, ಅಂತಹ ಅಹಂಕಾರ ಇದೆ ಅಲ್ವಾ. ಆ ಅಹಂಕಾರ ಒಳ್ಳೇದಲ್ಲ. ನಾನು ಭಗವಂತನ ಸೇವಕ ಅನ್ನೋ ಒಂದು ಅಹಂಕಾರ ಬರ್ಬೇಕು. ಆವಾಗ ನಮ್ಮ ಈ ಸೂಕ್ಷ್ಮ ಶರೀರ ಪರಿಶುದ್ಧ ಆಗುತ್ತೆ. ಯಾವಾಗ ನಮ್ಮ ಸೂಕ್ಷ್ಮ ಶರೀರ ಪರಿಶುದ್ಧ ಆಗುತ್ತೋ ನಾವ್ ಅವಾಗ ಮುಂದಿನ ಒಂದು ಜನ್ಮದಲ್ಲಿ ನಾವು ಇನ್ನೊಂದು ದೇಹವನ್ನ, ಈ ಭೌತಿಕ ದೇಹವನ್ನ ಪಡೆಯೋ ಅಗತ್ಯನೇ ಇಲ್ಲ. ಭಗವಂತನ ಲೋಕಕ್ಕೆ ಹೋಗೋ ಒಂದು ಅರ್ಹತೆಯನ್ನು ನಾವು ಪಡೆದ್ಬಿಡ್ತೀವಿ. ಅದಕ್ಕೆ ನಮ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಗುರುಗಳು, ನೀವು ಇಲ್ಲಿ ಏನ್ ಹೇಳಿದ್ದಾರೆ, ABCD ಆಫ್ ಕೃಷ್ಣ ಕಾನ್ಶಿಯಸ್ನೆಸ್, ಇದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವ್ ಈ ಭೌತಿಕ ಶರೀರವನ್ನ ನಾವು ಶುದ್ಧ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಇಲ್ಲಿ ಹೊರಗಡೆ ಕಾಣುತ್ತಲ್ಲ ಸ್ಥೂಲ ಶರೀರ, ಇದನ್ನ ನಾವು ಶುದ್ಧಿ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನಾವು ಸೋಪು ಅದೇನಿದೆ ಅದರಿಂದ ಅದೇ ಸಾಕು. ಆದ್ರೆ ಶುದ್ಧಿ ಮಾಡ್ಕೋಬೇಕಾದ್ರು ಈಗ ನಮ್ಮ ಆ ಒಳ ಮನಸ್ಸನ್ನ ನಾವು ಶುದ್ಧ ಮಾಡ್ಕೋಬೇಕು. ಅದಕ್ಕೆ ಒಳಗಣ್ಣ ತೆರೆದು ನೋಡಿ ಅಂತ ಹೇಳ್ತಾರೆ ಅಲ್ವಾ. ಈ ಮನಸ್ಸು, ಬುದ್ಧಿ, ಅಹಂಕಾರವನ್ನ ನಾವು ಶುದ್ಧಿ ಮಾಡ್ಕೊಂಡಾಗ ನಮ್ಗೆ ಇನ್ನೊಂದು ದೇಹ, ಈ ಒಂದು ಭೌತಿಕ ದೇಹ ನಮ್ಗೆ ಸಿಗೋದೇ ಇಲ್ಲ. ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ, ನಮ್ಮ ನಿಜವಾದ ಆಧ್ಯಾತ್ಮಿಕ ಶರೀರ ನಮ್ಗೆ ಸಿಗುತ್ತೆ ಅಲ್ವಾ. ಇವಾಗ ನನಗೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಇದ್ದಾಗ ನನಗೆ ಹಿಂದೆನೂ ನಾವು ಚರ್ಚೆ ಮಾಡಿದ್ವಿ, ಎಷ್ಟೊಂದ್ ಬಾರಿ ಚರ್ಚೆ ಮಾಡಿದೀವಿ. ನನಗೆ ಮಾಂಸ ಭಕ್ಷಣೆ ಮಾಡ್ಬೇಕು ಅಂತ ಆಸೆ ಇದೆ ಅಂತಂದ್ರೆ ಭಗವಂತ ಏನ್ ಮಾಡ್ತಾರೆ, ಅದು ನನ್ನ ಆಸೆ. ಆ ಆಸೆನ ನೆರವೇರಿಸೋದು ಭಗವಂತನ ಕರ್ತವ್ಯ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ನಮ್ಗೆ ಅದಕ್ಕೆ ತಕ್ಕನಾದಂತಹ ದೇಹವನ್ನ ಕೊಡ್ತಾರೆ. ಅದಕ್ಕೋಸ್ಕರನೇ ನಾವು ಈ ಮನಸ್ಸು, ಬುದ್ಧಿ, ಅಹಂಕಾರವನ್ನ ನಾವು ಪರಿಶುದ್ಧ ಮಾಡ್ತಾ ಹೋಗ್ಬೇಕು.
ಇಲ್ಲಾಂದ್ರೆ ನೋಡಿ ಏನಾಗ್ತಾ ಇದೆ ಇಲ್ಲಿ, ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೇಗೆ ಹೋಗ್ತಾ ಇದೆ ಅದು? ನಮ್ಮ ಸೂಕ್ಷ್ಮ ಶರೀರದಿಂದ ಹೋಗ್ತಾ ಇದೆ. ಸೊ ನಮ್ಮ ಆತ್ಮ, ಸೂಕ್ಷ್ಮ ಶರೀರ ಮತ್ತೆ ಪರಮಾತ್ಮ ಇವರೆಲ್ಲರೂ ಸಹ ಹೊಸ ಶರೀರಕ್ಕೆ ಹೋಗ್ತಾ ಇದ್ದಾರೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ಇದೇ ತರ ಒಂದು ಪುನರಪಿ ಜನನಂ ಪುನರಪಿ ಮರಣಂ ಆಗ್ತಾನೆ ಹೋಗ್ತಾ ಇದೆ. ಸೊ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಜೀವಿಯು ಹೀಗೆ ಇನ್ನೊಂದು ಜಡ ದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನು ಅನುಭವಿಸುತ್ತಾನೆ. ಅಲ್ಲ ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಸೊ ಜೀವಿ ಈ ತರ ಅವರ ಆಸೆಯ ಅನುಸಾರವಾಗಿ ಒಂದು ಜಡ ದೇಹವನ್ನ ಅವನು ಪಡಿತಾನೆ. ಆ ಒಂದು ಜಡ ದೇಹದಲ್ಲಿ ಮತ್ತೆ ಈ ಎಲ್ಲ ಇಂದ್ರಿಯಗಳಿದೆ. ಈ ಇಂದ್ರಿಯಗಳು ಮನಸ್ಸಿನ ಸುತ್ತನೂ ಇದೆ ಅಲ್ವಾ. ಮತ್ತೆ ಅವನು ಎಲ್ಲವನ್ನ ಅವನು ಅನುಭವಿಸ್ತಾನೆ. ಒಂದು ಇಂದ್ರಿಯ ವಸ್ತುಗಳನ್ನ ಅವನು ಅನುಭವಿಸ್ತಾನೆ. ಕಣ್ಣಿನಿಂದ ನೋಡೋದು, ಕಿವಿಯಿಂದ ಕೇಳಿಸ್ಕೊಳೋದು. ಸೊ ಈ ತರ ಅವನು ತನ್ನ ಇಂದ್ರಿಯಗಳಿಂದ ಅವನು ಎಲ್ಲವನ್ನ ಅವನು ಅನುಭವಿಸ್ತಾನೆ. ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ, ನೋಡಿ ಇವಾಗ ನಮ್ಗೆ ಮಲವನ್ನ ಕೊಟ್ರೆ ತಿನ್ನು ಅಂದ್ರೆ ನಮ್ಗೆ ಆಗಲ್ಲ, ಅಸಹ್ಯ ಅಲ್ವಾ. ಆದ್ರೆ ನೋಡಿ ಇವಾಗ ನಾಯಿ ತಿನ್ನುತ್ತೆ, ಹಂದಿ ತಿನ್ನುತ್ತೆ, ಅದಕ್ಕೆ ಏನ್ ಅನ್ಸೋದಿಲ್ಲ, ಅದು ಎಂಜಾಯ್ ಮಾಡ್ಕೊಂಡು ತಿನ್ನುತ್ತೆ ಅಲ್ವಾ. ಯಾಕಂದ್ರೆ ಅದರ ಇಂದ್ರಿಯಗಳು ಆ ತರ ಇದೆ. ಸೊ ಇವಾಗ ಭಗವಂತ ಹಾಗೆ ಕೊಟ್ಟಿದ್ದಾನೆ, ಅದನ್ನ ಅನುಭವಿಸ್ಲಿಕ್ಕೆ ವಿಶಿಷ್ಟ ತಂಡವನ್ನ ಕೊಟ್ಟು ಅದನ್ನ ಅನುಭವಿಸ್ತಾ ಇದ್ದಾನೆ. ಇವಾಗಿಲ್ಲ ನಾವು ದೇವತೆಗಳ ಶರೀರವನ್ನ ಪಡೆದ್ರೆ ನಾವು ಶ್ರೇಷ್ಠವಾದದನ್ನ ನಾವು ಅನುಭವಿಸ್ತೀವಿ. ನೋಡಿ ಸೇಮ್ ಅದೇ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತೆ ಚರ್ಮ ಅದೇ ಇರೋದು ಅಲ್ವಾ. ಆದ್ರೆ ಎಷ್ಟು ವ್ಯತ್ಯಾಸ ಇದೆ ನೋಡಿ ಅಲ್ಲಿ ಅಲ್ವಾ. ವಿಶಿಷ್ಟ ತಂಡವನ್ನ ಅವನು ಭಗವಂತ ನಮ್ಗೆ ಆ ಒಂದು ದೇಹಕ್ಕೆ ಅವನು ಕೊಡ್ತಾನೆ. ಅದನ್ನ ನೀನು ಅನುಭವಿಸು ಅಂತ ಹೇಳ್ಬಿಟ್ಟು ನಮ್ಗೆ ಅನುಕೂಲ ಮಾಡಿ ಕೊಡ್ತಾ ಇದ್ದಾನೆ. ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ? ಇದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇದೆಲ್ಲವನ್ನು ಕಾಣಬಲ್ಲ. ನೋಡಿ ಭಗವಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರಲ್ವಾ. ನೋಡಿ ನೆನೆನು ಈ ಎಕ್ಸಾಂಪಲ್ ಅನ್ನ ಕೊಟ್ಟೆ. ಇವಾಗ ನಮ್ದು ಕಾರ್ ಏನಾದ್ರೂ ಹಾಳಾಗ್ಬಿಟ್ರೆ ಅಂದ್ರೆ ಸ್ಟಾಪ್ ಆಗ್ಬಿಟ್ರೆ, ನನಗೆ ಎಷ್ಟೇ ಅದು ಬೋನೆಟ್ ತೆಗೆದು ನಾನು ಎಷ್ಟೇ ನೋಡಿದ್ರು ನನ್ಗೆ ಏನ್ ಅರ್ಥ ಆಗಲ್ಲ. ಅದೇ ಮೆಕ್ಯಾನಿಕ್ ಬಂದ್ರೆ ಅವ್ನು ಇಮಿಡಿಯೇಟ್ ಆಗಿ ಅರ್ಥ ಆಗತ್ತೆ. ಅದೇ ತರ ಈ ಭೌತಿಕ ಪ್ರಪಂಚದಲ್ಲಿ ನಾವು ತುಂಬಾ ಬುದ್ಧಿವಂತರು ಅನ್ಕೊಂಡಿದೀವಿ ಅಲ್ವಾ. ಆದ್ರೆ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ, ನಮ್ಗೆ ಯಾಕೆ ಈ ದೇಹವನ್ನ ಬಿಡ್ತೀವಿ, ಇನ್ನೊಂದು ದೇಹವನ್ನ ಹೇಗೆ ನಾವು ಪಡಿತೀವಿ, ಇದನ್ನ ಯಾವ್ದನ್ನು ನಾವು ಅರ್ಥ ಮಾಡ್ಕೋತಾ ಇಲ್ಲ. ಮತ್ತೆ ನಾವ್ ಎಂತ ದೇಹವನ್ನ ನಾವು ಅನುಭವಿಸ್ತೀವಿ ಮುಂದೆ, ಇದನ್ನ ಮೂಢರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲವೂ ಸಹ ಗುಣಗಳ ಪ್ರಭಾವ ಅಂತಾನೂ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಅಂದ್ರೆ, ಯಾರು ಜ್ಞಾನದಲ್ಲಿ ಶಿಕ್ಷಣ ಪಡೆದಿರ್ತಾರಲ್ಲ ಅಂತಹ ಕಣ್ಣುಗಳಿಂದ, ಅಂದ್ರೆ ಜ್ಞಾನ ಚಕ್ಷುಗಳಿಂದ ಯಾರು ಕಾಣ್ತಾರೋ ಅವ್ರಿಗೆ ಮಾತ್ರನೇ ಇದು ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರಲ್ವಾ. ಇಲ್ಲಿ ನೋಡಿ ಎಲ್ಲರೂ ನೋಡ್ತಾ ಇದಾರೆ, ಏನು ಅರ್ಥ ಆಗೋದಿಲ್ಲ. ಆದ್ರೆ ಇವನಿಗೆ ಜ್ಞಾನ ಇದೆ. ಆ ಮೆಕ್ಯಾನಿಕ್ ಅವನು ಅದನ್ನ ಓದಿದ್ದಾನೆ, ಎಲ್ಲಿ ತಪ್ಪಿರ್ಬೋದು ಅಂತ ಗೊತ್ತು ಅಲ್ವಾ. ಅದಕ್ಕೆ ಆ ಜ್ಞಾನದ ಕಣ್ಣುಗಳಿಂದ ನೋಡಿದಾಗ ಅಷ್ಟೇ ನಮ್ಗೆ ಅರ್ಥ ಆಗುತ್ತೆ. ನಾವ್ ನೆನೆನೂ ನಾವು ಅರ್ಥ ಮಾಡ್ಕೊಂಡಿವಿ ಅಲ್ವಾ, ಜ್ಞಾನ ಚಕ್ಷುದಲ್ಲಿ ಹೇಗೆ ನೋಡ್ಬೇಕು ಅಂತ. ಜ್ಞಾನ ಚಕ್ಷುದಲ್ಲಿ ನೋಡಿರೋರ್ಗೆ ಏನ್ ಅರ್ಥ ಆಗುತ್ತೆ? ಯಾರಾದ್ರೂ ಇವಾಗ ಸತ್ತು ಹೋದ್ರೆ ಅವ್ರೇನಂತ ಅರ್ಥ ಮಾಡ್ಕೋತಾರೆ, ಓ ಈ ದೇಹಕ್ಕೆ ಮಾತ್ರನೇ ಸಾವು, ಈ ದೇಹದಲ್ಲಿ ಆದ್ರೆ ದೇಹ ಅಂದ್ರೆ ಕ್ಷೇತ್ರ, ಈ ಕ್ಷೇತ್ರಕ್ಕೆ ಮಾತ್ರನೇ ಸಾವಿರೋದು. ಆದ್ರೆ ಈ ಕ್ಷೇತ್ರದಲ್ಲಿ ವಾಸ ಮಾಡ್ತಾ ಇದಾರಲ್ಲ ಇಬ್ರು ಕ್ಷೇತ್ರಜ್ಞರು, ಆತ್ಮ ಪರಮಾತ್ಮ, ಅವ್ರಿಬ್ರಿಗೆ ನಾಶ ಅನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಜ್ಞಾನದ ಕಣ್ಣುಗಳಿರೋನ್ ಮಾತ್ರನೇ ಅರ್ಥ ಮಾಡ್ಕೋತಾನೆ ಅಲ್ವಾ. ಮತ್ತೆ ನಾವ್ ಇನ್ನೊಂದ್ ಏನನ್ನ ತಿಳ್ಕೊಂಡ್ವಿ, ಸೊ ಜ್ಞಾನದ ಕಣ್ಣುಗಳಿರೋನ್ಗೆ ಗೊತ್ತಾಗ್ತಾ ಇದೆ ತಾನೇನನ್ನೂ ಮಾಡೋದೆಲ್ಲ ಈ ಪ್ರಕೃತಿ ಅಲ್ವಾ. ನಾವು ಆಸೆ ಪಡ್ತೀವಿ ಅಲ್ವಾ, ಈ ದೇಹದೊಳಗಡೆ ಕುತ್ಕೊಂಡು ಆಸೆ ಪಡ್ತೀವಿ. ಆಸೆಯನ್ನ ನೆರವೇರಿಸ್ತಾ ಇರೋದು ಯಾರು? ಈ ಒಂದು ದೇಹ ಅಲ್ವಾ. ನಾನು ತಿನ್ಬೇಕು ಅಂತ ಆಸೆ ಪಟ್ರೆ ಈ ಕೈ ತಗೊಳುತ್ತೆ, ತಿನ್ನುತ್ತೆ, ನಾಲಿಗೆ ಅದನ್ನ ಎಂಜಾಯ್ ಮಾಡುತ್ತೆ. ನಾವಿಲ್ಲಿ ಆತ್ಮದಲ್ಲಿ ಅಂದ್ರೆ ನಾವು ಹೃದಯ ಭಾಗದಲ್ಲಿ ಕುತ್ಕೊಂಡ್ರು ನಾನು ಏನನ್ನೂ ಮಾಡ್ತಾ ಇಲ್ಲ ಅಲ್ವಾ, ನಾವು ಬರೇ ನೋಡ್ತಾ ಇದೀವಿ. ಈ ತರ ಯಾರು ಅರ್ಥ ಮಾಡ್ಕೋತಾರೋ ಅವ್ರು ನಿಜವಾಗಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ಅದನ್ನೇ ನಮ್ಗೆ ಇಲ್ಲೂ ಅರ್ಥ ಮಾಡಿಸ್ತಾ ಇದ್ದಾರೆ. ನೋಡಿ ಇವ್ನಿಗೆ ಅರ್ಥನೇ ಆಗ್ತಿಲ್ಲ, ಆದ್ರೆ ಇವ್ ಮೆಕ್ಯಾನಿಕ್ ಒಂದ್ ನಿಮಿಷದಲ್ಲೇ ಅವನು ಅದನ್ನ ಸರಿ ಮಾಡ್ಬಿಡ್ತಾನೆ. ಇವಾಗ ನಮ್ಗೆ ನಮ್ಮ ಜೀವನ ಇರೋದೇ ಈಗ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ. ಸೊ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಏನ್ ಅರ್ಥ? ನಮಗೂ ನಾವ್ಯಾರು, ನಮಗೂ ಕೃಷ್ಣನಿಗೆ ಇರುವಂತಹ ಸಂಬಂಧ ಏನು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಳೋದು. ಸೊ ಇಲ್ಲಿ ಒಂದು ಚಿಕ್ಕ ಒಂದು ಪ್ರಸಂಗ ಬಂದಿದೆ, ಇದನ್ನ ನಿಮ್ಗೆ ಹೇಳಿರ್ಬೋದು ನಿತ್ಯಾಂಗಿ ಮಾತಾಜಿ. ಮತ್ತೊಮ್ಮೆ ಇದನ್ನ ಜ್ಞಾಪಿಸ್ಕೊಳ್ಳೋಣಂತೆ. ನಮಗ್ ಗೊತ್ತಿರೋ ಹಾಗೇನೆ ನಾರದ ಮಹರ್ಷಿಗಳು ಅವರು ಸಂಚಾರ ಮಾಡ್ತಿರ್ತಾರೆ, ತ್ರಿಲೋಕ ಸಂಚಾರಿ ಅಲ್ವಾ. ಅವ್ರು ಭೂಲೋಕಕ್ಕೆ ಬಂದಾಗ ಒಂದ್ಸತಿ ಒಂದು ಕಾಡಿನ ಮೂಲಕ ಹೋಗ್ಬೇಕಾದ್ರೆ ಅವರು ದಾರಿಯಲ್ಲಿ ನೋಡ್ತಾರೆ ಪ್ರಾಣಿಗಳೆಲ್ಲ
ಅರ್ಧ ಬರ್ಧ ಅದನ್ನ ಸಾಯಿಸಿರ್ತಾರೆ, ವಿಲವಿಲ ಅಂತ ಒದ್ದಾಡ್ತಾ ಇರುತ್ತೆ, ಪೂರ್ತಿಯಾಗಿ ಸಾಯಿಸಿರೋದಿಲ್ಲ ಆ ಪ್ರಾಣಿಗಳನ್ನ. ಸೊ ಏನು ಆ ಬಾಣದಿಂದ. ಸೊ ಇವನ್ಗೆ ಬೇಜಾರಾಗುತ್ತೆ ನಾರದರಿಗೆ, ಏನಪ್ಪ ಯಾರು ಈ ತರ ಬೇಟೆ ಆಡ್ತಿರೋದು ಅಂತ ಹೇಳ್ಬಿಟ್ಟು. ಆಮೇಲೆ ಅವ್ರ ಮುಂದೆ ಬಂದಾಗ ಅವರು ಒಬ್ಬ ವ್ಯಕ್ತಿಯನ್ನ ನೋಡ್ತಾರೆ, ಅವನು ಮೃಗಾರಿ. ಅವ್ರನ್ನ ಮಾತಾಡಿಸ್ತಾರೆ, ಯಾಕೆ ನೀನ್ ಈ ತರ ಕೊಲ್ತಾ ಇದೀಯಾ, ಹೋಗ್ಲಿ ಪೂರ್ತಿ ನನ್ನ ಕೊಲ್ಲು ಅಂತಂದ್ರೆ, ನನಗೆ ಗೊತ್ತಿಲ್ಲ, ನನಗೆ ನಮ್ಮ ತಂದೆ ಹೇಳ್ಕೊಟ್ರೆ ಇದೊಂದೇ ವಿದ್ಯೆ, ಈ ತರನೇ ನನಗೆ ಬೇಟೆ ಆಡ್ಲಿಕ್ಕೆ ಬರುತ್ತೆ ಅಂತಂದ್ರೆ, ಅವಾಗ ಅವರು ಹೇಳ್ತಾರೆ, ಸರಿ ನೀನ್ ಇದನ್ನ ಏನಕ್ ಮಾಡ್ತಾ ಇದ್ದೆ ನೀನ್ ಈ ತರ ಅಂತಂದ್ರೆ, ನನ್ನ ಉದರ ಪೋಷಣೆಗೆ ಮತ್ತೆ ನನ್ನ ಮಕ್ಕಳು ಹೆಂಡತಿಯನ್ನ ಸಾಕ್ಲಿಕ್ಕೆ ಅಂತ ಹೇಳಿದಾಗ, ಸರಿ ನೀನ್ ಅದೊಂದಕ್ಕೇನೆ ಈ ಒಂದು ವೃತ್ತಿಯನ್ನ ನೀನ್ ಮಾಡ್ತಾ ಇದೀಯ ಅಂತಂದ್ರೆ, ನಾನು ನಿನಗೆ ಬೇಕಾಗಿರೋದನ್ನೆಲ್ಲ ನಾನು ಒದಗಿಸಿ ಕೊಡ್ತೀನಿ, ನೀನು ಈ ಒಂದು ವೃತ್ತಿಯನ್ನ ಬಿಟ್ಬಿಡು, ಈಗ್ಲೇ ನೀನು ನಿನ್ನ ಈ ಬಿಲ್ಲು ಬಾಣವನ್ನ ಮುರಿದು ಹಾಕು ಅಂತ ಹೇಳ್ತಾರೆ. ಆಗ ಆ ಮೃಗಾರಿ ನಾರದನ ಮಾತನ್ನ ಒಪ್ಪಿ ಅವರು ಆಗ್ಲೇನೆ ಅವರು ಬಿಲ್ಲು ಬಾಣವನ್ನ ಮುರಿದು ಹಾಕ್ತಾರೆ. ಅವ್ರು ಹೇಳ್ತಾರೆ, ನೀನು ಈ ಹಳ್ಳಿ ಇದೆಯಲ್ಲ, ಈ ಹಳ್ಳಿಯ ಅಥವಾ ಈ ಊರಿನ ಹೊರಗಡೆ ಹೋಗಿ ಒಂದು ಗುಡಿಸಲನ್ನ ಹಾಕೊಂಡು ಒಂದು ತುಳಸಿ ಗಿಡವನ್ನ ಇಟ್ಕೊಂಡು ನೀನು ಹರಿನಾಮವನ್ನ ಹೇಳ್ಕೊ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನೀನ್ ಇದನ್ನ ಮಾಡು, ಜಪ ಮಾಡು, ನಿನ್ನ ಮಕ್ಕಳು ಮತ್ತೆ ನಿನ್ನ ಹೆಂಡತಿ, ನಾನ್ ನಿನಗೆ ಏನ್ ಬೇಕೋ ಅದನ್ನೆಲ್ಲ ಒದಗಿಸ್ತೀನಿ ಅಂತ ಹೇಳ್ತಾರೆ. ಸೊ ಅದೇ ತರನೇ ಈ ಮೃಗಾರಿ ಮಾಡ್ತಾನೆ. ಆಗ ಎಲ್ಲರಿಗೂ ಆಶ್ಚರ್ಯ ಆಗೋಗುತ್ತೆ, ಊರಿನವ್ರಿಗೆಲ್ಲ ಅವ್ರಿಗೆ ನ್ಯೂಸ್ ಗೊತ್ತಾಗೋಗ್ಬಿಡುತ್ತೆ, ಇದೇನಿದು ಮೃಗಾರಿ, ಇಂತಹ ಒಂದು ಕ್ರೂರತೆ ಇರುವಂತಹ ಮನುಷ್ಯ, ಅವನು ಹರಿನಾಮವನ್ನ ಹೇಳ್ಕೊತಾ ಇದ್ದಾನ ಅಂತ ಹೇಳ್ಬಿಟ್ಟು ಎಲ್ಲರೂ ಅವನನ್ನ ನೋಡ್ಲಿಕ್ಕೆ ಬರ್ತಾರೆ. ಬಂದಾಗ ಬರಿಗೈಲಿ ಹೋಗ್ಬಾರ್ದಂತ ದವಸ ಧಾನ್ಯ ಅವ್ರ ಮನೇಲಿ ಏನಿರುತ್ತೋ ಅದನ್ನೆಲ್ಲ ತಗೊಂಡ್ ಬರ್ತಾರೆ. ಸೊ ಇದೇ ತರ ಅವನ ಜೀವನ ನಡ್ಕೊಂಡೇ ಹೋಗುತ್ತೆ. ಎಷ್ಟು ದಿವಸ ಅಂತಂದ್ರೆ 1 ವರ್ಷ ಆಗೋಗ್ಬಿಡುತ್ತೆ. ನಾರದರು ಮತ್ತೆ ಅವರು ಸಂಚಾರ ಮಾಡ್ತಾ ಇದೇ ಜಾಗಕ್ಕೆ ಬಂದಾಗ, ಓ ಮೃಗಾರಿಯನ್ನ ನಾನು ನೋಡೋಣಂತೆ ಹೇಗಿದ್ದಾನೆ ಅಂತ ಹೇಳ್ಬಿಟ್ಟು ಅವರ ಗುಡಿಸಲ ಕಡೆ ನಡ್ಕೊಂಡ್ ಬರ್ತಾ ಇರ್ತಾನೆ. ಆ ಸಮಯದಲ್ಲಿ ಅವರ ಜೊತೆ ಪರ್ವತ ಮುನಿನೂ ಇರ್ತಾರೆ ನಾರದರ ಜೊತೆ. ಆಗ ಅವರಿಬ್ರು ನಡ್ಕೊಂಡ್ ಬರ್ತಿರೋದನ್ನ ಮೃಗಾರಿ ನೋಡಿದಾಗ ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ಅಯ್ಯೋ ಗುರುದೇವ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಓಡೋಡಿ ಬರ್ತಾನೆ. ಬರ್ಬೇಕಾದ್ರೆ ಅವನು ನೆಟ್ಟಗ್ ನಡ್ಕೊಂಡ್ ಬರೋದಿಲ್ಲ, ಅವನು ಏನೋ ಸೊಟ್ಟಕ್ಕೆ ಜಂಪ್ ಮಾಡ್ಕೊಂಡ್ ನಡ್ಕೊಂಡ್ ಬರ್ತಾ ಇರ್ತಾನೆ. ಸೊ ಇಲ್ಲಿ ಪರ್ವತ ಮುನಿಗೆ ನಾರದ ಮುನಿಗೆ ಆಶ್ಚರ್ಯ, ಇದೇನಿದೆ, ಏನಾಯ್ತು ಮೃಗಾರಿಗೆ ಈ ತರ ಜಂಪ್ ಮಾಡ್ಕೊಂಡು ಈ ತರ ಸೊಟ್ಟಪಟ್ಟ ಅನ್ಕೊಂಡಂಕಾಗಿ ಬರ್ತಾ ಇದ್ದಾನಲ್ಲ ಅಂತ ಹೇಳಿದಾಗ, ಬಂದು ಅವರು ಹತ್ರ ಬಂದ್ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡ್ತಾನೆ. ಸೊ ನಮಸ್ಕಾರ ಮಾಡಿದಾಗ ಕೇಳ್ತಾರೆ ನಾರದರು ಮತ್ತೆ ಪರ್ವತ ಮುನಿ, ಯಾಕೆ ನೀ ಈ ತರ ನಡ್ಕೊಂಡ್ ಬಂದೆ ಅಂತ ಹೇಳಿದಾಗ, ನಾನ್ ನಡ್ಕೊಂಡ್ ಬರ್ಬೇಕಾದ್ರೆ ಅಲ್ಲೆಲ್ಲ ಇರುವೆ ಇತ್ತಲ್ಲ, ಇರುವೆ ಮೇಲೆ ನಾನು ಕಾಲನ್ನ ಇಡಬಾರ್ದಲ್ಲ, ಅದನ್ನ ಸಾಯಿಸ್ಕೂಡ್ದಲ್ವಾ, ಅದಕ್ಕೆ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡ್ ಬಂದೆ. ಮತ್ತೆ ನಿಮ್ಗೆ ನಮಸ್ಕಾರ ಮಾಡ್ಬೇಕಾದ್ರೂ ಅಷ್ಟೇ, ಅವ್ರೇನ್ ಮಾಡ್ತಾರೆ, ಅವನ ಭುಜದ ಮೇಲೆ ಹಾಕೊಂಡಿರುವಂತಹ ಆ ಟವಲ್ ಇಂದ ಅವನೇನ್ ಮಾಡ್ತಾನೆ, ಅಲ್ಲಿರುವಂತಹ ಇರುವೆಗಳನ್ನೆಲ್ಲ ಆ ಕಡೆ ತಳ್ಳಿಬಿಟ್ಟು ಅವ್ನು ನಮಸ್ಕಾರ ಮಾಡ್ತಾನೆ. ಅಂದ್ರೆ ನೋಡಿ, ನೀವ್ ಇಮ್ಯಾಜಿನ್ ಮಾಡಿ, ಅವನು ಎಂಥ ಕ್ರೂರಿ ಆಗಿದ್ದ. ಅಷ್ಟು ದೊಡ್ಡ ದೊಡ್ಡ ಕಾಡು ಮೃಗಗಳನ್ನ ಅವನು ಅರ್ಧ ಬರ್ಧ ಕೊಲ್ತಾ ಇದ್ದ, ಅವೆಲ್ಲ ವಿಲವಿಲ ಒದ್ದಾಡ್ತಾ ಇತ್ತು ಅಲ್ವಾ. ಈ ಕಡೆ ಪ್ರಾಣನೂ ಉಳಿಸ್ಕೊಂಡಲೆ, ಈ ತರ ಪ್ರಾಣನೂ ಹೋಗ್ದಲೆ, ಅಷ್ಟು ನೋವಿನಿಂದ ಅದು ಒದ್ದಾಡ್ತಾ ಇತ್ತು. ಅಂತಹ ಒಂದು ಬೇಟೆಗಾರ ಈಗ ಒಂದು ಚಿಕ್ಕ ಇರುವೆಗೂ ಸಹ ಅವನು ತೊಂದರೆ ಕೊಡ್ಬೇಕು ಅಂತ ಇಚ್ಛೆ ಪಡ್ತಾ ಇಲ್ಲ ಅಲ್ವಾ. ಇದೇ ಆತ್ಮ ಸಾಕ್ಷಾತ್ಕಾರ. ಅವ್ನಿಗೆ ಇವಾಗ ಗೊತ್ತಾಯ್ತು ತಾನು ಯಾರು ಅಂತ ಗೊತ್ತಾಯ್ತು, ಎಲ್ಲ ಜೀವರಾಶಿಗಳು ಏನು ಅಂತ ಗೊತ್ತಾಯ್ತು. ಹರಿನಾಮದ ಮಹಿಮೆ ಅದು ಅಲ್ವಾ. ನೋಡಿ, ಹರಿನಾಮದ ಮಹಿಮೆಯಿಂದ ಅವನ ಜೀವನವೂ ಅದು ನಡ್ಕೊಂಡು ಹೊರಟೋಯ್ತು. ಆ ಸಂಪರ್ಕ, ಆ ನಾರದ ಶುದ್ಧ ಭಕ್ತನ ಸಂಪರ್ಕದಿಂದ ಅವನ ಜೀವನವೇ ಬದಲಾವಣೆ ಆಗೋಯ್ತು ಅಲ್ವಾ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸಾಧು ಸಂಘ ಏನು ಲವ ಮಾತ್ರ ಸಾಧ ಸಂಘ ಸರ್ವಸಿದ್ಧಿ ಹೋಯ್. ಒಂದು ಲವ ಮಾತ್ರ, ಒಂದು ಕ್ಷಣದ ಒಂದು ಸಾಧು ಸಂಘದ ಒಂದು ಸಂಪರ್ಕದಿಂದ ಸರ್ವಸಿದ್ಧಿ ಹೋಯ್, ನಮ್ಮ ಜೀವನವೇ ಬದಲಾವಣೆ ಆಗ್ಬಿಡುತ್ತೆ. ಆದ್ರೆ ನಾವ್ ಅದನ್ನ ಉಪಯೋಗಿಸ್ಕೋಬೇಕು. ಈಗ ಮೃಗಾರಿ ಅವ್ರ ಮಾತನ್ನ ಕೇಳ್ದ, ನಾರದ್ರು ಹೇಳಿರೋ ತರನೇ ಅವನು ನಡ್ಕೊಂಡ, ಅದಕ್ಕೆ ನೋಡಿ ಅವನಿಗೆ ಸರ್ವಸಿದ್ಧಿ ಹೋಯ್, ಅವನ ಜೀವನವೇ ಸಾರ್ಥಕ ಆಗೋಯ್ತು ಅಲ್ವಾ. ನೋಡಿ, ಭಾಗವತದಲ್ಲಿ ಇವಾಗ ಅವನ ಹೆಸರು ಬರೋ ತರ ಅವನು ಮಾಡ್ಕೊಂಡ್ಬಿಟ್ಟ ಅಲ್ವಾ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಈಗ ಅವನು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಕ್ಕೆ ಅವನು ಇವಾಗ ಎಲ್ಲ ಜೀವರಾಶಿಗಳಲ್ಲೂ ಸಹ ಅವನು ಆತ್ಮವನ್ನ ನೋಡ್ತಾ ಇದ್ದಾನೆ, ಮತ್ತೆ ಪರಮಾತ್ಮನನ್ನ ಅವನು ಕಾಣ್ತಾ ಇದ್ದಾನೆ. ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮ ವ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯ ಚೇತಸಃ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರು ಏನಾಗುತ್ತಿದೆ ಎನ್ನುವುದನ್ನ ಕಾಣಲಾರರು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದಾರೆ ಅಲ್ವಾ. ನೋಡಿ, ನಾವೇನ್ ಅನ್ಕೋತಿದೀವಿ, ನಮ್ಗೆ ಕಣ್ಣುಗಳು ಚೆನ್ನಾಗಿದೆ, ಭಗವಂತ ಕೊಟ್ಟಿದ್ದಾನೆ, ನಮ್ಗೆಲ್ಲ ಕಾಣಿಸ್ತಿದೆ ಅಂತ ಅನ್ಕೋತಾ ಇದೀವಿ. ನಮ್ಗೆ ಏನು ಕಾಣಿಸ್ತಾ ಇಲ್ಲ, ನಾವ್ ಯಾರಂತಾನೆ ಗೊತ್ತಾಗ್ತಿಲ್ಲ. ನಾವ್ ಎಲ್ಲ ಜೀವರಾಶಿಗಳು ಆತ್ಮ ಅಂತ ನೋಡ್ತಾ ಇಲ್ಲ. ಎಲ್ಲ ಜೀವರಾಶಿ ಪ್ರತಿಯೊಂದು ಅಣು ರೇಣು ತೃಣ ಕಾಷ್ಟದಲ್ಲಿ ಪರಮಾತ್ಮ ಇದ್ದಾನೆ ಅಂತ ನಮ್ಗೆ ಕಾಣಿಸ್ತಾ ಇಲ್ಲ ಅಲ್ವಾ. ಯಾರಿಗೆ ಇದು ಗೊತ್ತಾಗತ್ತೆ? ಯಾರು ಆತ್ಮ ಸಾಕ್ಷಾತ್ಕಾರದ ನೆಲೆಯಲ್ಲಿ ಇರ್ತಾರೆ, ಯಾರು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಅವ್ರಿಗೆ ಮಾತ್ರನೇ ಇದೆಲ್ಲವನ್ನ ಅವ್ರ ಜ್ಞಾನದ ಕಣ್ಣುಗಳಿಂದ ಅವ್ರು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಸೊ
ಸೊ ಮುಂದೆ ನಮ್ಗೆ ಕೃಷ್ಣ ಹೇಳ್ತಾ ಇದಾರೆ ಎಲ್ಲವನ್ನ ನಾನೇ ಪಾಲಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ ಇವಾಗ ನಾವು ಎಷ್ಟು ಚಂಚಲಾಗಿರೋ ರೋಡ್ಸ್ನೆಲ್ಲ ನಾವು ಮಾಡಿದೀವಿ ಅಲ್ವಾ, ಏನು ಚತುಷ್ಪಥ, ಅಷ್ಟಪಥ ಎಲ್ಲ ಮಾಡಿದೀವಿ, ಆದ್ರೆ ಎಷ್ಟು ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಈಗ ನಾವು ನಮಗ್ ಗೊತ್ತಿರೋ ಹಾಗೇನೆ ಇಲ್ಲಿ ಎಷ್ಟೊಂದು ಪ್ಲಾನೆಟರಿ ಸಿಸ್ಟಮ್ ಇದೆ ಅಲ್ವಾ, ಸೂರ್ಯ, ಚಂದ್ರ, ಭೂಮಿ ಎಲ್ಲವೂ ಸಹ ತಮ್ಮ ಪಥದ ಮೇಲೆ ಎಷ್ಟು ಚೆನ್ನಾಗಿ ಅದು ಏನು ಮೂವ್ ಆಗ್ತಾನೆ ಇದೆ ಅದು ಅಲ್ವಾ, ಚಲಿಸ್ತಾನೆ ಇದೆ. ನಾವ್ ಯಾವತ್ತಾದ್ರೂ ಕೇಳಿಸ್ಕೊಂಡ್ವಾ ಈ ಒಂದು ಲೋಕ ಇನ್ನೊಂದು ಲೋಕದ ಜೊತೆ ಘರ್ಷಣೆ ಆಗೋಯ್ತು ಅಂತ ನಾವು ಕೇಳಿಸ್ಕೊಂಡ್ಲೇ ಇಲ್ಲ ಅಲ್ವಾ. ಎಲ್ಲವೂ ಸಹ ತಮ್ಮ ತಮ್ಮ ಪಥದಲ್ಲಿ ಅದು ಅಷ್ಟು ಚೆನ್ನಾಗಿ ಅದು ಏನು ಚಲಿಸ್ತಾ ಇದೆ. ಇದನ್ನೆಲ್ಲ ಯಾರು ಮಾಡ್ತಾ ಇದ್ದಾರೆ ಅಲ್ವಾ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಅರ್ಥ ಮಾಡಿಸ್ತಾ ಇದ್ದಾರೆ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವಾ ರಸಾತ್ಮಕಃ. ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ ಕೃಷ್ಣ, ಇವಾಗ ಯಾವುದೇ ಒಂದು ಲೋಕ ಇದ್ರೂನು ಅದ್ರೊಳಗಡೆ ಭಗವಂತ ಒಳಗಡೆ ಹೋಗ್ಲಿಲ್ಲ ಅಂದ್ರೆ ಅಲ್ಲಿ ಯಾವುದೇ ಒಂದು ಚಲನವಲನ ಆಗೋದಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇವಾಗ ನಮ್ಮ ಮನೆ ಮುಂದೆ ಒಂದು ಕಾರನ್ನ ನಾವು ನಿಲ್ಸಿದ್ರೆ ಎಷ್ಟೇ ವರ್ಷ ನೀವು ಬಿಡಿ ಆ ಕಾರನ್ನ ಅಲ್ವಾ, ಅದಕ್ಕೆ ಏನೋ ಒಂದು ಚಲನವಲನ ಬರೋದಿಲ್ಲ. ಅಲ್ಲಿ ಒಬ್ಬ ಮನುಷ್ಯ ಹೋಗ್ಬೇಕು, ಕುತ್ಕೊಂಡು ಅದನ್ನ ಉಪಯೋಗಿಸಿದ್ರೆ ಅಷ್ಟೇನೆ ಅಲ್ಲಿ ಆ ಕಾರಿಗೆ ಒಂದು ಚಲನವಲನ ಬರುತ್ತೆ. ಅದೇ ತರನೇ ಈಗ ಪ್ರತಿಯೊಂದು ಲೋಕಗಳನ್ನ ನಾವ್ ಏನೆಲ್ಲ ನೋಡ್ತಾ ಇದೀವಿ, ಲೋಕಗಳು ಒಂದೇ ಅಲ್ಲ, ಒಂದು ಅಣು, ರೇಣು, ತೃಣ, ಕಾಷ್ಟ ಎಲ್ಲದರ ಒಳಗಡೆ ಭಗವಂತ ಒಳಗಡೆ ಹೋಗ್ತಾನೆ. ಅವಾಗ್ಲೇನೆ ಅದು ಚಲನವಲನ ಮಾಡ್ಲಿಕ್ಕೆ, ತನ್ನ ಕಾರ್ಯವನ್ನ ಮಾಡ್ಲಿಕ್ಕೆ ಅದು ಸಾಧ್ಯ ಆಗುತ್ತೆ. ನೋಡಿ ಇವಾಗ ನಾವು ಬ್ಯಾಟ್ರಿಯನ್ನ ನೋಡಿದೀವಿ ಅಲ್ವಾ, ನಾವು ಟಾರ್ಚ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಬ್ಯಾಟ್ರಿ, ಅಥವಾ ಗಡಿಯಾರಕ್ಕೆ ಯೂಸ್ ಮಾಡುವಂತಹ ಬ್ಯಾಟ್ರಿ ಅಲ್ವಾ. ಆ ಬ್ಯಾಟ್ರಿ ನಿರ್ಜೀವ ಇದೆಯೋ ಸಜೀವ ವಸ್ತುನ? ನಿರ್ಜೀವನ ಸಜೀವನ ಸಜೀವ. ಮಾತಾಜಿ? ಬ್ಯಾಟ್ರಿ ಮಾತಾಜಿ ನಿರ್ಜೀವ ಮಾತಾಜಿ. ನಿರ್ಜೀವ ಅಲ್ವಾ. ಸಜೀವ ಅಂದ್ರೆ ಏನು? ಅದು ಚಲನವಲನ ಇದೆ, ಅದು ಊಟ ತಿಂಡಿ ಮಾಡುತ್ತೆ, ಅದು ಬೆಳೆಯುತ್ತೆ, ಮತ್ತೆ ಅದು ಏನಾಗತ್ತೆ, ಮಕ್ಕಳನ್ನ ಮಾಡ್ಕೊಳುತ್ತೆ ಅಲ್ವಾ. ಅದು ಸಜೀವ ಅಂತ ಹೇಳ್ತೀವಿ. ಇದು ನಿರ್ಜೀವ ಬ್ಯಾಟ್ರಿ ಅಲ್ವಾ. ಆದ್ರೂ ಸಹ ನಾವೇನ್ ಹೇಳ್ತೀವಿ, ಅದು ನಿರ್ಜೀವ, ಅದಕ್ಕೆ ಜೀವ ಇಲ್ಲ. ಆದ್ರೂ ಸಹ ನಾವೇನ್ ಮಾಡ್ತೀವಿ, ಸ್ವಲ್ಪ ದಿವಸ ಯೂಸ್ ಮಾಡಿದ್ಮೇಲೆ ನಾವೇನ್ ಮಾಡ್ತೀವಿ, ಬ್ಯಾಟ್ರಿ ಡೆಡ್ ಆಯ್ತು ಅಂತೀವಿ. ಅಂದ್ರೆ ಏನ್ ಅರ್ಥ? ಆಲ್ರೆಡಿ ಅದು ನಿರ್ಜೀವ ವಸ್ತು, ಆದ್ರೂ ಸಹ ನಾವು ಡೆಡ್ ಆಯ್ತು ಅಂತ ಹೇಳ್ತೀವಿ. ಅಂದ್ರೆ ಏನ್ ಅರ್ಥ? ಅದು ಕೆಲಸ ಮಾಡೋದ್ ನಿಲ್ಸಿದೆ ಅಂತ. ಜೀವ ಕೆಲಸ ಹೋಯ್ತು ಮಾಡೋದನ್ನ ಅಂತ. ನಿಲ್ಸಿದೆ ಅಲ್ವಾ. ಜೀವ ಹೋಯ್ತು ಅಂತ ಅದ್ರ ಜೀವ ಹೋಯ್ತು ಅಂದ್ರೆ, ಕೆಲಸ ಮಾಡೋದ್ ನಿಲ್ಸಿದೆ ಅಂದ್ರೆ ಅಲ್ಲಿ ಆ ಪರಮಾತ್ಮ ಇಲ್ಲ ಅಂತ. ಅಲ್ಲಿ ಪರಮಾತ್ಮ ಇದ್ದಾನೆ ಅಂದ್ರೆ ಮಾತ್ರನೇ ಅದು ಯಾವುದೇ ನಿರ್ಜೀವ ವಸ್ತು ಆದ್ರೂ ಸಹ ಅದು ತನ್ನ ಸ್ವಭಾವ ಏನಿದೆಯೋ ಆ ಕೆಲಸವನ್ನ ಮಾಡುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಭಗವಂತ ಯಾವ್ದ್ರೊಳಗಡೆ ಹೋಗಿಲ್ಲ ಅಂತಂದ್ರೆ ಅಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಾಗೋದಿಲ್ಲ. ಇವಾಗ ನಮ್ಮ ದೇಹದಲ್ಲೂ ಅಷ್ಟೇನೆ, ನಾವೊಬ್ರೇ ಇದ್ರೇನೆ ಅಲ್ಲಿ ಕೆಲಸ ಆಗೋದಿಲ್ಲ. ಆತ್ಮದ ಜೊತೆ ಪರಮಾತ್ಮ ಇರ್ಬೇಕು. ಪರಮಾತ್ಮ ಇದ್ರೇನೆ ಅಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳಾಗ್ಬೇಕೋ ಅದು ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ಅವರ ಶಕ್ತಿ ನೋಡಿ, ಭಗವಂತನ ಶಕ್ತಿಯಿಂದ ಅವೆಲ್ಲವೂ ತನ್ನ ಪಥದಲ್ಲಿ ಉಳಿಯೋ ಹಾಗೆ ಮಾಡ್ತಾ ಇದ್ದಾರೆ ಭಗವಂತ ಅಲ್ವಾ. ನಾವು ಇವಾಗ ಮುಷ್ಟಿಯಲ್ಲಿ ಏನಾದ್ರೂ ಒಂದು ಇಡೀ ಮಣ್ಣನ್ನ ಇಟ್ಕೊಂಡ್ರೆ ಅದೆಲ್ಲ ಚಿಕ್ಕ ಚಿಕ್ಕ ಕಣಗಳು ಅಲ್ವಾ. ಆದ್ರೆ ಅದು ನಮ್ಮ ಮುಷ್ಟಿಯಲ್ಲಿದ್ದಾಗ ಏನಾಗುತ್ತೆ, ಅದು ನಮ್ಮ ಮುಷ್ಟಿಯಲ್ಲೇ ಇರುತ್ತೆ, ಅದು ಚಿಕ್ಕ ಚಿಕ್ಕ ಕಣಗಳು. ನಾನು ಕೈ ಬಿಟ್ರೆ ಏನಾಗುತ್ತೆ, ಎಲ್ಲವೂ ಬಿದ್ದೋಗುತ್ತೆ ಅಲ್ವಾ. ಸೊ ಭಗವಂತ ಹಾಗೇನೆ ಎಲ್ಲವನ್ನು ಸಹ ಅವರ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಿದ್ದಾರೆ. ಮತ್ತೆ ಇಲ್ಲಿ ತುಂಬಾ ನಮ್ಗೆ ವಿಶಿಷ್ಟವಾಗಿರುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೆ. ನೋಡಿ ನಮ್ಮ ಸೈನ್ಸ್ ಯಾವತ್ತೂ ಹೇಳಲೇ ಇಲ್ಲ ಅಲ್ವಾ. ಈ ಒಂದು ಗಿಡ ಮರಗಳೆಲ್ಲ ಬೆಳಿಲಿಕ್ಕೆ ಆ ಸೂರ್ಯನ ಬೆಳಕು ಬೇಕು ಅಂತ ಹೇಳಿದ್ರೆ ಹೊರತು ಚಂದ್ರನ ಬೆಳಕುನು ಅಗತ್ಯ ಅಂತ ಹೇಳಲೇ ಇಲ್ಲ. ನೋಡಿ ಇಲ್ಲಿ ಚಂದ್ರನ ಬೆಳಕಿಲ್ಲ ಅಂದ್ರೆ ನಾವೇನ್ ತರಕಾರಿಗಳು ತಿಂತಾ ಇದೀವೋ ಅದ್ರಲ್ಲಿ ಯಾವುದೇ ಒಂದು ರಸ ಅನ್ನೋದು ಇರೋದೇ ಇಲ್ಲ ಅಲ್ವಾ. ಅದೊಂದು ಪಿಪ್ಪೆ ತರ ಇರುತ್ತೆ, ಹುಲ್ಲಿನ ತರ ಇರುತ್ತೆ ಅದು. ನೋಡಿ ಇಲ್ಲಿ ಹೇಳ್ತಾ ಇದಾರೆ ಭಗವಂತ, ನಾನು ಎಲ್ಲ ತರಕಾರಿಗಳಿಗೆ ನಾನು ಜೀವರಸವನ್ನ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಏನು, ನಾವಿಲ್ಲಿ ಭೌತಿಕ ಪ್ರಪಂಚದಲ್ಲಿ ಸಂತೋಷವಾಗಿರ್ಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಭಗವಂತ ಅವರು ಪರಮಾತ್ಮ ರೂಪಿಯಾಗಿ ಅವರು ಮಾಡ್ತಾ ಇದ್ದಾರೆ. ಮತ್ತೆ ನೋಡಿ ನಮ್ಗೆ ತುಂಬಾ ಜಂಬ ಅಲ್ವಾ. ನಾನ್ ಬೇಕಾದ್ರೆ ಕಲ್ಲನ್ನು ಸಹ ತಿಂದು ಕರ್ಗಿಸ್ಕೊತೀನಿ ನಾನು ಅಂತ ಹೇಳ್ಬಿಟ್ಟು ನಾವು ಜಂಬ ಕೊಚ್ಕೋತೀವಿ. ಆದ್ರೆ ನೋಡಿ ಕೃಷ್ಣ ನಮ್ಗೆ ನಿಜವಾದದನ್ನ ಹೇಳ್ತಾ ಇದ್ರೆ, ನಿಮ್ಗೆ ಏನ್ ಕರ್ಗಿಸ್ಕೊಳಕ್ ಆಗತ್ತೆ, ನಾನೇನೆ ನಿಮ್ಮ ಹೊಟ್ಟೆಯಲ್ಲಿ ವೈಶ್ವಾನರ ಅಗ್ನಿಯಾಗಿ 10 ವಾಯುಗಳೊಂದಿಗೆ ನಾನು ನೀ ತಿನ್ನೋ ಅನ್ನವನ್ನ ನಾನು ಅದನ್ನ ಜೀರ್ಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಇಲ್ಲಿ ನೋಡೋಣಂತೆ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಎಲ್ಲ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ನಾನು, ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣ ವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ
ಅಲ್ವಾ. ನಾವು ಬೆಳಗ್ಗೆ ಮಂಗಳಾರತಿ ಸಮಯದಲ್ಲೂ ನಾವು ಅದನ್ನೇ ಹೇಳ್ತೀವಿ ಅಲ್ವಾ. ಚತುರ್ವಿಧ ಶ್ರೀ ಚತುರ್ವಿಧ ಭಗವತ್ ಪ್ರಸಾದೋ ಅಲ್ವಾ. ಸೊ ನಾವು 4 ವಿಧವಾದಂತಹ ಏನು ಪ್ರಸಾದವನ್ನ ನಾವು ಭಗವಂತನಿಗೆ ಅರ್ಪಿಸ್ತೀವಿ ಅಲ್ವಾ. ಅದನ್ನ ನಾವು ನಮ್ಗೆ ನಾವು ಅದನ್ನ ಸ್ವೀಕರಿಸ್ತೀವಿ. ಆ ಗುರುಗಳಿಗೆ ತುಂಬಾ ಸಂತೋಷ ಆಗತ್ತೆ ಅಲ್ವಾ. ಸೊ ಇಲ್ಲಿ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಾ ಎಲ್ಲ ಜೀವಿಗಳ ದೇಹದಲ್ಲಿ ಹೊಟ್ಟೆಯಲ್ಲಿ ಆ ಜಠರಾಗ್ನಿ ಇದೆಯಲ್ಲ, ಅದು ನಾನದು ಇವಾಗ ದೇಹದಿಂದ ಹೊರಕ್ಕೆ ಮತ್ತೆ ಒಳಗಡೆ ಹೋಗುತ್ತಲ್ಲ, ಆ ಪ್ರಾಣವಾಯು ಇದೆಯಲ್ಲ, ಅದ್ರ ಜೊತೆ ಸೇರ್ಕೊಂಡು ಅಗ್ನಿ ಮತ್ತೆ ವಾಯು ಎರಡು ಸೇರ್ಕೊಂಡು ನಾವು ತಿನ್ನುವಂತ ಆಹಾರ, ಎಷ್ಟು ತರದ ಆಹಾರಗಳನ್ನ ನಾವು ತಿಂತೀವಿ? 4 ತರದ ಆಹಾರಗಳು. ಯಾವ್ದ್ಯಾವ್ದು? ಒಂದ್ ಸ್ವಲ್ಪ ಆಹಾರವನ್ನ ನಾವು ನುಂಗ್ಬಿಡ್ತೀವಿ, ಸ್ವಲ್ಪ ಆಹಾರವನ್ನ ಅಗದು ತಿಂತೀವಿ, ಒಂದ್ ಸ್ವಲ್ಪ ಆಹಾರವನ್ನ ನೆಕ್ಕಿ ತಿಂತೀವಿ, ಇನ್ನೊಂದ್ ಸ್ವಲ್ಪ ಆಹಾರವನ್ನ ನಾವು ಚೀಪ್ಕೊಂತೀವಿ. ಸೊ ಈ ತರ 4 ವಿಧವಾದ ಆಹಾರಗಳನ್ನ ನಾನು ಜೀರ್ಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೇನೆ ಎಷ್ಟೊಂದ್ ಜನ ಇದನ್ನ ಯಜ್ಞ, ನಾವು ಊಟ ಮಾಡೋದನ್ನ ಯಜ್ಞವಾಗಿ ಅವ್ರು ಪರಿಗಣಿಸ್ತಾರೆ. ನೋಡಿ, ನಮ್ಗೆ ಯಾವ್ದು ಅರ್ಥ ಆಗೋದಿಲ್ಲ, ಅದಕ್ಕೆ ಕುತ್ಕೊಂಡು ಅಲ್ವಾ, ಎಷ್ಟು ಶುದ್ಧವಾಗಿ ಶ್ರದ್ಧೆಯಿಂದ ಕುತ್ಕೊಂಡು ಅವ್ರ ಆಹಾರವನ್ನ ಕೈಯಿಂದ ತಗೊಂಡು ಅವರು ತಿಂತಾರೆ. ಅಂದ್ರೆ ಅಲ್ಲಿ ಏನಾಗ್ತಿದೆ, ನಾವು ಆಹಾರವನ್ನ ಅಗ್ನಿಗೆ ಸಮರ್ಪಣೆ ಮಾಡ್ತಾ ಇದೀವಿ. ನಾವ್ ಇವಾಗ ಹೋಮ ಮಾಡಿದಾಗ ಹೇಗಿರುತ್ತೆ ಅಲ್ವಾ, ನಾವು ಅಗ್ನಿಗೆ ನಾವು ಎಲ್ಲ ಹವಿಸ್ಸನ್ನ ಹಾಕ್ತಿವಿ. ಅದೇ ತರನೇ ಇಲ್ಲಿ ವೈಶ್ವಾನರನಾಗಿರುವಂತಹ ಅಗ್ನಿಗೆ ನಾವಿವಾಗ ಭಗವಂತನಿಗೆ ನಾವು ಇಲ್ಲಿ ಆಹಾರವನ್ನ ನಾವು ಸಮರ್ಪಿಸ್ತಾ ಇದೀವಿ. ಆ ಒಂದು ಮನಸ್ಥಿತಿಯಲ್ಲಿ ನಾವು ಊಟವನ್ನ ನಾವು ಅಥವಾ ಪ್ರಸಾದವನ್ನ ನಾವು ಸ್ವೀಕರಿಸ್ಬೇಕು. ನೋಡಿ, ಭಗವಂತನ ಸಹಾಯ ಇಲ್ದಲೇ ಇದ್ರೆ ನಾವು ಆಹಾರವನ್ನ ಬೆಳೆದಿರೋ ಆಹಾರವನ್ನು ಸಹ ನಾವು ಜೀರ್ಣ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಭಗವಂತ ನಮ್ಗೆ ಇವಾಗ ವೈಶ್ವಾನರ ಅಗ್ನಿಯಾಗಿ ನಾವು ತಿನ್ನುವ ಆಹಾರವನ್ನ ಈಗ ಅವನು ಅದನ್ನ ಪಚನ ಕ್ರಿಯೆ ಮಾಡ್ತಾ ಇದ್ದಾನೆ. ಈಗ ಮತ್ತೆ ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ, ಇದನ್ನ ಎಲ್ಲರೂ ಬಾಯ್ಹಾಟ್ ಮಾಡ್ಕೊಳ್ಳುವಂತಹ ಶ್ಲೋಕ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಾಪೋಹನಂಚ ವೇದೇಶ್ಚ ಸರ್ವೇರ್ ಅಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ, ಮರೆವು ನನ್ನಿಂದ ಬರುತ್ತವೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು, ವೇದಾಂತ ಕರ್ತೃ ನಾನು, ವೇದಗಳನ್ನು ತಿಳಿದವನು ನಾನು ಅಂತ ಹೇಳ್ತಾ ಇದಾರೆ. ನೋಡಿ, ತುಂಬಾ ಮುಖ್ಯವಾಗಿರುವಂತ ಶ್ಲೋಕ ಅಲ್ವಾ. ನಮ್ಗೆ ಒಪ್ಕೊಳೋದೇ ಇಲ್ಲ ಭಗವಂತ ಹೃದಯದಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು. ಅಲ್ಲಿ ನೋಡಿ, ಇಲ್ಲಿ ಭಗವಂತ ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ, ಸರ್ವಸ್ಯ ಚಾಹ ಹೃದಯ ಸನ್ನಿವಿಷ್ಟೋ. ಬರೇ ಇವ್ರು ತುಂಬಾ ಶ್ರೀಮಂತರಿದ್ದಾರೆ ಅಥವಾ ಇವ್ರು ಬ್ರಾಹ್ಮಣರು, ಇವ್ರ ಹೃದಯದಲ್ಲಿ ಮಾತ್ರ ಇದೀನಿ ಅಂತ ಹೇಳ್ತಾ ಇಲ್ಲ ಅವರು. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟು, ಪ್ರತಿಯೊಂದು ಜೀವರಾಶಿಗಳ ಹೃದಯದಲ್ಲಿದ್ದಾರೆ. ಹೋಗ್ಲಿ, ಏನು ಸಜೀವವಾಗಿರೋದಲ್ಲ, ನಿರ್ಜೀವ ಆಗಿರುವಂತಹ ಏನು ವಸ್ತುಗಳು ಅಂತ ನಾವ್ ಏನ್ ಹೇಳ್ತೀವಿ, ಅಥವಾ ಪ್ರತಿಯೊಂದು ಕಣದಲ್ಲೂ ಸಹ ಭಗವಂತ ಅವರು ಪರಮಾತ್ಮ ರೂಪಿಯಾಗಿ ಅವರಿದ್ದಾರೆ. ಸೊ ಅದನ್ನ ಇಲ್ಲಿ ಹೇಳ್ತಾರೆ, ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನಾನು ನೆಲೆಸಿದ್ದೇನೆ. ಮತ್ತೆ ಸ್ಮರಣೆ, ಜ್ಞಾನ, ಮರೆವು ಈ 3 ನನ್ನಿಂದ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಜ್ಞಾಪಕ ಶಕ್ತಿ, ಇವಾಗ ನನ್ಗೆ ಏನೋ ಹೇಳ್ಬೇಕು ಅಂತ ಅನಿಸ್ತಿರುತ್ತೆ, ಅದು ನೋಡಿ ನನ್ ಕೈಯಲ್ಲಿ ಇಲ್ಲ. ಭಗವಂತ ಏನ್ ಹೇಳಿಸ್ತಾನೋ ಅದೇ ನನಗೆ ಹೇಳಲಿಕ್ಕೆ ಸಾಧ್ಯ ಆಗೋದು ಅಲ್ವಾ. ನಮ್ಗೆ ಎಷ್ಟು ಬೇಜಾರಾಗುತ್ತೆ, ಅಯ್ಯೋ ನಂಗೆ ಜ್ಞಾಪಕನೇ ಬರ್ಲಿಲ್ಲಪ್ಪ, ನಾನು ಎಷ್ಟು ಓದ್ಕೊಂಡಿದ್ದೆ, ಜ್ಞಾಪಕ ಬರ್ಲಿಲ್ಲ ಅಂತ ಬೇಜಾರು ಮಾಡ್ಕೋತೀವಿ ಅಲ್ವಾ. ಆದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ನನ್ನಿಂದ ಬರುತ್ತೆ. ಭಗವಂತ ಎಷ್ಟು ನಮ್ಗೆ ಜ್ಞಾಪಕ ಕೊಡ್ಬೇಕು ಅಂತ ಅವ್ನ ಇಚ್ಛೆ ಇರುತ್ತೋ ಅಷ್ಟೇ ಅವ್ರು ಜ್ಞಾಪಕ ಬರ್ಸೋದು. ಮತ್ತೆ ಜ್ಞಾನನೂ ಅಷ್ಟೇನೆ ಭಗವಂತನೇ ಕೊಡ್ಬೇಕು. ಮತ್ತೆ ಮರೆವು, ನಾವ್ ಅನ್ಕೋತೀವಿ ಅಲ್ವಾ, ಮರೆವು ಅಂದ್ರೆ ನಮ್ಗೆ ಇದು ನೆಗೆಟಿವ್ ಅಂತ ಅನ್ಕೋತೀವಿ ಅಲ್ವಾ. ಮರೆವು ಅನ್ನೋದು ತುಂಬಾ ಪಾಸಿಟಿವ್ ಕೂಡ, ಅದು ನೆಗೆಟಿವ್ ಮತ್ತೆ ಪಾಸಿಟಿವ್. ಸೊ ಇವಾಗ ಹೇಗೆ ಅದು ಪಾಸಿಟಿವ್ ಅಂದ್ರೆ ನೋಡಿ, ಇವಾಗ ನಮ್ಗೆ ಎಷ್ಟೊಂದು ಜನ್ಮಗಳನ್ನ ನಾವು ಕಳೆದು ಬಂದಿದೀವಿ. ನನಗೆ ಹಿಂದಿನ ಜನ್ಮದೆಲ್ಲ ನೆನಪಿದ್ರೆ ಹೇಗಿರುತ್ತೆ. ಸೊ ನನಗೆ ಈ ಜನ್ಮವನ್ನ ನಾನು ನಡೆಸೋದಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಭಗವಂತ ನಮ್ಗೆ ಆ ಮರವನ್ನ ಕೊಟ್ಟಿದ್ದಾರೆ. ಮತ್ತೆ ಹೋಗ್ಲಿ, ಹಿಂದಿನ ಜನ್ಮಗಳದ್ದು ಬಿಟ್ಬಿಡಿ, ಇದೇ ಜನ್ಮದಲ್ಲಿ ಇವಾಗ ನಾವ್ ಎಷ್ಟೊಂದು ಸಮಯವನ್ನ ನಾವು ಕಳ್ದಿದೀವಿ. ಹಿಂದೆ ಯಾರೋ ಒಬ್ರು ನನಗೆ ಏನೋ ಒಂದು ಅಂದ್ಬಿಟ್ಟಿದ್ರು, ಅದನ್ನೇ ನನ್ ಜ್ಞಾಪಕ ಇಟ್ಕೊಂಡಿದ್ರೆ ನನಗೆ ಸಂತೋಷವಾಗಿ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ನೋಡಿ, ಭಗವಂತ ಅದನ್ನೆಲ್ಲ ಮರವು ಕೊಡ್ತಾ ಇದ್ದಾನೆ. ಸೊ ಮತ್ತೆ ಇವಾಗ ನಾವು ಭರತ ಮಹಾರಾಜನನ್ನ ನೋಡಿದ್ವಿ. ಭರತ ಮಹಾರಾಜನಿಗೆ ಅವನಿಗೆ ಹಿಂದಿನ ಜನ್ಮದಲ್ಲಿ ಜಿಂಕೆ ಆಗಿರೋದು, ಭರತ ಮಹಾರಾಜ ಆಗಿರೋದೆಲ್ಲ ಜಡಭರತನಾಗಿದ್ದಾಗ ಅವ್ನಿಗೆಲ್ಲ ಜ್ಞಾಪಕ ಇದೆ ಅಲ್ವಾ. ಅದೆಲ್ಲವೂ ಸಹ ಭಗವಂತನ ಇಚ್ಛೆ ಅಲ್ವಾ. ಇವಾಗ ಎಷ್ಟೊಂದ್ ಜನಕ್ಕೆ ಹಿಂದಿನ ಜನ್ಮದ ನೆನಪಿರುತ್ತೆ, ಅವಾಗ ಅವ್ರಿಗೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಒಂದು ಏನು ವರ್ತಮಾನದಲ್ಲಿ ಏನ್ ಜೀವನ ಇದೆಯೋ ಅದನ್ನ ಅವ್ರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಹಿಂದಿನ ಜನ್ಮದ್ದೇ ಎಲ್ಲ ಜ್ಞಾಪಕ ಬರ್ತಿರುತ್ತೆ. ನಾನ್ ಹಂಗಾಗಿದ್ದೆ, ನನ್ ಗಂಡ ಇವ್ರು, ನನ್ ಮಕ್ಳು ಇವ್ರು ಅಲ್ವಾ, ನನ್ಗೆ ಹಿಂಗ ಆಸ್ತಿ ಪಾಸ್ತಿ ಎಲ್ಲ ಇತ್ತು ಅಂದ್ಬಿಟ್ಟು ಅದನ್ನೇ ಅವ್ರು ಜ್ಞಾಪಿಸ್ಕೊತಾ ಇರ್ತಾರೆ. ಅವಾಗ ಅವ್ರಿಗೆ ಈ ಒಂದು ಪ್ರಸ್ತುತ ಜನ್ಮವನ್ನ ಅವ್ರಿಗೆ ನಡೆಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಈ ಮರೆವನ್ನೋದನ್ನು ಸಹ ಅದು ಭಗವಂತ ಏನ್ ಕೊಟ್ಟಿದ್ದಾರೆ ಅದು ಒಳ್ಳೇದೇನೆ. ಸೊ ಮತ್ತೆ ಈ ಭಗವಂತ ಹೇಳ್ತಾರೆ, ಈ ಮರೆವೂ ಸಹ ನನ್ನಿಂದ ಬರುತ್ತದೆ. ನೆನಪು, ಜ್ಞಾನ, ಮರೆವು ಇದೆಲ್ಲವೂ ಸಹ ನನ್ನಿಂದ ಬರುತ್ತೆ. ಮತ್ತೆ ತುಂಬಾ ಮುಖ್ಯವಾದನ್ನ ಹೇಳ್ತಾ ಇದಾರೆ, ವೇದಗಳಿಂದ ತಿಳಿಯಬೇಕಾದವರು ನಾವು ವೇದಗಳನ್ನ, ಈ 4 ವೇದಗಳನ್ನ, ಯಜುರ್ವೇದ, ಸಾಮವೇದ, ಅಥರ್ವ ವೇದ, ಋಗ್ವೇದ, ಇದನ್ನೆಲ್ಲ ಓದಿದ್ರೆ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ಭಗವಂತನನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೇನೆ ವೇದಾಂತ ಅಂತ ಹೇಳ್ತಾರೆ. ವೇದಗಳ ಹಂತದಲ್ಲಿ
ವೇದಗಳನ್ನೆಲ್ಲ ಓದಿದ್ಮೇಲೆ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕು, ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಅರ್ಥ ಮಾಡ್ಕೋಬೇಕು. ಅದ್ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ವ್ಯರ್ಥ. ನಾವ್ ಮತ್ತೆ ಅದು ಶ್ರಮ ಏವೈಹಿ ಕೇವಲಂ ಆಗತ್ತೆ. ನೋಡಿ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ರೆ ಈ ವೇದಾಂತವನ್ನ ಬರ್ದಿರೋದು ನಾನೇ, ಅದರ ಕರ್ತೃ ನಾನೇ, ಮತ್ತೆ ವೇದಗಳನ್ನ ತಿಳಿದವನು ನಾನೇ, ಈ ವೇದಗಳನ್ನ ಅರ್ಥ ಮಾಡ್ಕೊಂಡಿರೋದು ನಾನೇ, ಮತ್ತೆ ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನೇ. ನಾನು ವೇದಗಳನ್ನೆಲ್ಲ ಓದಿದ್ಮೇಲೆ ಅರ್ಥ ಮಾಡ್ಕೋಬೇಕಾದ್ರೆ ನನ್ನನ್ನ ಅಂತ ಇಲ್ಲಿ ಹೇಳ್ತಾ ಇದಾರೆ. ಇವಾಗ ಎಷ್ಟೊಂದ್ ಜನಕ್ಕೆ ಭಗವದ್ಗೀತೆನೆಲ್ಲ ಓದ್ಬಿಟ್ಟು ಯಾರು ಕೃಷ್ಣ ಅಂತ ಕೇಳಿದ್ರೆ ಅವ್ರಿಗೆ ಏನು ಅರ್ಥ ಆಗೋದಿಲ್ಲ. ಅವರು ಒಬ್ಬ ಏನೋ ಮಥುರಾ ಅಂದ್ರೆ ದ್ವಾರಕದ ರಾಜ, ಅವರು ಸಹ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಎಷ್ಟೊಂದ್ ಜನ ರಾಜರಿದ್ರಲ್ಲ ಅದೇ ತರ ಇನ್ನು ಒಬ್ಬ ರಾಜ ಅಂತ ಹೇಳ್ತಾರೆ ಹೊರತು ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ಅವ್ರಿಗೆ ಏನು ಆ ಒಂದು ಕನ್ಕ್ಲೂಷನ್ಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದ್ಸತಿ ಅಲ್ಲ, ಸಾವಿರಾರು ಬಾರಿ ಓದಿದ್ರು ಸಹ ಅವ್ರಿಗೆ ಈ ಒಂದು ಕನ್ಕ್ಲೂಷನ್ಗೆ ಬರೋದಿಲ್ಲ. ಅದಕ್ಕೇನೆ ನಾವು ಆ ಗುರು ಪರಂಪರೆಯ ಮೂಲಕನೇ ನಾವು ಈ ಒಂದು ಧರ್ಮ ಗ್ರಂಥಗಳನ್ನ ನಾವು ಅರ್ಥ ಮಾಡ್ಕೋಬೇಕು, ಓದ್ಬೇಕು. ಗುರು ಮುಖೇನ ನಾವು ಇದನ್ನ ಕಲ್ತ್ಕೋಬೇಕು, ಮತ್ತೆ ಯಥಾರೂಪವನ್ನೇ ನಾವು ಓದ್ಬೇಕು. ಮತ್ತೆ ನೋಡಿ ಇವಾಗ ನಮ್ಗೆ ಇಷ್ಟ ಅಂತ ಏನ್ ಅರ್ಥ ಆಯ್ತು, ಭಗವಂತ ನಮ್ಗೆ ಈ ಭೌತಿಕ ಪ್ರಪಂಚವನ್ನ ಅವರು ಪಾಲನೆ ಮಾಡ್ತಾ ಇದ್ದಾರೆ ಅಲ್ವಾ. ಎಲ್ಲ ಲೋಕಗಳ ಒಳಗಡೆನೂ ಅವರು ಪ್ರವೇಶಿಸಿ ಎಲ್ಲವೂ ಸಹ ತಮ್ಮ ಪಥದಲ್ಲಿ ಚಲಿಸೋ ತರ ಅವ್ರು ಮಾಡ್ತಾರೆ. ಮತ್ತೆ ಅವರು ನಮ್ಗೆ ತಿನ್ಲಿಕ್ಕೆ ಬೇಕಾಗಿರುವಂತಹ ತರಕಾರಿಯನ್ನ ಕೊಡ್ತಾರೆ. ಮತ್ತೆ ಅದನ್ನ ತಿಂದಾಗ ನಾವು ಅದನ್ನ ಜೀರ್ಣ ಮಾಡ್ಕೊಳ್ಲಿಕ್ಕೆ ವೈಶ್ವಾನರ ಅಗ್ನಿಯಾಗಿ ಅವರು ನಮ್ಮ ದೇಹದಲ್ಲಿ, ನಮ್ಮ ಜಠರದಲ್ಲಿ ಅವರು ಇದ್ದಾರೆ. ಮತ್ತೆ ನಮ್ಮ ಸೂಕ್ಷ್ಮ ದೇಹಕ್ಕೆ ಅಂದ್ರೆ ನಮ್ಮ ಮನಸ್ಸು ಬುದ್ಧಿ ಅಹಂಕಾರಕ್ಕೆ ಬೇಕಾಗಿರುವಂತಹ ಆ ಒಂದು ಮರೆವು, ನೆನಪಿನ ಶಕ್ತಿ, ಜ್ಞಾನವನ್ನು ಸಹ ಅವ್ರು ಕೊಡ್ತಾ ಇದ್ದಾರೆ. ಮತ್ತೆ ನಮ್ಮ ಆತ್ಮದ ಜೊತೆ ಅವರು ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿ ಅವರು ನೆಲೆಸಿದ್ದಾರೆ. ಇನ್ನೇನ್ ಬೇಕು ನಮ್ಗೆ? ಇಷ್ಟೊಂದು ಯಾರು ನೋಡ್ಕೊತಾ ಇದ್ದಾರೆ ಅಲ್ವಾ. ನಾವೇ ಇವಾಗ ನಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಾಗಿದ ತಕ್ಷಣ ನಾವು ಬಿಟ್ಬಿಡ್ತೀವಿ, ಪುಟ್ಟ ನೀನೇ ಎಲ್ಲ ಮಾಡ್ಕೋ ಅಂತ. ಅಂದ್ರೆ ಭಗವಂತ ಹಂಗ್ ಮಾಡ್ತಾನೆ ಇಲ್ಲ ಅಲ್ವಾ. ನಮ್ಮ ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಆತ್ಮ ಮತ್ತೆ ಈ ಭೌತಿಕ ಪ್ರಪಂಚ ಎಲ್ಲವನ್ನು ಅವನು ಪಾಲನೆ ಮಾಡ್ತಾ ಇದ್ದಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಕೊನೆಯದಾಗಿ ಇಲ್ಲಿ 3 ಶ್ಲೋಕದಲ್ಲಿ ಅವರು ನಮ್ಗೆ ಈ ಭಗವದ್ಗೀತೆಯ ಇಡೀ ಒಂದು ಸಾರವನ್ನ ಹೇಳ್ತಾ ಇದ್ದಾರೆ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಾಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತು ದಾವೃತಃ ಯೋ ಲೋಕೋತ್ರಯಮಾವಿಶ್ಯ ಬಿಭರ್ತವ್ಯಯ ಈಶ್ವರಃ. ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದಾರೆ, 2 ತರ ಪುರುಷರಿದ್ದಾರೆ ಅಲ್ವಾ. ಪುರುಷರು ಅಂತಂದ್ರೆ ಭೋಗಿಸುವವರು. 2 ತರ ಪುರುಷರಿದ್ದಾರೆ. ಯಾರ್ಯಾರು ಅಂದ್ರೆ ಕ್ಷರರು ಮತ್ತೆ ಅಕ್ಷರರು. ಯಾರೆಲ್ಲ ಈ ಭೌತಿಕ ಪ್ರಪಂಚದಲ್ಲಿದ್ದಾರೆ ಅವರೆಲ್ಲ ನಾಶ ಆಗ್ತಾರೆ ಅಲ್ವಾ. ಅವ್ರ ದೇಹವನ್ನ ಅಂದ್ರೆ ನಾಶ ಆಗೋದಂದ್ರೆ ಆತ್ಮಕ್ಕೆ ನಾಶ ಇಲ್ಲ, ಅವ್ರ ಏನ್ ದೇಹ ಪಡೆದಿರುತ್ತೋ ಅದು ನಾಶ ಆಗ್ತಿರತ್ತೆ. ಅದಕ್ಕೆ ಅವ್ರನ್ನ ಕ್ಷರರು ಅಂತಾರೆ. ಯಾರೆಲ್ಲ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇದ್ದಾರೋ ಅವ್ರೆಲ್ಲರೂ ಸಹ ಅಕ್ಷರರು, ಯಾಕಂದ್ರೆ ಅವರು ನಾಶ ಆಗೋದಿಲ್ಲ. ಮತ್ತೆ ಇನ್ನ ಏನ್ ಹೇಳ್ತಾ ಇದಾರೆ, ಇವ್ರಿಬ್ರು ಅಲ್ದಲೆ ಇನ್ನ ಒಬ್ರಿದ್ದಾರೆ, ಈ ಕ್ಷರರು ಮತ್ತೆ ಅಕ್ಷರರು ಅಲ್ದಲೆ. ಸೊ ಯಾರಿದ್ದಾರೆ? ಅತ್ಯುತ್ತಮವಾದ ಒಂದು ಜೀವಂತ ವ್ಯಕ್ತಿಯಾದ ಪರಮಾತ್ಮ ಇದ್ದಾರೆ. ಅವರು ಅವಿನಾಶಿ. ಅವ್ರು ಈ 3 ಜಗತ್ತನ್ನ ಪ್ರವೇಶ ಮಾಡ್ತಾನೆ, ಅದನ್ನ ಅವನ್ನ ಪಾಲಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ಕ್ಷರರು ಮತ್ತೆ ಅಕ್ಷರರನ್ನ ಹೊರತುಪಡಿಸಿ ಇನ್ನೊಬ್ಬ ಉತ್ತಮ ಪುರುಷ ಇದ್ದಾರೆ. ಅದಕ್ಕೆ ಈ ಒಂದು ಅಧ್ಯಾಯಕ್ಕೆ ಪುರುಷೋತ್ತಮ ವಿಭಾಗ ಯೋಗ ಅಂತ ಹೇಳ್ತಾ ಇರೋದು. ಉತ್ತಮ ಪುರುಷ ಇದ್ದಾರೆ, ಅವ್ರು ಒಬ್ರೇ. ಈಗ ಕ್ಷರರು ಎಷ್ಟೊಂದ್ ಜನ ಇದ್ದಾರೆ, ಅಕ್ಷರರು ಎಷ್ಟೊಂದ್ ಜನ ಇದ್ದಾರೆ, ಆದ್ರೆ ಒಬ್ಬನೇ ಒಬ್ಬ ಪುರುಷ, ಉತ್ತಮ ಪುರುಷ ಇದ್ದಾರೆ, ಅವರೇ ಪರಮಾತ್ಮ. ಅವ್ರು ಏನ್ ಮಾಡ್ತಾ ಇದ್ದಾರೆ? ಅವರು 3 ಲೋಕಗಳನ್ನ ಅವರು ಪರಿಪಾಲನೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಪ್ರವೇಶ ಮಾಡಿ ಪರಿಪಾಲನೆ ಮಾಡ್ತಾ ಇದ್ದಾರೆ ಅಂತ. ಇದೊಂದು ಏನು ಸುಂದರವಾಗಿರುವಂತಹ ಒಂದು ಸಂದರ್ಭ. ನಮಗ್ ಗೊತ್ತಿರೋ ಹಾಗೇನೆ ಭೌಮಾಸುರ, ನರಕಾಸುರ ಅವರು ಎಲ್ಲಾ ರಾಜಕುಮಾರಿಯರನ್ನ ಅವನು ಅಪಹರಿಸಿ ಬಂಧಿಸಿ ಇಟ್ಕೊಂಡಿರ್ತಾರೆ ಅಲ್ವಾ. ಕೊನೆಗೇನಾಗುತ್ತೆ, ಆ ನರಕಾಸುರನ್ನ ಸಂಹಾರ ಮಾಡ್ತಾನೆ ಕೃಷ್ಣ. ಆಗ ಈ ರಾಜಕುಮಾರಿಯರೆಲ್ಲರೂ ಸಹ ಅವರವರ ತಂದೆ ಮನೆಗೆ ಹೋಗ್ಬೇಕು. ಆದ್ರೆ ಆಗಿನ ಕಾಲದಲ್ಲಿ ಹೇಗಿರುತ್ತೆ ಅಂತಂದ್ರೆ, ಒಂದು ಹೆಣ್ಣು ಮಗು ತನ್ನ ತಂದೆಯ ಆಶ್ರಯದಿಂದ ಹೊರಗಡೆ ಅವಳು ಬಂದ್ಬಿಟ್ಲು ಅಂತಂದ್ರೆ ಅವಳನ್ನ ಇವಾಗ ಕಳಂಕಿತೆ ಅಂತಾನೆ ಅವಳನ್ನ ಪರಿಗಣಿಸೋದು, ಯಾರು ಮತ್ತೆ ಒಳಗಡೆ ಸೇರಿಸ್ಕೊಳೋದಿಲ್ಲ. ಸೊ ಇವಾಗ ಇಲ್ಲೇನಾಗಿದೆ, ಇವರು ಪರಪುರುಷನ ಒಂದು ಮನೆಯಲ್ಲಿದ್ದಾರೆ, ಅರಮನೆಯಲ್ಲಿ ಇದ್ದಾರೆ ಅಲ್ವಾ. ಇವಾಗ ಇವ್ರಿಗೆಲ್ಲ ಒಬ್ರಲ್ಲ ಇಬ್ರಲ್ಲ, ಇವ್ರು 16,000 ರಾಜಕುಮಾರಿಯರನ್ನ ಅವನು ಅಪಹರಿಸಿ ತಗೊಂಡ್ ಬಂದು ಇಟ್ಕೊಂಡಿರ್ತಾನೆ. ಸೊ ಅವಾಗ ಅವ್ರನ್ನೆಲ್ಲ ಬಂಧನದಿಂದ ಬಿಡುಗಡೆಗೊಳಿಸಕ್ಕೆ ಹೋದಾಗ ಕೃಷ್ಣರನ್ನ ಎಲ್ಲರೂ ಬೇಡ್ಕೋತಾರೆ ಅಲ್ವಾ. ಇವಾಗ ನಮ್ಮನ್ನ ಯಾರು ವಾಪಸ್ ಸೇರಿಸ್ಕೊಳೋದಿಲ್ಲ, ನಮ್ಮ ತಂದೆ ತಾಯಂದ್ರು. ಈಗ ನಮ್ಗೆ ನೀನೇ ಗತಿ, ನೀನೇ ನಮ್ಮನ್ನ ಮದ್ವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಬೇಡ್ಕೋತಾರೆ. ಸೊ ಆಗ ಕೃಷ್ಣ ಇವ್ರನ್ನೆಲ್ಲರನ್ನೂ ಸಹ ಅವರು ಈ ಎಲ್ಲ ರಾಜಕುಮಾರಿಯರನ್ನು ಸಹ ಅವರು ವರಿಸ್ತಾರೆ. ಅವ್ರನ್ನ ಮದ್ವೆ ಮಾಡ್ಕೊಂಡು ಅವ್ರಿಗೆ ಪ್ರತ್ಯೇಕ ಅರಮನೆಯಲ್ಲಿ ಇಟ್ಕೊಂಡು ಅವನು ಗಂಡನಾಗಿ ಹೇಗೆ ಜೀವನವನ್ನ ಮಾಡ್ಬೇಕು ಹಾಗೆ ಜೀವನವನ್ನ ಮಾಡ್ತಾರೆ ಅಲ್ವಾ. ಒಬ್ರಲ್ಲ ಇಬ್ರಲ್ಲ 16,000 ರಾಜಕುಮಾರಿಯರಿಗೆ ಅವನು ಪತಿ ಆಗ್ತಾನೆ ಅಲ್ವಾ. ಸೊ ಅಂದ್ರೆ ಇಂತಹ ಒಂದು ವೈಶಿಷ್ಟ್ಯತೆ ಇರುವಂತಹ ಒಬ್ಬ ಪುರುಷ ಅಂದ್ರೆ ಅದು ದೇವೋತ್ತಮ ಪರಮ ಪುರುಷ. ಇದು ಸಾಮಾನ್ಯದವ್ರಿಗೆ ಆಗೋದಿಲ್ಲ ಅಲ್ವಾ. ನಾವು ಇದಕ್ಕಿಂತ ಮುಂಚೆ ನಾವು 10ನೇ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡಿದ್ವಿ ಅಲ್ವಾ. ನಾರದ ಅವನು ಹೇಗೆ ಕೃಷ್ಣ ಎಲ್ಲಾರನ್ನು ಸಂಭಾಳಿಸ್ತಾ ಇದ್ದಾನೆ ಅಂತ ಬಿಟ್ಟು ಅವನಿಗೆ ನೋಡ್ಬೇಕು ಅಂತ ಬಿಟ್ಟು ಬರ್ತಾನೆ ಅಲ್ವಾ. ಬಂದಾಗ ಅವನು
ಅವ್ನಿಗೆ ಆಶ್ಚರ್ಯ ಆಗೋಗುತ್ತೆ, ಎಲ್ಲರ ಮನೆಯಲ್ಲೂ ಸಹ ಕೃಷ್ಣ ಇದ್ದಾನೆ ಅಲ್ವಾ. ಅವ್ರವ್ರಿಗೆ ಅನುರೂಪವಾದಂತಹ ಜೋಡಿ ತರ ಅವನು ಒಬ್ಬ ಗಂಡನಾಗಿ ಒಬ್ಬ ತಂದೆಯಾಗಿ ಹೇಗೆ ಜೀವನವನ್ನ ಮಾಡ್ಬೇಕು ಆ ತರ ಅವನಲ್ಲಿ ಜೀವನ ಮಾಡ್ತಾ ಇದ್ದಾನೆ ಪ್ರತಿಯೊಂದು ಅರಮನೆಯಲ್ಲೂ ಅಲ್ವಾ. ಅವಾಗ ಅಂದ್ರೆ ನಾರದರಿಗೆ ತುಂಬಾ ಸಂತೋಷ ಆಗುತ್ತೆ. ಇದು ಸಾಧ್ಯ ಆಗೋದು ನನ್ನ ಒಡೆಯ ದೇವೋತ್ತಮ ಪರಮ ಪುರುಷರಿಂದನೇ ಸಾಧ್ಯ, ಇದು ಸಾಮಾನ್ಯದವರಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕೆ ಅವರು ಪುರುಷರಲ್ಲೇ ಉತ್ತಮ ಪುರುಷ, ದೇವೋತ್ತಮ ಪರಮ ಪುರುಷ. ಯಸ್ಮಾಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮಃ. ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಮತ್ತು ಅತ್ಯುತ್ತಮನು. ಆದುದರಿಂದ ಪ್ರಪಂಚವು ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತವೆ. ನೋಡಿ ಅಲ್ಲಿ ಕೃಷ್ಣನೇ ಹೇಳ್ತಾ ಇದ್ರೆ, ನಾನು ಈ ಕ್ಷರಕ್ಕೂ ಬರಲ್ಲ ಅಕ್ಷರಕ್ಕೂ ಬರೋದಿಲ್ಲ, ಅವರನ್ನ ಮೀರಿದವನು ನಾನು, ಅತ್ಯುತ್ತಮನು. ಅದಕ್ಕೋಸ್ಕರನೇ ಎಲ್ಲರೂ ನನ್ನನ್ನ, ಈ ಪ್ರಪಂಚ ವೇದಗಳು ಎಲ್ಲವೂ ಸಹ ನನ್ನನ್ನ ಪುರುಷೋತ್ತಮ ಅಂತ ಹೇಳ್ಬಿಟ್ಟು ನನ್ನನ್ನ ಪ್ರಾರ್ಥನೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯೋ ಮಾಮೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವ ವಿದ್ಭಜತಿ ಮಾಂ ಸರ್ವಭಾವೇನ ಭಾರತ. ಭರತ ವಂಶದವನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿರದೆ ದೇವೋತ್ತಮ ಪರಮ ಪುರುಷನೆಂದು ತಿಳಿಯುತ್ತಾನೆಯೋ ಅವನು ಎಲ್ಲವನ್ನು ತಿಳಿದವನು. ಆದ್ದರಿಂದ ಆತ್ಮನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ. ನಮ್ಗೆ 10.8 ಅಲ್ಲಿ ಏನನ್ನ ಹೇಳಿದ್ರು? ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಃ ಅಲ್ವಾ. ಏನ್ ಹೇಳಿದ್ರು? ಯಾರು ಇದನ್ನ ಅರ್ಥ ಮಾಡ್ಕೋತಾರೆ, ನಾನೇ ಸರ್ವಲೋಕಗಳ ಒಡೆಯ ಅಂತ ಹೇಳ್ಬಿಟ್ಟು, ಸರ್ವಸ್ಯ ಪ್ರಭವೋ ಎಲ್ಲದರ ಪ್ರಭು ನಾನೇ ಅಂತ ಹೇಳ್ಬಿಟ್ಟು ಯಾರು ಅರ್ಥ ಮಾಡ್ಕೋತಾರೋ ಅವ್ರು ಏನ್ ಮಾಡ್ತಾರೆ? ಅವ್ರನ್ನ ವಿದ್ವಾಂಸರು ಅಂತ ಕರೀತಾ ಇದ್ರೆ ಭಗವಂತ. ಅವರು ನನ್ನ ಭಕ್ತಿ ಪೂರ್ವಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೋತಾರೆ ಅಂತ ಹೇಳಿದ್ರು ಅಲ್ವಾ. ಅಂದ್ರೆ ಯಾವಾಗ ಅರ್ಥ ಆಗ್ಬಿಡುತ್ತೆ ನಮ್ಗೆ ನಾವ್ಯಾರು ಭಗವಂತ ಯಾರು ಏನ್ ಸಂಬಂಧ ಅಂತ ಅರ್ಥ ಆಗಿದ ತಕ್ಷಣ ನಾವು ಭಕ್ತಿ ಮಾಡ್ಲಿಕ್ಕೆ ನಮ್ಮನ್ನ ನಾವು ತೊಡಗಿಸ್ಕೋಬೇಕು ಅಲ್ವಾ. ಸೊ ಅದನ್ನೇ ಅಂದ್ರೆ ಸಂಬಂಧ ಜ್ಞಾನ ಅಲ್ವಾ. ಇವಾಗ ಭಗವಂತ ಎಲ್ಲದರ ಒಡೆಯ ಅಂತ ಗೊತ್ತಾಗುತ್ತೆ, ಅವರು ಒಡೆಯ ಅಂದ್ರೆ ನಾವು ಸೇವಕರು ಅಲ್ವಾ. ಅವಾಗ ಗೊತ್ತಾಗಿದ ತಕ್ಷಣ ಇದು ನಮ್ಮ ಸಂಬಂಧ ಗೊತ್ತಾಗಿದ ತಕ್ಷಣ ನಾವ್ ಏನ್ ಮಾಡ್ತೀವಿ? ನಮ್ಮನ್ನ ನಾವು ಭಕ್ತಿ ಸೇವೆಯಲ್ಲಿ ನಾವು ತೊಡಗಿಸ್ಕೋತೀವಿ ಅಲ್ವಾ. ಸೊ ಅದನ್ನೇ ಇಲ್ಲೂ ಹೇಳ್ತಾ ಇದ್ದಾರೆ. ಇದೇ ನಮ್ಗೆ ಭಗವದ್ಗೀತೆಯಿಂದ ಕಲ್ತ್ಕೋಬೇಕಾದ್ರೆ ಇದೆ. ಯಾಕಂದ್ರೆ ನಮ್ಗೆ ಗೊತ್ತೇ ಇರ್ಲಿಲ್ಲ ನಾವ್ಯಾರು, ಭಗವಂತ ಯಾರು, ನಮಗೂ ಭಗವಂತನಿಗೆ ಇರುವಂತ ಸಂಬಂಧ ನಮ್ಗೆ ಗೊತ್ತೇ ಇರ್ಲಿಲ್ಲ. ನಮ್ಗೆ ಭಗವಂತನ ಮಕ್ಕಳು ಅಂತ ನಮ್ಗೆ ಗೊತ್ತಿಲ್ಲ ಅಲ್ವಾ. ನಾವು ನಮ್ಮನ್ನ ಎಷ್ಟು ಬೇಜಾರ್ ಮಾಡ್ಕೋತಿದ್ವಿ, ಅದೇನಂತ ಹುಟ್ಟಿದೀವೋ ನಾವು ಅಂತ ಬೇಜಾರ್ ಮಾಡ್ಕೋತಾ ಇದ್ವಿ. ನೋಡಿ ಇಲ್ಲಿ ನಾವು ಸಾಮಾನ್ಯರಾದವರೆಲ್ಲ, ನಾವು ಭಗವಂತನ ಮಕ್ಕಳು. ಆದ್ರೆ ಈ ಬದ್ಧ ಜೀವನದಿಂದ ನಾವು ಇಲ್ಲಿ ಕಷ್ಟ ಪಡ್ತಾ ಇದೀವಿ ಅಷ್ಟೇನೆ ಅಲ್ವಾ. ಸೊ ಈ ಸಂಬಂಧ, ನಮಗೂ ಭಗವಂತನಿಗಿರುವಂತ ಸಂಬಂಧವನ್ನ ಯಾರು ಅರ್ಥ ಮಾಡ್ಕೊಂಡ್ಬಿಡ್ತಾರೋ ಅವರು ಭಕ್ತಿಯನ್ನ ಮಾಡ್ಲಿಕ್ಕೆ ಅವರು ಹೊರಡುತ್ತಾರೆ. ಅವ್ರು ಯಾವತ್ತು ದೇಹವನ್ನ ಪೋಷಣೆ ಮಾಡ್ಲಿಕ್ಕೆ ನಾವೆಷ್ಟು ಕಷ್ಟ ಪಡ್ತಿದೀವಲ್ವಾ, ಹೆಚ್ಚೆಚ್ಚು ಓವರ್ ಟೈಮ್ ಎಲ್ಲ ಮಾಡ್ಕೊಂಡು ಆತರ ಯಾರು ಕಷ್ಟ ಪಡೋದಿಲ್ಲ. ಅವ್ರಿಗೆ ಏನಾದ್ರು ಒಂದ್ ಸ್ವಲ್ಪ ಸಮಯ ಸಿಕ್ತು ಅಂತಂದ್ರೆ ಅವರು ಭಗವಂತನಿಗೆ ಭಕ್ತಿಯನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಭಕ್ತಿ ಮಾಡೋದು ಅಂದ್ರೆ ಈ ನವವಿಧ ಭಕ್ತಿ, ಅದ್ರಲ್ಲಿ ಮುಖ್ಯವಾಗಿರೋದು ಶ್ರವಣ ಮತ್ತೆ ಕೀರ್ತನ, ಹರಿಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಳೋದು, ಮತ್ತೆ ಸ್ಮರಣ. ಯಾವಾಗ್ಲೂ ಭಗವಂತನ ನಾವೇನೇ ಕೆಲಸ ಮಾಡ್ತಿದ್ರು ಸ್ಮರಣೆ ಮಾಡ್ಕೊಂಡು ಇರೋದು. ನೋಡಿ ಇಲ್ಲಿ ಒಂದ್ಸತಿ ಯಾವಾಗ್ಲೂ ಶಿವ ಧ್ಯಾನಾಸಕ್ತರಾಗಿರ್ತಾರಲ್ವ, ನೀವು ಯಾವ್ದೇ ಫೋಟೋ ನೋಡಿದ್ರು ಸಹ ಶಿವ ಧ್ಯಾನಾಸಕ್ತನಾಗಿರ್ತಾನೆ. ಆಗ ಪಾರ್ವತಿ ಕೇಳ್ತಾರೆ, ನೀವೇನೇ ಭಗವಂತ ಅಂದ್ರೆ ದೇವ್ರು ಈಶ್ವರ, ನೀವ್ ಯಾಕೆ ಇಲ್ಲಿ ನೀವ್ ಯಾವಾಗ್ಲೂ ಧ್ಯಾನ ಮಾಡ್ತಿರ್ತೀರಾ, ನನ್ಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ಆಗ ಶಿವ ಹೇಳ್ತಾರೆ, ಆರಾಧನಾನಾಂ ಸರ್ವೇಶಾಂ ವಿಷ್ಣೋರ್ ಆರಾಧನಂ ಪರಂ ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮರ್ಚನಂ ಅಂತ ಹೇಳ್ತಾರೆ. ಅಂದ್ರೆ ಆರಾಧನೆಗಳಲ್ಲೆಲ್ಲ ಶ್ರೇಷ್ಠವಾದ ಆರಾಧನೆ ಬಂದು ವಿಷ್ಣುವಿನ ಆರಾಧನೆ. ಅದಕ್ಕಿನ್ನ ಶ್ರೇಷ್ಠವಾದದ್ದು ವಿಷ್ಣುವಿನ ಭಕ್ತರ ಆರಾಧನೆ. ನಾನು ಅದನ್ನೇ ಮಾಡ್ತಾ ಇದ್ದೀನಿ ಪಾರ್ವತಿ, ನೀನು ಸಹ ಅದನ್ನೇ ಮಾಡು ಅಂತ ಹೇಳ್ಬಿಟ್ಟು ಶಿವ ಹೇಳ್ತಾರೆ. ನೋಡಿ, ಶಿವನು ಸಹ ವಿಷ್ಣುವಿನ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ಅವರು ಸಂಕರ್ಷಣ ಅಂದ್ರೆ ರಾಮನ ರೂಪದಲ್ಲಿ ಅವ್ರು ಯಾವಾಗ್ಲೂ ಅನವರತ ಅವರು ಜಪಿಸ್ತಾನೆ ಇರ್ತಾರೆ, ಭಗವಂತನ ಧ್ಯಾನವನ್ನ ಮಾಡ್ತಿರ್ತಾರೆ. ನೋಡಿ, ನಾವು ಯೋಚನೆ ಮಾಡ್ತೀರಿ ನಿಜವಾಗ್ಲೂ ಕೃಷ್ಣನಿನ ದೇವೋತ್ತಮ ಪರಮ ಪುರುಷ, ನಾನ್ ಅವನ ಬಗ್ಗೆ ಧ್ಯಾನ ಮಾಡ್ಬೇಕಾ, ನಾನ್ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೋಬೇಕಾ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತೀವಿ. ನೋಡಿ, ಈ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ದೇವತೆಗಳು ಅಂತ ನಾವ್ ಏನ್ ಕರಿತೀವಿ, 3,000,000 ದೇವತೆಗಳು, ಅವರೆಲ್ಲರೂ ಸಹ ಏನಾದ್ರು ಕಷ್ಟ ಬಂದ್ರೆ ಅವರು ಓಡೋಡಿ ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮನಿಗೆ ಆ ಒಂದು ಏನು ಕಷ್ಟದಿಂದ ದೇವತೆಗಳನ್ನ ಪಾರು ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಅವರೇ ಮಾಡ್ತಾರೆ. ಇಲ್ಲ ಅಂತಂದ್ರೆ ಎಲ್ಲರನ್ನ ಕರ್ಕೊಂಡು ಅವರು ಕ್ಷೀರ ಸಮುದ್ರದ ಹತ್ರ ಹೋಗ್ತಾರೆ. ಕ್ಷೀರ ಸಮುದ್ರ ಬಂದು ಇದು ಭೌತಿಕ ಪ್ರಪಂಚದಲ್ಲೇ ಇರುವಂತಹ ಆಧ್ಯಾತ್ಮಿಕ ಜಾಗ ಈ ಕ್ಷೀರ ಸಮುದ್ರ. ಆ ಕ್ಷೀರ ಸಮುದ್ರದಲ್ಲಿ ಕ್ಷೀರೋದಕ ಶಾಹಿ ವಿಷ್ಣು ಅವರು ಲಕ್ಷ್ಮಿಯೊಂದಿಗೆ ಇರ್ತಾರೆ. ಅವ್ರನ್ನ ಪ್ರಾರ್ಥನೆ ಮಾಡ್ಕೋತಾರೆ, ಅವ್ರು ಕಾಣಿಸೋದು ಇಲ್ಲ ಅವ್ರಿಗೆ. ಸೊ ಬ್ರಹ್ಮದೇವ ಪ್ರಾರ್ಥನೆ ಮಾಡ್ಕೋತಾರೆ. ಬ್ರಹ್ಮದೇವ ಪ್ರಾರ್ಥನೆ ಮಾಡ್ಕೊಂಡಾಗ ಅವರ ಹೃದಯದಲ್ಲಿ ಪರಮಾತ್ಮ ರೂಪಿಯಾಗಿದ್ದಾರಲ್ವಾ, ಆ ಪರಮಾತ್ಮ ರೂಪಿಯಿಂದ ಅವ್ರಿಗೆ ಜ್ಞಾನವನ್ನ ಕೊಡ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವರು ಅರ್ಥ ಮಾಡಿಸ್ತಾರೆ, ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾರೆ. ಅವ್ರು ಇವಾಗ
ಏನು ಕೃಷ್ಣ ಬರ್ಬೇಕಾದ್ರೂ ಅಷ್ಟೇ ಎಲ್ಲ ಆ ಅಂದ್ರೆ ಭೂತಾಯಿಗೆ ತುಂಬಾ ದುಃಖ ಆಗ್ತಿರುತ್ತೆ. ಎಂತಹ ರಾಜರಿದಾರಲ್ಲಪ್ಪ ಇವರೆಲ್ಲರನ್ನೂ ಸಹ ಅಂದ್ರೆ ನನ್ನದು ಅನ್ಕೊಂಡು ಅವರು ರಾಜ್ಯಭಾರ ಮಾಡ್ತಾ ಇದಾರಲ್ಲ, ಅವ್ರು ಅರ್ಥ ಮಾಡ್ಕೊತಾ ಇಲ್ಲ. ಇದೆಲ್ಲವೂ ಸಹ ದೇವೋತ್ತಮ ಪರಮ ಪುರುಷನಿಗೆ ಸೇರ್ಬೇಕಾಗಿರುವಂತದ್ದು. ಇಂತಹ ಪಾಪಿಗಳಿಂದ ನನಗೆ ಭಾರ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಆ ಭೂತಾಯಿ ಒಂದು ಹಸುವಿನ ರೂಪದಲ್ಲಿ ಅವಳು ಬ್ರಹ್ಮನ ಹತ್ರ ಹೋಗ್ತಾಳೆ. ಸೊ ಬ್ರಹ್ಮ ಏನ್ ಮಾಡ್ತಾರೆ, ಎಲ್ಲಾ ದೇವತೆಗಳನ್ನ ಕರ್ಕೊಂಡು ಅವರು ಇಲ್ಲಿ ಕ್ಷೀರ ಸಮುದ್ರದ ಹತ್ರ ಬಂದಾಗ ಆಗ ಬ್ರಹ್ಮನಿಗೆ ಆ ಹೃದಯದಿಂದ ಅವ್ರಿಗೆ ಅರ್ಥ ಮಾಡಿಸ್ತಾರೆ, ಜ್ಞಾನವನ್ನ ಕೊಡ್ತಾರೆ. ಯೋಚನೆ ಮಾಡ್ಬೇಡಿ, ನೀವೆಲ್ಲನೂ ಸಹ ನಿಮ್ಮ ಜಾಗಗಳಿಗೆ ಹಿಂತಿರುಗಿ, ನಾನು ನನ್ನ ಮೂಲ ರೂಪದಲ್ಲಿ ನಾನು ಬರ್ತೀನಿ, ಬಂದು ನಾನು ಈ ಎಲ್ಲಾ ಏನು ದುಷ್ಟರನ್ನೆಲ್ಲ ನಾನು ನಾಶ ಮಾಡ್ತೀನಿ, ಶಿಷ್ಟರನ್ನ ನಾನು ಸಂರಕ್ಷಣೆ ಮಾಡ್ತೀನಿ, ನನ್ನ ಧರ್ಮವನ್ನ ಸ್ಥಾಪನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಶ್ವಾಸನೆಯನ್ನ ಕೊಡ್ತಾರೆ. ನೋಡಿ, ಅವ್ರು ದೇವತೆಗಳೆಲ್ಲನೂ ಸಹ ಪ್ರಾರ್ಥನೆ ಮಾಡ್ತಿರೋದೇ ವಿಷ್ಣುವನ್ನ, ಅಂದ್ರೆ ಕೃಷ್ಣನನ್ನ. ಆದ್ರೆ ನಾವ್ ಯೋಚನೆ ಮಾಡ್ತೀವಿ, ನಿಜವಾಗ್ಲೂ ನಾವು ಕೃಷ್ಣನನ್ನ ನಾವು ಸ್ಮರಣೆ ಮಾಡ್ಬೇಕಾ, ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೋಬೇಕಾ ಅಂತ ನಾವು ಇನ್ನೂ ಮುಂದೆ ನೋಡ್ತಾ ಇದೀವಿ. ಇನ್ನೂ ನಾವು ಶುರುನೇ ಮಾಡಿರೋದಿಲ್ಲ. ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಳ್ಳಿ ಅಂತ ನಮ್ಗೆ ಅಷ್ಟು ಸಾಧು ಸಂತರು ಎಲ್ಲ ಹೇಳ್ತಿದ್ರು ಸಹ ಇನ್ನ ಯೋಚನೆ ಮಾಡ್ತಾ ಇದೀವಿ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಕೊನೆಯದಾಗಿ ಏನನ್ನ ಹೇಳ್ತಾ ಇದಾರೆ ಕೃಷ್ಣ, ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಮುಕ್ತಂ ಮಯಾ ನಗ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತ ಕೃತ್ಯಶ್ಚ ಭಾರತ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ, ಅವನ ಎಲ್ಲ ಪ್ರಯತ್ನಗಳು ಪರಿಪೂರ್ಣವಾಗುತ್ತವೆ ಅಂತ ಹೇಳ್ತಾರೆ. ನೋಡಿ, ಇದು ರಹಸ್ಯ ಅಂತ ಹೇಳ್ತಾ ಇದಾರೆ. ಭಗವಂತನಿಗೂ ನಮಗೂ ಇರುವಂತಹ ಸಂಬಂಧ, ಆ ಸಂಬಂಧ ಗೊತ್ತಾದ್ರೆ ನಾವು ಭಕ್ತಿಯನ್ನ ಮಾಡೋದು, ಭಕ್ತಿಯನ್ನ ಮಾಡಿ ಭಗವಂತನ ಪ್ರೀತಿಯನ್ನ ಗಳಿಸೋದು, ಭಗವಂತನ ಲೋಕಕ್ಕೆ ಹೋಗೋದು. ಇದು ತುಂಬಾ ತುಂಬಾ ಸೀಕ್ರೆಟ್ ಇದು. ಸೊ ಇದು ತುಂಬಾ ರಹಸ್ಯವಾದಂತಹ ವಿಷಯ. ಇದನ್ನ ಯಾರು ಅರ್ಥ ಮಾಡ್ಕೋತಾರೋ ಅವ್ರು ಬುದ್ಧಿವಂತ. ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟೊಂದು ಡಿಗ್ರಿಗಳನ್ನ ಸಂಪಾದನೆ ಮಾಡಿ ಅವರು ಹಣ ಐಶ್ವರ್ಯ ಆಸ್ತಿ ಪಾಸ್ತಿ ಸಂಪಾದನೆ ಮಾಡಿದವ್ರನ್ನ ಬುದ್ಧಿವಂತ ಅಂತ ಹೇಳ್ತಾನೆ ಇಲ್ಲ ಇಲ್ಲಿ ಅಲ್ವಾ. ಯಾರು ಈ ರಹಸ್ಯವನ್ನ ಅರ್ಥ ಮಾಡ್ಕೋತಾರೋ ಅವ್ರು ಬುದ್ಧಿವಂತ. ಅವ್ರು ಅವಾಗ ಈ ಒಂದು ವಿಷಯವನ್ನ, ಈ ಜ್ಞಾನವನ್ನ ಅರ್ಥ ಮಾಡ್ಕೊಂಡು ಅವ್ನು ಏನೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಸಹ ಅದೆಲ್ಲವೂ ಸಹ ಪರಿಪೂರ್ಣ ಆಗುತ್ತೆ, ಯಶಸ್ಸನ್ನ ಪಡೆಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಅಧ್ಯಾಯದಲ್ಲಿ 20 ಶ್ಲೋಕ ಇತ್ತು, ಪುರುಷೋತ್ತಮ ವಿಭಾಗ ಯೋಗ. ಸೊ ಇದರಲ್ಲಿ ಮೊದಲ 5 ಶ್ಲೋಕದಲ್ಲಿ ನಮ್ಗೆ ಈ ಭೌತಿಕ ಪ್ರಪಂಚ ಇದು ಬೇರುಗಳು ಮೇಲಿರುವಂತಹ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸಿದ್ರು. ಈ ಒಂದು ಮರವನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾವೇನನ್ನ ಮಾಡ್ಬೇಕು, ದೃಢ ಮನಸ್ಸಿನಿಂದ ನಾವು ಅನಾಸಕ್ತಿ ಅನ್ನೋ ಒಂದು ಖಡ್ಗವನ್ನ ಇಟ್ಕೊಂಡು ಇದನ್ನ ಕತ್ತರಿಸಿ ನಾವು ಒಂದು ಜಾಗಕ್ಕೆ ಹೋಗ್ಬೇಕು. ಆ ಜಾಗದಲ್ಲಿ ನಾವು ದೇವೋತ್ತಮ ಪರಮ ಪುರುಷನನ್ನ ನಾವು ಕಾಣ್ಬೇಕು. ಆ ಜಾಗಕ್ಕೆ ಹೋದ್ರೆ ನಾವು ಮತ್ತೆ ಈ ದುಃಖಾಲಯಂ ಅಶಾಶ್ವತವಾಗಿರುವಂತಹ ಈ ಜಾಗಕ್ಕೆ ನಾವು ವಾಪಸ್ ಬರೋದಿಲ್ಲ. ಮತ್ತೆ ಈ ಟ್ರಾನ್ಸ್ಮೈಗ್ರೇಷನ್ ಆಫ್ ಸೋಲ್, ಪ್ರಸರಣ ಕ್ರಿಯೆಯನ್ನ ಹೇಳಿದ್ರು. ಹೇಗೆ ನಮ್ಮ ನಮ್ಮ ಆತ್ಮ ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋದಾಗ ಅದು ಸೂಕ್ಷ್ಮ ಶರೀರದೊಂದಿಗೆ ಅದು ತನ್ನೆಲ್ಲ ಇಂದಿನ ಜನ್ಮದ ಕಲ್ಪನೆಗಳನ್ನೆಲ್ಲ ಹೊತ್ಕೊಂಡು ಹೋಗುತ್ತೆ. ಹೇಗೆ ಗಾಳಿ ಅದು ಗಂಧವನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೊತ್ತೊಯ್ಯುತ್ತೋ ಆತರ ಹೊತ್ತೊಯ್ಯುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸಿದ್ರು. ಮತ್ತೆ ಕೃಷ್ಣನ ಎಲ್ಲವನ್ನ ನಿರ್ವಹಣೆ ಪಾಲನೆ ಮಾಡ್ತಾ ಇದ್ದಾರೆ. ಈ ಭೌತಿಕ ಪ್ರಪಂಚವನ್ನ, ಮತ್ತೆ ಆ ತರಕಾರಿ ಅದರಲ್ಲಿರುವಂತಹ ರಸವನ್ನ, ಅದನ್ನ ತಿಂದಿರೋ ಆಹಾರವನ್ನ ಜೀರ್ಣ ಮಾಡ್ಲಿಕ್ಕೆ ವೈಶ್ವಾನರ ಅಗ್ನಿಯಾಗಿ, ಮತ್ತೆ ನಮ್ಮ ಸೂಕ್ಷ್ಮ ಶರೀರಕ್ಕೆ ಬೇಕಾಗಿರುವಂತಹ ಸ್ಮರಣೆ ಜ್ಞಾನ ಮತ್ತೆ ಮರೆವಾಗಿ, ಮತ್ತೆ ನಮ್ಮ ಆತ್ಮಕ್ಕೆ ಬೇಕಾಗಿರುವಂತಹ ಪರಮಾತ್ಮನಾಗಿ ಅವರು ನಮ್ಮನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮತ್ತೆ ಕೊನೆಯ 3 ಶ್ಲೋಕದಲ್ಲಿ ನಮ್ಗೆ ಭಗವಂತ ನಮಗೂ ಭಗವಂತನಿಗೆ ಇರುವಂತಹ ಸಂಬಂಧವನ್ನ ಅರ್ಥ ಮಾಡಿಸಿದ್ರು. ಆ ಸಂಬಂಧವನ್ನ ಅರ್ಥ ಮಾಡ್ಕೊಂಡ್ರವರು ಅವರು ಭಕ್ತಿ ಮಾರ್ಗಕ್ಕೆ ಬಂದು ಭಕ್ತಿಯನ್ನ ಮಾಡಿ ಅವರು ತಮ್ಮ ಜೀವನವನ್ನ ಪರಿಪೂರ್ಣ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಸಿದ್ರು. ಭಗವದ್ಗೀತೆ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತಕೋಟಿ ವೈಷ್ಣವ ಭಕ್ತರಿಂದ ಕಿ ಜೈ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವ ಭಕ್ತರಿಂದ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿದ್ದೀರಾ. ಪ್ರತಿ ಕ್ಷಣವೂ ನೀವು ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇರಿ, ಒಂದು ಕ್ಷಣವೂ ಕೃಷ್ಣನ ಮರ್ತು ಇರ್ಬೇಡಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅರ್ಥ ಆಯ್ತಾ? ಧನ್ಯವಾದಗಳು ಮಾತಾಜಿ. ಮಾತಾಜಿ ಅದ್ರಲ್ಲಿ ಒಂದ್ ಅರ್ಥ ಆಗ್ಲಿಲ್ಲ. ಕ್ಷರ ಮತ್ತೆ ಅಕ್ಷರರು ಅಂತ ಬಂತಲ್ಲ, ಹಾ, ಕ್ಷರ ಮತ್ತೆ ಅಕ್ಷರರು. ಕ್ಷರ ಅಂತಂದ್ರೆ ನಾಶ ಆಗೋರು ಮಾತಾಜಿ. ಅಂದ್ರೆ ನಮ್ಮ ದೇಹ ನಾಶ ಆಗೋಗುತ್ತಲ್ಲ, ಈ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಜೀವಿಗಳ ದೇಹ ನಾಶ ಆಗೋದ್ರಿಂದ ಅವ್ರನ್ನೆಲ್ಲ ಕ್ಷರರು ಅಂತ ಕರೀತಾರೆ. ಯಾರು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇದಾರಲ್ಲ ಅವ್ರು ಎಷ್ಟೊಂದ್ ಜನ ಇದ್ದಾರೆ ಮಾತಾಜಿ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಜಾಸ್ತಿ ಜನ ಇರೋದು. ಅವರೆಲ್ಲರೂ ಸಹ ಅಕ್ಷರರು. ಯಾಕಂದ್ರೆ ಅವರ ದೇಹ ನಾಶ ಆಗೋದಿಲ್ಲ. ಅಲ್ಲಿ ನಮ್ಗೆ ಆಧ್ಯಾತ್ಮಿಕ ಶರೀರ ಇರುತ್ತೆ, ಅಲ್ಲಿ ಹುಟ್ಟು ಸಾವು
ವೃದ್ಧಾಪ್ಯ, ವ್ಯಾಧಿ ಅದೇನು ಇರೋದಿಲ್ಲ ಮಾತಾಜಿ. ಸೊ ಅದಕ್ಕೆ ಅವ್ರನ್ನೆಲ್ಲರನ್ನೂ ಸಹ ಅಕ್ಷರರು ಅಂತ ಕರೀತಾರೆ. ಇವಾಗ ಕ್ಷರರು ಎಷ್ಟೊಂದ್ ಜನ ಇದ್ದಾರೆ, ಅಕ್ಷರರು ಎಷ್ಟೊಂದ್ ಜನ ಇದ್ದಾರೆ, ಇವ್ರನ್ನೆಲ್ಲ ಹೊರತುಪಡಿಸಿ ಇನ್ನೊಬ್ಬ ಇದ್ದಾರೆ, ಅವರೇನೆ ಪರಮಾತ್ಮ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ ಮಾತಾಜಿ. ಅವನೇ ಪುರುಷೋತ್ತಮ ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಸ್ತಾ ಇದ್ದಾರೆ. ಓಕೆ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇವಾಗ ಜಸ್ಟ್ ಏನಂದ್ರೆ ಇವಾಗ ನೋಡಿ, ಜೈಲಲ್ಲೂ ಸ್ವಲ್ಪ ಜನ ಇರ್ತಾರೆ, ಸಿಟಿಯಲ್ಲೂ ಎಷ್ಟೊಂದ್ ಜನ ಇರ್ತಾರೆ ಅಲ್ವಾ. ಸಿಟಿಯಲ್ಲಿ ಜಾಸ್ತಿ ಜನ ಇರ್ತಾರೆ ಜೈಲಿಗೆ ಕಂಪೇರ್ ಮಾಡ್ಕೊಂಡ್ರೆ ಅಲ್ವಾ. ಹೌದು. ಸೊ ಆತರ ಹೇಳ್ತಾ ಇದಾರೆ. ಸೊ ಇವಾಗ ಜೈಲಲ್ಲಿ ಇರೋರನ್ನ ಅವರು ಕ್ಷರರು ಅಂತ ಹೇಳ್ತಾ ಇದಾರೆ, ಈ ಸಿಟಿಲಿ ಇರೋರನ್ನ ಅಕ್ಷರರು ಅಂತ ಹೇಳ್ತಾ ಇದಾರೆ. ಸೊ ಆಧ್ಯಾತ್ಮಿಕ ಪ್ರಪಂಚದಲ್ಲಿರೋರ್ಗೆಲ್ಲ ಆಧ್ಯಾತ್ಮಿಕ ಶರೀರ ಇರುತ್ತೆ, ಅದು ನಾಶ ಆಗಲಿರುವಂತಹ ಶರೀರ ಮಾತಾಜಿ. ಇಲ್ಲಿ ಭೌತಿಕ ಪ್ರಪಂಚದಲ್ಲಿರುವಂತಹ ಶರೀರಕ್ಕೆ ಮಾತ್ರನೇ ಅದೇ ನಾವು 6 ಬದಲಾವಣೆ ಆಗುತ್ತಲ್ವಾ. ಸೊ ನಾವು ಹುಟ್ಟುತ್ತೀವಿ, ಅದಾದ್ಮೇಲೆ ಬೆಳಿತೀವಿ, ಆಮೇಲೆ ಸ್ವಲ್ಪ ದಿವಸ ಏನು ಬದಲಾವಣೆ ಆಗೋದಿಲ್ಲ, ಅದಾದ್ಮೇಲೆ ನಮ್ಗೆ ಸಂತಾನೋತ್ಪತ್ತಿ ಆಗುತ್ತೆ, ವೃದ್ಧಾಪ್ಯ ಬರುತ್ತೆ, ಆಮೇಲೆ ನಾಶ ಆಗೋಗುತ್ತೆ. ಈ 6 ಬದಲಾವಣೆಗಳು ಆಗೋದು ಈ ಭೌತಿಕ ಪ್ರಪಂಚದಲ್ಲಿರುವಂತಹ ದೇಹಕ್ಕೆ ಮಾತ್ರನೇ ಮಾತಾಜಿ, ಆ ಜೀವಿಗಳ ದೇಹಕ್ಕೆ ಮಾತ್ರ. ಓಕೆ ಮ್ಯಾಮ್. ಹರೇ ಕೃಷ್ಣ.